ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಹತಾಶೆಯ ಬೇಸರದ ಒಂದು ಪ್ರಾರಂಭದ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಗೊತ್ತಿರುವಂತಹ ವಿಚಾರ, ನಮ್ಮ ರಾಜ್ಯ ಕಂಡಂತಹ, ದೇಶ ಕಂಡಂತಹ, ಜೊತೆಗೆ ಅತ್ಯುತ್ತಮವಾಗಿರುವಂತಹ ನಟ, ಜೊತೆಗೆ ಅದಕ್ಕಿಂತ ಮಿಗಿಲಾಗಿ ಅತ್ಯುತ್ತಮವಾಗಿರುವಂತಹ ಒಂದು ಸ್ನೇಹಜೀವಿ, ಜೊತೆಗೆ ಮಾನವೀಯತೆ, ಮನುಷ್ಯತ್ವ ಅಂತ ಹೇಳಿದರೆ ಏನು ಅನ್ನುವಂಥದ್ದು ಚಿತ್ರರಂಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪಾಠ ಮಾಡಿದಂತಹ ಯುವರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ ಇವತ್ತಿನ ದಿನ. ಅವರು ವಿಧಿವಶರಾಗಿ 11ನೆಯ ದಿನ ಇವತ್ತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ಅಂತ್ಯಕ್ರಿಯೆ ಜೊತೆಗೆ ಇವತ್ತಿನ ಪುಣ್ಯ ಸ್ಮರಣೆಯು ಕೂಡ ಆಯಿತು ಅನ್ನುವಂಥದ್ದು. ಇವೆಲ್ಲದರ ನಡುವೆ ಪುನೀತ್ ಅವರ ಸಾವು ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ ಅಭಿಮಾನಿ ಮಾತ್ರ ಅಲ್ಲದೆ ಪ್ರತಿಯೊಬ್ಬ ನಾಗರಿಕ ಅಥವಾ ಇಡೀ ಮನುಜ ಕುಲಕ್ಕೂ ಕೂಡ ಒಂದು ತುಂಬ ದೊಡ್ಡ ಮಟ್ಟದ ಪ್ರಶ್ನೆಯಾಗಿದೆ ಕೂಡ ಹೌದು. ಯಾಕಂದರೆ ಅಕಾಲಿಕ ಮರಣ ಜೊತೆಗೆ ಸದೃಢವಾಗಿರುವಂತಹ ದೇಹ, ಫಿಟ್ನೆಸ್ ಎಲ್ಲವೂ ಕೂಡ ಇದ್ದಂತಹ ಪುನೀತ್ ರಾಜ್ಕುಮಾರ್ ಇಷ್ಟು ಬೇಗ ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ, ದೇವರು ಒಂದು ಅವಕಾಶವನ್ನು ಕೊಡಬಾರದಿತ್ತ ಅನ್ನುವಂತಹ ಒಂದು ಹತಾಶೆಗಳ ನಡುವೆ ಅನೇಕ ಪ್ರಶ್ನೆಗಳು, ಅನೇಕ ಗೊಂದಲಗಳನ್ನು ಕೂಡ ಹುಟ್ಟು ಹಾಕಿರುವಂಥದ್ದು. ಪುನೀತ್ ರಾಜ್ಕುಮಾರ್ ಅವರ ಸಾವಿನ ನಂತರ ಅನೇಕ ಪ್ರಶ್ನೆಗಳು ಹುಟ್ಟುಕೊಂಡಿದೆ, ಜೊತೆಗೆ ನಮ್ಮ ಸಮಾಜಕ್ಕೆ ಅನೇಕ ಗೊಂದಲಗಳನ್ನು ಕೂಡ ಸೃಷ್ಟಿ ಮಾಡಿರುವಂತಹ ವಿಚಾರ. ಇವೆಲ್ಲದರ ನಡುವೆ ಇದೀಗ ಹಾರ್ಟ್ ಅಟ್ಯಾಕ್ ಸಮಸ್ಯೆಗಳು, ಹೃದಯ ಸಂಬಂಧಿ ಕಾಯಿಲೆಗಳ ಸಮಸ್ಯೆಗಳು, ಇದೆಲ್ಲವೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರಗಳ ನಡುವೆ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಮತ್ತೊಂದು. ಈ ವಿಚಾರವನ್ನ ಪುನೀತ್ ರಾಜ್ಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ರು. ಕ್ಯಾಲರಿಗಳ ವಿಚಾರವಾಗಿ, ಅವರ ಆರೋಗ್ಯದ ವಿಚಾರವಾಗಿ, ಅವರ ಫಿಟ್ನೆಸ್ಗಳ ವಿಚಾರವಾಗಿ ಅತಿಯಾಗಿರುವಂತಹ ಒಂದು ಒಲವನ್ನ ಹೊಂದಿರುವಂತಹ ಪುನೀತ್ ರಾಜ್ಕುಮಾರ್ ಅವರು ಜೊತೆಗೆ ಇದೀಗ ಅವರ ಸಾವಿನ ಬಳಿಕ ತುಂಬಾ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿರುವಂಥದ್ದು ಜಿಮ್ಗಳಿಗೆ ಅನ್ನುವಂಥದ್ದು. ಜಿಮ್ಗಳಿಗೆ ಯುವಕರು ಹೋಗ್ತಾ ಇಲ್ಲ, ಭಯಭೀತರಾಗಿದ್ದಾರೆ, ಆತಂಕದಲ್ಲಿದ್ದಾರೆ ಯುವಕರು. ಜಿಮ್ಗಳಿಗೆ ಹೋಗ್ಬೇಕಾ ಬೇಡವಾ ಅನ್ನೋದು. ಯಾಕಂದ್ರೆ ಜಿಮ್ಗಳಿಗೆ ಹೋಗ್ಬೇಕು ಅಂತ ಬಂದಾಗ ಅದೆಷ್ಟೋ ಯುವಕರು ಪುನೀತ್ ರಾಜ್ಕುಮಾರ್ ಅವರನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ಜಿಮ್ಗಳಿಗೆ ಹೋಗ್ತಾ ಇದ್ರು. ಅವರನ್ನು ಅದೇ ರೀತಿ ಫಿಟ್ನೆಸ್ ಗಳನ್ನ ಮಾಡ್ತಾ ಇದ್ರು, ಅದೇ ರೀತಿ ದೇಹದಾಢ್ಯವನ್ನ ಬೆಳೆಸ್ಕೊಳ್ತಾ ಇದ್ರು. ಆದ್ರೆ ಅವರ ನೆಚ್ಚಿನ ರೋಲ್ ಮಾಡೆಲ್ ಇಲ್ಲ ಅಂತ ಬಂದಾಗ ಜಿಮ್ಗಳ ಮೇಲೆ ಅತಿಯಾಗಿರುವಂತಹ ಒಂದು ಬೇಸರದ, ಹತಾಶೆಯ ಭಾವನೆ ಯುವಕರಲ್ಲಿ ಮೂಡಿದೆ. ಜಿಮ್ಗಳಿಂದ ಯುವಕರು ವಿಮುಖರಾಗ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಒಂದೆರಡು ದಿನಗಳು ಮಾತ್ರ ಮುಗಿಯುತ್ತೆ ಅಂತ ಬಂದಾಗ ಇಲ್ಲ, ಬರೋಬ್ಬರಿ 11 ದಿನಗಳು ಆಗ್ತಾ ಬಂತು, ಇನ್ನೂ ಕೂಡ ಜಿಮ್ಗಳಿಗೆ ಯುವಕರು ಹೋಗ್ತಾ ಇಲ್ಲ. ಯುವಕರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ ಅನ್ನುವಂಥದ್ದು. ಕಾರಣ ಕೇಳಿದ್ರೆ ಭಯ ಆಗ್ತಾ ಇದೆ. ಯುವಕರ ಪೋಷಕರು ಕೂಡ ಯುವಕರನ್ನ ಜಿಮ್ಗಳಿಗೆ ಹೋಗಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಆಘಾತಕಾರಿಯಾಗಿರುವಂತಹ ಬೆಳವಣಿಗೆಗಳನ್ನು ನಾವು ಏನು ನೋಡ್ತಾ ಇದ್ದೇವೆ, ಇದು ಜಿಮ್ಗಳಿಗೆ ಹೋದ್ರೆ ಉಲ್ಬಣ ಆಗುತ್ತೆ ಅನ್ನುವಂತಹ ಮತ್ತೊಂದು ಸುದ್ದಿಗಳು ಇನ್ನೊಂದು ಕಡೆ. ಇದೆಲ್ಲದರ ನಡುವೆ ಇದೀಗ ಹಾರ್ಟ್ ಅಟ್ಯಾಕ್ ಜೊತೆ ಜಿಮ್ಗಳಿಗೂ ಕೂಡ ಈ ಒಂದು ಸುದ್ದಿ ಅಟ್ಯಾಕ್ ಅನ್ನು ತಂದಿದೆ ಅನ್ನುವಂಥದ್ದು. ವಿಶೇಷ ಕಾರ್ಯಕ್ರಮ, ಅವೇರ್ನೆಸ್ ಬೇಕು, ಜಾಗೃತಿ ಬೇಕು, ಎಚ್ಚರಿಕೆ ಬೇಕು. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಜಿಮ್ ಅಟ್ಯಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಪುನೀತ್ ರಾಜ್ಕುಮಾರ್ ಅವರ ಸಾವಿನ ನಂತರ ಆಗಿರುವಂತಹ ಅನೇಕ ಬೆಳವಣಿಗೆಗಳಲ್ಲಿ ಪ್ರಮುಖವಾಗಿರುವಂತಹ ಬೆಳವಣಿಗೆ ಕೂಡ ಹೌದು. ಜಿಮ್ಗಳಿಗೆ ಯುವಕರು ಹೋಗ್ತಾ ಇಲ್ಲ, ಜೊತೆಗೆ ತುಂಬಾ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಅನ್ನುವಂಥದ್ದು. ಇನ್ನು ಮುಂದಕ್ಕೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಜಿಮ್ ಮಾಲಕರು ಕೇಳ್ತಾ ಇದ್ದಾರೆ, ಜೊತೆಗೆ ಜಿಮ್ ಟ್ರೈನರ್ಗಳು ಕೇಳ್ತಾ ಇದ್ದಾರೆ. ಜೊತೆಗೆ ನಿಜವಾಗ್ಲೂ ಕೂಡ ಜಿಮ್ಗಳಿಗೆ ಹೋದ್ರೆ ಇಂತಹ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಹೃದಯಾಘಾತ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ನಮ್ಮ ಕಣ್ಣ ಮುಂದೆ ಅದೆಷ್ಟೋ ಯುವಕರು ಇದೇ ರೀತಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು ಜಿಮ್ನಿಂದ ಹೊರಗೆ ಬಂದಾಗ ಅಥವಾ ಜಿಮ್ ಮಾಡ್ತಾ ಇದ್ದಾಗ ಎಲ್ಲ ವಿಚಾರಗಳ ನಡುವೆ, ಜೊತೆಗೆ ಜಿಮ್ನಲ್ಲಿ ನಾವು ತೆಗೆದುಕೊಳ್ಳುವಂತಹ ನಮ್ಮ ದೇಹದಾಢ್ಯ ತುಂಬ ಚೆನ್ನಾಗಿರಬೇಕು, ಫಿಟ್ನೆಸ್ ಆಗಿರಬೇಕು ಅನ್ನುವಂಥ ತೆಗೆದುಕೊಳ್ಳುವಂತಹ ಕೆಲವು ಪ್ರೋಟೀನ್ಗಳು ಅಥವಾ ಕೆಲವು ಔಷಧಿಗಳು ಅಥವಾ ಕೆಲವು ವಿಚಾರಗಳ ಬಗ್ಗೆ ನಾವು ಮಾತನಾಡಿದಾಗ ಕೆಲವು ಎಕ್ಸಸೈಸ್ಗಳು ಕೂಡ ಹೌದು, ಅದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣ ಆಗುತ್ತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇದೆಲ್ಲದರ ನಡುವೆ ನಾವು ಮಾತನಾಡಬೇಕು, ಆರೋಗ್ಯಕರವಾಗಿರುವಂತಹ ಚರ್ಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ಕಳೆದ 11 ದಿನಗಳಿಂದ ಆಗಿರುವಂತಹ ಬೆಳವಣಿಗೆಗಳು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಜಿಮ್ ಮಾಡು ಯುವಕರಿಗೆ ಅಪ್ಪು ಸಾವು ಬಿಗ್ ಶಾಕ್. ಕಳೆದ 10 ದಿನಗಳಿಂದ ಜಿಮ್ ಕಡೆ ಮುಖ ಮಾಡದ ಯುವಕರು
ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಾವಿನ ಬಳಿಕ ಜಿಮ್ಗಳಿಗೆ ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಹೊಸದಾಗಿ ದಾಖಲಾಗಲು ಬಯಸಿದ್ದವರು ಈಗ ಹಿಂಜರಿತಿದ್ದಾರೆ. ಆಕರ್ಷಕ ಮೈಕಟ್ಟನ್ನ ಹೊಂದಲು ಬಯಸುವ ಯುವಕರು ಜಿಮ್ಗಳಿಗೆ ಹೋಗಿ ದೇಹವನ್ನ ದಂಡಿಸುತ್ತಿದ್ರು. ತಮಗಿಷ್ಟವಾದ ಸ್ಟಾರ್ ನಟರು ಜಿಮ್ನಲ್ಲಿ ಮಾಡ್ತಿದ್ದ ಕಸರತ್ತನ್ನ ಅನುಸರಿಸುತ್ತಿದ್ರು. ಅವರಂತೆಯೇ ದೇಹವನ್ನ ದೃಢಕಾಯವಾಗಿ ಇಟ್ಟುಕೊಳ್ಳಲು ಇಷ್ಟಪಡ್ತಿದ್ರು. ಇದಕ್ಕಾಗಿ ದಿನನಿತ್ಯದ ಹಲವು ಗಂಟೆಗಳನ್ನ ಜಿಮ್ನಲ್ಲಿ ದೇಹ ದಂಡಿಸುವುದಕ್ಕೆ ಮೀಸಲಾಗಿಟ್ಟಿದ್ರು. ಜಿಮ್ಗೆ ಹೋಗದಂತೆ ಮಕ್ಕಳಿಗೆ ಪೋಷಕರ ಆಕ್ಷೇಪ. ಪುನೀತ್ ರಾಜ್ಕುಮಾರ್ ಸಿನಿಮಾಗಳಲ್ಲಿ ಮಾಡುತ್ತಿದ್ದ ಡಾನ್ಸ್, ಫೈಟ್ ಹಾಗೂ ಜಿಮ್ನಲ್ಲಿ ಅವರು ಮಾಡುತ್ತಿದ್ದ ಕಸರತ್ತಿಗೆ ಬಹುಪಾಲು ಯುವಕರು ಮಾರು ಹೋಗಿದ್ರು. ತಾವು ಅವರಂತೆಯೇ ಆಗ್ಬೇಕು ಅಂತ ಅನುಕರಣೆ ಮಾಡ್ತಿದ್ರು. ಈ ಸಮಯದಲ್ಲೇ ಅವರಿಗೆ ಎದುರಾದ ಹಠಾತ್ ಸಾವು ಯುವಕರನ್ನ ದಿಗ್ಭ್ರಾಂತರನ್ನಾಗಿ ಮಾಡಿದೆ. ಯುವಕರನ್ನ ಆಕರ್ಷಿಸುತ್ತಿದ್ದ ಜಿಮ್ಗಳು ಈಗ ಖಾಲಿ ಹೊಡೆಯಲಾರಂಭಿಸಿವೆ. ಪುನೀತ್ ಸಾವಿನ ನಂತರದಲ್ಲೇ ಹೊಸದಾಗಿ ಯಾರೂ ಜಿಮ್ಗಳಿಗೆ ದಾಖಲಾಗ್ತಿಲ್ಲ. ಸುಂದರ ದೇಹವನ್ನ ಹೊಂದಲು ಬಯಸಿ ಜಿಮ್ಗಳಿಗೆ ದಾಖಲಾಗಿದ್ದವರು ಕೂಡ ನಿತ್ಯದ ಅಭ್ಯಾಸಕ್ಕೆ ಬರ್ತಿಲ್ಲ. ಅಭ್ಯಾಸಕ್ಕೆ ಬಂದವರಲ್ಲಿ ಹಲವರು ದೇಹವನ್ನ ಯಾವ ರೀತಿ ದಂಡಿಸಬೇಕು, ಹೆಚ್ಚು ದಂಡಿಸಿದ್ರೆ ಹೃದಯದ ಮೇಲೆ ಎಲ್ಲಿ ಒತ್ತಡ ಬೀಳೋದು ಅಂತ ಹೆದರ್ತಿದ್ದಾರೆ. ಹೆಚ್ಚು ಭಾರ ಎತ್ತೋದಕ್ಕೆ ಕಷ್ಟದ ಕಸರತ್ತುಗಳನ್ನ ಮಾಡಲು ಬಯಸದೆ ಸಾಮಾನ್ಯ ಕಸರತ್ತು ಮಾಡಿಕೊಂಡೇ ವಾಪಸ್ಸಾಗ್ತಿದ್ದಾರೆ. ಬೆಚ್ಚಿ ಬಿದ್ದಿರುವ ಯುವ ಸಮೂಹ ದೇಹವನ್ನ ಸಿಕ್ಸ್ ಪ್ಯಾಕ್ ರಚನೆಯಲ್ಲಿಟ್ಟುಕೊಂಡು ತೋಳುಗಳನ್ನ ಆಕರ್ಷಕವಾಗಿಸಿಕೊಳ್ಬೇಕು ಎಂದು ಬಯಸಿದ್ದವರು ಇದೀಗ ಶರೀರವನ್ನ ಆ ಸ್ಥಿತಿಗೆ ತರೋದ್ರಿಂದ ದೂರವೇ ಉಳಿದಿದ್ದಾರೆ. ಅಷ್ಟೆಲ್ಲ ಕಸರತ್ತುಗಳನ್ನ ಮಾಡ್ತಾ ಇಡೀ ದೇಹವನ್ನ ಹೇಗೆಂದ್ರೆ ಹಾಗೆ ಬಗ್ಗಿಸ್ತಾ ವಿಶಿಷ್ಟ ರೀತಿಯಲ್ಲಿ ಡ್ಯಾನ್ಸ್ ಸ್ಟೆಪ್ಗಳನ್ನ ಹಾಕ್ತಾ ಯುವ ಮನಸ್ಸುಗಳನ್ನ ಸೂರೆಗೊಂಡಿದ್ದ ಪುನೀತ್ಗೆ ಎದುರಾದ ಸಡನ್ ಡೆತ್ ಜಿಮ್ನಲ್ಲಿ ಕಸರತ್ತು ಮಾಡುವವರನ್ನ ಬೆಚ್ಚಿ ಬೀಳಿಸಿದೆ. 40 ವರ್ಷ ಮೇಲ್ಪಟ್ಟವರು ದೇಹವನ್ನ ಹೆಚ್ಚು ದಂಡಿಸಬಾರದು. ವರ್ಷಕ್ಕೊಮ್ಮೆ ಹೃದಯ ತಪಾಸಣೆ ಮಾಡಿಸಿಕೊಳ್ಬೇಕು. ಮಾಂಸಖಂಡಗಳು ದಪ್ಪಗಾಗುವುದರಿಂದ ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತೆ. ಆಕರ್ಷಕ ಮೈಕಟ್ಟನ್ನ ಹೊಂದೋದಕ್ಕಿಂತ ಆರೋಗ್ಯ ಕಾಪಾಡಿಕೊಳ್ಳುವುದು ಮುಖ್ಯ. ದೇಹವನ್ನ ಅತೀವವಾಗಿ ದಂಡಿಸದೆ ಒಂದು ಮಿತಿಯೊಳಗೆ ದಂಡಿಸಿ ಆರೋಗ್ಯ ಕಾಪಾಡಿಕೊಳ್ಬೇಕು ಎಂದು ವೈದ್ಯರ ಸಲಹೆ ನೀಡಿದ್ರೂ ಯುವಕರಲ್ಲಿ ಮಾತ್ರ ಭಯ ದೂರವಾಗಿಲ್ಲ. ಹೃದಯ ತಪಾಸಣೆಗೆ ಕ್ಯೂ. ಪುನೀತ್ ಹಠಾತ್ ಸಾವಿಗೆ ಒಳಗಾದ ಬಳಿಕ ಜಿಮ್ನಲ್ಲಿ ಅಭ್ಯಾಸ ಮಾಡ್ತಿದ್ದವರಿಗೆ ದಿಢೀರನೆ ತಮ್ಮ ಹೃದಯದ ಬಗ್ಗೆ ಅನುಮಾನ ಶುರುವಾಗಿ ಪರೀಕ್ಷೆಗೆ ಮುಗಿಬಿದ್ದಿದ್ದಾರೆ. ಜಿಲ್ಲಾಸ್ಪತ್ರೆ ಇಸಿಜಿ ವಿಭಾಗ, ಹೃದ್ರೋಗ ಆಸ್ಪತ್ರೆಗಳಲ್ಲಿ ಯುವಕರು ಇಸಿಜಿ, ಎಕೋ ಪರೀಕ್ಷೆ ಮಾಡಿಸಿಕೊಂಡು ಹೃದಯದ ಆರೋಗ್ಯ ಉತ್ತಮವಾಗಿದೆಯೇ ಅಂತ ತಪಾಸಣೆ ಮಾಡಿಸಿಕೊಳ್ತಿದ್ದಾರೆ. ಕೆಲವರಿಗೆ ಗ್ಯಾಸ್ಟ್ರಿಕ್ನಿಂದ ಸಣ್ಣದಾಗಿ ಎದೆನೋವು ಕಾಣಿಸಿಕೊಂಡ್ರೂ ಹೆದರಿಕೆಯಿಂದಲೇ ಆಸ್ಪತ್ರೆಗೆ ಬಂದು ತಪಾಸಣೆಗೆ ಒಳಗಾಗ್ತಿದ್ದಾರೆ. ದೇಹವನ್ನ ಯಾವ ರೀತಿ ದಂಡಿಸಬೇಕು, ಎಷ್ಟು ಕಾಲ ಜಿಮ್ನಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು, ಹೃದಯಕ್ಕೆ ತೊಂದರೆಯಾಗದಂತೆ ಮಾಡಬಹುದಾದ ಕಸರತ್ತುಗಳು ಯಾವುವು, ಹೀಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ವೈದ್ಯರ ಮುಂದಿಡ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರ್ತಿದೆ. ಜಿಮ್ ಟ್ರೈನರ್ಸ್ಗಳಿಗೂ ಗೊಂದಲ. ಪುನೀತ್ ಸಾವಿನ ನಂತರ ಜಿಮ್ ಟ್ರೈನರ್ಸ್ಗಳಿಗೂ ಗೊಂದಲ ಶುರುವಾಗಿದೆ. ಜಿಮ್ನಿಂದ ವಿಮುಖರಾಗ್ತಾ ಇರುವ ಯುವಕರಲ್ಲಿ ಆತ್ಮಸ್ಥೈರ್ಯ ತುಂಬೋದು ಹೇಗೆ, ಯಾವ ಯಾವ ಟಿಪ್ಸ್ಗಳನ್ನ ಅವರಿಗೆ ನೀಡಬೇಕು, ಹೃದಯದ ಮೇಲೆ ಒತ್ತಡ ಬೀಳದಂತೆ ಯಾವ ರೀತಿಯ ಕಸರತ್ತುಗಳನ್ನ ಮಾಡಿಸಬೇಕು, ಹೊಸದಾಗಿ ಜಿಮ್ ಸೇರುವವರಿಗೆ ನೀಡುವ ತರಬೇತಿ ಹೇಗಿರಬೇಕು, ಒಬ್ಬೊಬ್ಬರ ದೇಹ ಒಂದೊಂದು ರೀತಿಯಲ್ಲಿರೋದ್ರಿಂದ ಹೃದಯ ತಪಾಸಣೆಗೊಳಪಡಿಸಿ ನಂತರ ಅವರ ದೇಹಾರೋಗ್ಯಕ್ಕೆ ಪೂರಕವಾಗಿ ಕಸರತ್ತುಗಳನ್ನ ಕಲಿಸಬೇಕೆ, ಈ ರೀತಿಯ ಪ್ರಶ್ನೆಗಳು ಅವರನ್ನ ಕಾಡಲಾರಂಭಿಸಿವೆ. ಆಕರ್ಷಕ ಮೈಕಟ್ಟು ಹೊಂದಬೇಕು ಅಂತ ಅತೀವವಾಗಿ ಆಸೆ ಪಡೋರು ಜಿಮ್ನಲ್ಲಿ ದೇಹವನ್ನ ಅನಿಯಮಿತವಾಗಿ ದಂಡಿಸಿ ಒಮ್ಮೊಮ್ಮೆ ಸ್ಥಳದಲ್ಲಿ ಕುಸಿದು ಬೀಳ್ತಾ ಇರುವ ನಿದರ್ಶನಗಳು ಸಾಕಷ್ಟಿವೆ. ದೇಹಕ್ಕೆ ನಿಯಮಿತವಾದ ಕಸರತ್ತನ್ನ ಕೊಟ್ಟು ಸಮತೋಲನವನ್ನ ಕಾಯ್ದುಕೊಂಡಾಗ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ. ಆದ್ರೆ ಬಹುಬೇಗನೆ ಮಾಂಸಖಂಡಗಳು ಗಟ್ಟಿಮುಟ್ಟಾಗಬೇಕು, ಸಿಕ್ಸ್ ಪ್ಯಾಕ್ಗೆ ದೇಹವನ್ನ ಹೊಂದಿಸಬೇಕೆಂಬ ಆಸೆಗೆ ಬಿದ್ದು ಯುವಕರು ಆರಂಭದಲ್ಲೇ ಅತಿಯಾದ ಭಾರ ಎತ್ತೋದು, ದೇಹವನ್ನ ಅತೀವವಾಗಿ ದಂಡಿಸಲು ಕಷ್ಟವಾದ ಕಸರತ್ತುಗಳನ್ನ ಮಾಡೋದ್ರಿಂದ ಪ್ರಾಣಕ್ಕೆ ಆಪತ್ತು ನಿಶ್ಚಿತ ಅನ್ನೋದು ಹಲವು ಜಿಮ್ನವರು ಹೇಳೋ ಮಾತು. ಇದು ಸತ್ಯ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಾವು
ಅನೇಕ ಅಪಾರ ಅಭಿಮಾನಿಗಳ ಬೇಸರಕ್ಕೆ ಹತಾಶೆಗೆ ಕಾರಣವಾಗಿದೆ. ಇವೆಲ್ಲದರ ನಡುವೆ ಜಿಮ್ಗಳಿಗೂ ಕೂಡ ಈ ಒಂದು ಸಾವು ತುಂಬ ದೊಡ್ಡ ಮಟ್ಟದ ಅಟ್ಯಾಕ್ ಅನ್ನು ತಂದು ಕೊಟ್ಟಿದೆ ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ವಿಚಾರಗಳಲ್ಲಿ ಕೆಲವು ವಿಚಾರಗಳನ್ನು ನಾವು ಸಂಕ್ಷಿಪ್ತವಾಗಿ ಮಾತಾಡಬೇಕು. ಜೊತೆಗೆ ಇದು ಮುಂದಿನ ಭವಿಷ್ಯದ ಪ್ರಶ್ನೆಯೂ ಕೂಡ ಹೌದು. ಇದೇ ರೀತಿ ಹೋಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಬಂದಾಗ, ಇಲ್ಲ 4-5 ದಿನಗಳ ನಂತರ ಸರಿಯಾಗಬಹುದು ಅನ್ನುವಂತಹ ವಿಚಾರಗಳು ಬಂದಾಗ, ಆದರೆ ಪದೇ ಪದೇ ಆಗ್ತಾ ಇರುವಂತಹ ಘಟನೆಗಳ ನಡುವೆ ಕೂಡ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಅನೇಕ ಯುವಕರ ವಿಚಾರಗಳು ನಾವು ಗಮನಿಸಿದ್ದಾಗ ಇಂತಹ ವಿಚಾರಗಳು ಮರುಕಳಿಸ್ತಾ ಇದೆ. ಜೊತೆಗೆ ಈಗಾಗಲೇ ಪುನೀತ್ ಅವರ ಸಾವು ತುಂಬ ದೊಡ್ಡ ಮಟ್ಟದ ನಷ್ಟ, ಜೊತೆಗೆ ಜಾಗೃತಿ ಬೇಕು. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಜಾಗೃತಿ ಇರಲಿ, ಭಯ ಬೇಡ, ಎಚ್ಚರಿಕೆ ಇರಲಿ ಅನ್ನುವಂಥ ದೃಷ್ಟಿಯಿಂದ ಆರೋಗ್ಯಕರವಾಗಿರುವಂತಹ ಚರ್ಚೆ. ನಮ್ಮ ಜೊತೆ ಗಣ್ಯ ವ್ಯಕ್ತಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಟ್ಟದ ಜಿಮ್ ಟ್ರೈನರ್ ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಜಿಮ್ ನ ಮಾಲಕರು ಕೂಡ ಹೌದು, ಸ್ವಾಮಿ ಪ್ರಸಾದ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ನಿರಂತರವಾಗಿ ಜಿಮ್ಗಳಿಗೆ ಪ್ರತಿನಿತ್ಯ ಹೋಗುವವರು ಜಿಮ್ಮರ್ ಸುಶಾಂತ್ ಆರ್ ದೇವಾಡಿಗ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಈ ಜಿಮ್ಗಳ ವಿಚಾರವಾಗಿ ನಾವು ಮಾತನಾಡಿದಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಸಕ್ತ ಕಾಲಘಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ, ಯಾಕೆ ಈ ಯುವಕರಿಗೆ ಈ ರೀತಿ ಆಗ್ತಾ ಇದೆ ಅಂತ ಬಂದಾಗ, ನಾವುಗಳು ತೆಗೆದುಕೊಳ್ಳುವಂತಹ ದೈನಂದಿನ ನಮ್ಮ ಜೀವನದ ಆಹಾರ ಜೊತೆಗೆ ನಮ್ಮ ದೈನಂದಿನ ಜೀವನ ಕ್ರಮ ಇದೆಲ್ಲವುದಕ್ಕೂ ಕೂಡ ಕಾರಣ ಆಗುತ್ತೆ ಅನ್ನುವಂಥದ್ದು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ವಿಚಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಸಮಗ್ರವಾಗಿರುವಂತಹ ವಿಚಾರವನ್ನ ಹಾರ್ಟ್ ಅಟ್ಯಾಕ್ ವಿಚಾರವಾಗಿ, ಹಾರ್ಟ್ ಫೇಲ್ಯೂರ್ ವಿಚಾರವಾಗಿ ಚರ್ಚೆ ನಡೆಸಿದ್ವಿ ತಜ್ಞ ವೈದ್ಯರ ಜೊತೆ. ಇವತ್ತು ನಮ್ಮ ಜೊತೆ ಆಹಾರ ತಜ್ಞೆ KMC ಇಂದ ಶ್ರೀಮತಿ ಅರುಣಾ ಮಲ್ಯ ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಮೇಡಮ್. ನಮಸ್ತೆ ಮೇಡಮ್. ಮೂವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಕೇಳಬೇಕು, ಕೆಲವು ಪ್ರಶ್ನೆಗಳಿದೆ. ಜೊತೆಗೆ ತಮ್ಮ ಪ್ರಶ್ನೆಗಳಿಗೂ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ನಾನು ನೇರವಾಗಿ ಮೂವರಲ್ಲೂ ಕೂಡ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೇನೆ. ನೇರವಾಗಿ ಸ್ವಾಮಿ ಪ್ರಸಾದ್ ಅವರು, ಅಂತಾರಾಷ್ಟ್ರೀಯ ಜಿಮ್ ಟ್ರೈನರ್ ಅವರು, ಪುನೀತ್ ಅವರ ಸಾವು, ಜೊತೆಗೆ ಸದ್ಯ ಈಗ ನಾಟ್ ಓನ್ಲಿ ಕೋಸ್ಟಲ್ ಏರಿಯಾ, ಇಡೀ ನಮ್ಮ ಕರ್ನಾಟಕ ನಾವು ಕಂಪೇರ್ ಮಾಡಿದ್ರೆ ಕರ್ನಾಟಕದಾದ್ಯಂತ ಜಿಮ್ಗಳಲ್ಲಿ ಗಣನೀಯವಾಗಿ ಸೇರ್ಕೊಳ್ತಾ ಇರುವವರು, ಜೊತೆಗೆ ಜಿಮ್ಗಳಿಗೆ ಪ್ರತಿನಿತ್ಯ ಹೋಗ್ತಾ ಇರುವವರ ಸಂಖ್ಯೆ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ. ಯಾರು ಕೂಡ ಹೋಗ್ತಾ ಇಲ್ಲ ಬಿಕಾಸ್ ಆಫ್ ಪುನೀತ್ ರಾಜ್ಕುಮಾರ್ ಅವರ ಸಾವು. ಸ್ವಲ್ಪ ಭಯ, ಜೊತೆಗೆ ಗೊಂದಲ, ಜೊತೆಗೆ ಹತಾಶೆ, ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು. ಫಸ್ಟ್ ರಿಯಾಕ್ಷನ್ ಸರ್, ಸ್ವಾಮಿ ಪ್ರಸಾದ್ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ಆಫ್ ಆಲ್ ಪುನೀತ್ ಸರ್ ಸತ್ತ ಸುದ್ದಿ ಕೇಳಿ ನಮಗೆ ಆ್ಯಕ್ಚುಲಿ ನಂಬಲಿಕ್ಕೆ ಆಗಲಿಲ್ಲ. ಗ್ರೂಪಲ್ಲೆಲ್ಲ ಮೆಸೇಜ್ ಬರ್ತಾಯಿತ್ತು, ನಾವು ಅದು ಫೇಕ್ ಇರ್ಬೋದು ಹೇಳ್ತಾ ಇದ್ದು. ನೆಕ್ಸ್ಟ್ TV ಚಾನಲ್ ನಾವು ಹಾಕಿದ ಮೇಲೆ ಅದು ಕನ್ಫರ್ಮೇಷನ್ ಬಂತು. ಸೊ ಅದ್ರ ಮುಂಚೆ ನಮಗೆ ಬ್ಯಾಂಗ್ಳೂರಿಂದ ಒಬ್ಬರು ಕಳಿಸಿದ್ದಾರೆ, ಫೋಟೋ ಕಳಿಸಿದ್ರು. ಸೊ ಅದ್ರ ಬಗ್ಗೆ ನಾವು ಇದು ಮಾಡಿ, ಯಾಕಂದರೆ ಫೇಕ್ ಮೆಸೇಜ್ ತುಂಬ ಬರ್ತಾ ಇರುತ್ತೆ. ಬಟ್ ಪುನೀತ್ ಸರ್ ಡೆತ್ ಆದಮೇಲೆ ಯಾವಾಗ ನಮ್ಮ ಇವರು ಬ್ಯಾಂಗ್ಳೂರು ಕಮಿಷನರ್ ಬಂದು ರೋಡಿಗೆ ಇಳಿದು ಎಲ್ಲ ಸ್ಟಾರ್ಟ್, ನಮಗೆ ಆಮೇಲೆ ಕನ್ಫರ್ಮ್ ಆಯಿತು ಪುನೀತ್ ಸರ್ ಸತ್ತು ತೀರ್ಕೊಂಡ್ರು. ಬಟ್ ಮೇನ್ಲಿ ಎಫೆಕ್ಟ್ ಅಗೇನ್ ಜಿಮ್ ಮೇಲೇ ಕಂಪೇರ್ ಮಾಡ್ತಾಯಿದ್ರು. ಯಾಕಂದರೆ ಅವರು ಫಿಟ್ನೆಸ್ ಬಗ್ಗೆ ಜಾಸ್ತಿ ಇದು ಕೊಡ್ತಾಯಿದ್ರು. ಸೊ ಡಯಟ್ ಇರಲಿ ಅಥವಾ ವರ್ಕೌಟ್ಸ್ ಇರಲಿ, ಒಂದು ವಾರ ಫಿಲ್ಮ್ ಅವರು ಹೋದ್ರು, ಎಲ್ಲ ಶೂಟಿಂಗ್ ಹೋದ್ರು ಅವ್ರ ಜೊತೆ ಪರ್ಸನಲ್ ಟ್ರೈನರ್ ಹೋಗ್ತಾ ಇದ್ರು. ಸೊ ಎಲ್ಲದಕ್ಕೂ ಇರ್ತಾಯಿದ್ರು. ಬಟ್ ಇಲ್ಲಿ ಒಂದೇನು ನಾವು ಹೇಳಬೇಕಂದ್ರೆ, ಎಷ್ಟೇ ನಮ್ಮ ದುಡ್ಡಿದ್ರು, ಎಷ್ಟೇ ನಾವು ಸಮತೋಲಿತ ಆಹಾರ ಮಾಡಿದ್ರು, ಯಾವುದೇ ವರ್ಕೌಟ್ ಮಾಡಿದ್ರು, ದೇವ್ರು ಕರೆದಾಗ ಹೋಗ್ಬೇಕಂತ ಹೇಳಿದ್ರೆ ಪುನೀತ್ ಸರ್ ಒಂದು ನಿದರ್ಶನ. ಸೊ ಮೇಯ್ನ್ ಇವಾಗ ಜಿಮ್ ಇಂಡಸ್ಟ್ರಿಗೆ ಇವಾಗ ಎಫೆಕ್ಟ್ ಆಗಿದೆ. ಕರ್ನಾಟಕ ಅಂತಲ್ಲ, ಆಲ್ಮೋಸ್ಟ್ ಲಾಸ್ಟ್ ಸೆಪ್ಟೆಂಬರ್ ಮಂತ್ ನಮ್ಮ ಹಿಂದಿ ಆ್ಯಕ್ಟರ್ ಒಬ್ಬರು ತೀರ್ಕೊಂಡ್ರು. ಅದು ಕಾರ್ಡಿಯಾಕ್ ಅರೆಸ್ಟ್. ಸೊ ಇದು ಕಾರ್ಡಿಯಾಕ್ ಅರೆಸ್ಟ್. ಸೊ ಕಾರ್ಡಿಯಾಕ್ ಅರೆಸ್ಟ್ ಅಂದ್ಬಿಟ್ಟು ಡಾಕ್ಟರ್ ಇದ್ದಾರೆ, ಎಲ್ರಿಗೂ ಆಗ್ಬೋದು. ಇವಾಗ ನಾನು ಮಾತಾಡ್ತಾ ನನಗೂ ಆಗ್ಬೋದು, ನಿಮಗೂ ಆಗ್ಬೋದು, ಬೈಕಲ್ಲಿ ಓಡಾಡ್ತಿರ್ಬೋದು ಆಗ್ಬೋದು, ಸೈಕಲ್ ಇರ್ಬೋದು, ವರ್ಕೌಟ್ ಮಾಡ್ತಲೂ ಆಗ್ಬೋದು. ಸೊ ಇದು ನಿಮಗೆ ತಪ್ಪಿಸ್ಕೋ ಆಗೋದಿಲ್ಲ. ಇಟ್ಸ್ ಎಮರ್ಜೆನ್ಸಿ. ಆ ಟೈಮಲ್ಲಿ ನಿಮಗೆ ಫಸ್ಟ್ ಏಡ್ ಗೊತ್ತಿದ್ರೆ ಮಾಡ್ಬೋದು, CPR ಕಾರ್ಡಿಯೋಪಲ್ಮನರಿ ರಿಸಸಿನೇಷನ್ ಅಂತ ಮಾಡ್ಬೋದು, ಗೊತ್ತಿದ್ರೆ ಮಾಡ್ಬೋದು. ಸೊ ಅವಾಗ ಏನು ಮಾಡ್ಬೇಕು ಟ್ರೈನರ್ಸ್, ಡೂಯಿಂಗ್ ಸಮಥಿಂಗ್ ಬೆಟರ್ ದೆನ್ ಡೂಯಿಂಗ್ ನಥಿಂಗ್. ನಮಗೆ ಏನಾದ್ರು ಮಾಡ್ಬೋದು, ಅಟ್ಲೀಸ್ಟ್ CPR ಗೊತ್ತಿದ್ರೆ ಟ್ರೈ ಮಾಡ್ಬೋದು. ಆಮೇಲೆ ಇವ್ರು ಕಂಪ್ಲೇಂಟ್ ಮೀಡಿಯಾದಲ್ಲಿ ಏನು ಮಾಡ್ತಾರೆ, ಜಿಮ್ಮಿಂದ ಸತ್ತು ಹೋದ್ರು, ಜಿಮ್ಮಿಂದ ಬಂದು. ಬಟ್ ಅವರು ಪರ್ಸನಲ್ ಟ್ರೈನರ್ಸ್ ಹೇಳ್ತಾ ಇದ್ದಾರೆ 2 ಡೇಸಿಂದ ಅವ್ರು ಜಿಮ್ಮಿಗೆ ಬಂದಿಲ್ಲ ಅಂತ. ಬಾಡಿ ಗಾರ್ಡ್ ಹೇಳಿದ್ರು, ಗನ್ ಮ್ಯಾನ್ ಹೇಳಿದ್ರು, ಅವ್ರು ಅವತ್ತು ಜಿಮ್ಮಿಗೆ ಹೋಗಿರೋದು. ಇವರು ಡೈರೆಕ್ಟ್ ಮನೆಯಿಂದ ಅವರ ಕ್ಲಿನಿಕ್ಗೆ ಕರ್ಕೊಂಡು ಹೋಗಿರೋದು. ಫ್ಯಾಮಿಲಿ ಡಾಕ್ಟರ್ ರಮನ್ ರಾವ್ ಕರ್ಕೊಂಡು ಅಲ್ಲಿಂದ ಇವ್ರು ಹೋದದ್ದು. ಬಟ್ ಮೇನ್ಲಿ ಇಲ್ಲಿ ಕಂಪ್ಲೇಂಟ್ ಎಲ್ಲಿ ಬಂದಿದೆ, ಜಿಮ್ಮಿಗೆ ಬರ್ತಾ ಇದೆ. ಸೊ 2 ಡೇಸ್ ಅವ್ರು ಜಿಮ್ಮಿಗೆ ಹೋಗಿಲ್ಲ. ಆಮೇಲೆ ಇನ್ನು ಅಂದರೆ ಮೀಡಿಯಾದಲ್ಲಿ ತುಂಬಾ ಈ ಫೇಕ್ ಮೆಸೇಜಸ್ ಆಗ್ತಾ ಇದೆ. ಸೊ ಸೆಪ್ಟೆಂಬರ್ ಅಲ್ಲಿ ಡೆಲ್ಲಿ ಎಲ್ಲ ಒಬ್ಬ ಜಿಮ್ಮಿಂದ ಹೊರಗಡೆ ಬಂದು ಒಬ್ಬ ಡೆತ್ ಆಯ್ತು. ಡೆತ್ ಆಗಿರುವಂತದ್ದು
ಜೊತೆಗೆ ಆ ವಿಡಿಯೋಸ್ ಬಂದು ವಾಟ್ಸಪ್ ಅಲ್ಲಿ ಇದು ಪುನೀತ್ ಸರ್ದು ಲಾಸ್ಟ್ ವಿಡಿಯೋ ಅಂತ ಹೇಳಿ ಅದನ್ನು ಇದು ಮಾಡಕ್ ಸ್ಟಾರ್ಟ್ ಮಾಡಿದ್ರು, ವೈರಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಗುರುಕಿರಣ್ ಅವ್ರದ್ದು ಬರ್ಡೇ ಪಾರ್ಟಿ ಅಂತ ಹೇಳಿ ಎಲ್ಲ ಹಿಂದಿನ ದಿವಸ, ಅದು ಆಕ್ಚುಲಿ ಆಗಿದೆ August 12th ಗುರುಕಿರಣ್ ಸರ್ ಬರ್ಡೇದು, ಬಟ್ ಅದನ್ನು ಒನ್ ಡೇ ಅಂತ ಅದು ವೈರಲ್ ಮಾಡಿದ್ರು. ಸೊ ಇಲ್ಲಿ ಏನಂದ್ರೆ ಜಿಮ್ ರಿಲೇಟೆಡ್ ಮಾಡಿ ಇವರು ಜಿಮ್ ಮೇಲೆ ಕಂಪ್ಲೇಂಟ್ ಮಾಡಿ, ಒಂದ್ ವೇಳೆ ಇವರು ಯಾವ್ದೋ ಟೆಂಪಲ್ಗೆ ಹೋಗಿ ಪುನೀತ್ ಸರ್ ಟೆಂಪಲ್ ಅಲ್ಲಿ ಏನಾದ್ರು ಡೆತ್ ಆಗಿದ್ರೆ ಆವಾಗ ದೇವರ ಶಾಪ ಅಂತ ಹೇಳ್ತಾ ಇದ್ರು ಮೀಡಿಯಾದಲ್ಲಿ. ಸೊ ಈ ತರ ಜನಗಳು ಮಾತಾಡ್ತಾ ಇದ್ದಾರೆ. ಸೊ ಒಂದು ಬೇಸ್ಲೆಸ್ ಮಾತಾಡ್ತಾ ಇದ್ದಾರೆ. ಓಕೆ 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 ಸರ್, ಈಗ ತಾವು ಹೇಳಿರುವಂತಹ ವಿಚಾರ, ಸದ್ಯ ಜಿಮ್ಗಳಿಗೆ ಜನರು ಬರ್ತಾ ಇಲ್ಲ. ತಾವು ಹೇಳಿದ್ರಿ ಮುಂಬೈಲಿ ನಡೆದಿರುವಂತಹ ಘಟನೆ ಆಗಿರ್ಬೋದು, ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರವಾಗಿ ಕೆಲವು ವಿಚಾರಗಳು ಬರುತ್ತೆ ಸರ್, ಮಾತಾಡ್ತೇನೆ ಇನ್ನು ಮುಂದಕ್ಕೆ. ಸುಶಾಂತ್ ಅರ್ದೇವಾಡಿಗ ಅವರು ಫಸ್ಟ್ ರಿಯಾಕ್ಷನ್, ಪುನೀತ್ ಅವರ ಸಾವು ಆಸ್ ಎ ತಾವು ಪ್ರತಿನಿತ್ಯ ಬಹುಶಃ ಜಿಮ್ಗೆ ಹೋಗುವಂತವರು ಅಲ್ವಾ? ಹೌದು. ಕೆಲವರಿಗೆ ಜಿಮ್ ಅಂತ ಹೇಳಿದ್ರೆ ಅದೊಂದು ಪ್ಯಾಷನ್ ಇದ್ದಾಗೆ, ಅದು ಹೋಗ್ಲೇಬೇಕು, ಇಲ್ಲದ್ರೆ ಏನೋ ಒಂದು ಮಿಸ್ ಮಾಡ್ಕೊಂಡ ಒಂದು ಅನುಭವ ಬರುತ್ತೆ ಅಲ್ವಾ ಜೀವನದಲ್ಲಿ. ಎಸ್ ಸರ್, ಏನ್ ಹೇಳಿಕ್ಕೆ ಇಷ್ಟಪಡ್ತೇವೆ? ಪುನೀತ್ ರಾಜ್ಕುಮಾರ್ದು ನ್ಯೂಸ್ ಬರುವಾಗ ನಾನು ಆಕ್ಚುಲಿ ಆಫೀಸಲ್ಲಿ ಇದ್ದೆ 11:30ಗೆ. ಸೊ ಅದೊಂದು ತುಂಬಾ ಶಾಕಿಂಗ್ ನ್ಯೂಸ್, ಮತ್ತೊಂದು ಬೇಸರದ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ನಾನು ನೋಡ್ತಿರೋದು 1995 ಇಂದ. ಸೊ ನಾನು ಅವರನ್ನೇ ಫಾಲೋ ಮಾಡ್ತಿದ್ದೇನೆ. ಸೊ ಅವ್ರದ್ದು ಎಕ್ಸಸೈಸ್ ಆಗಲಿ, ಸ್ಟಂಟ್ಸ್ ಆಗಲಿ, ಇದೆಲ್ಲ ಅವರದ್ದೇ ಫಾಲೋ ಮಾಡಿ ಈಗ 11:30ಗೆ ಆಲ್ ಆಫ್ ಸಡನ್ ಆ ಟೈಪ್ ನ್ಯೂಸ್ ಬಂದಂದ್ರೆ ಅದು ಯಾರಿಗೆ ಸಹ ನಂಬಲಿಕ್ಕೆನೆ ಅಸಾಧ್ಯ. ಅದು ನಾನೊಂದು ಅವರು ದೊಡ್ಡ ಅಭಿಮಾನಿ 2000 ಇಂದ. ನಾನು ಆಕ್ಚುಲಿ ಜಿಮ್ ಮತ್ತೆ ಇದು ಫಿಟ್ನೆಸ್ ಸ್ಟಾರ್ಟ್ ಮಾಡಿದೆ ಅವ್ರದ್ದು ನೋಡಿ ಇನ್ಸ್ಪೈರ್ ಆಗಿ. ಸೊ ನಾನೆಲ್ಲ ಇದ್ರಂದು ಮನೆಯಲ್ಲಿ ಕೂಡ ತುಂಬಾ ಅವ್ರದ್ದು ಅಭಿಮಾನಿ. ಅಮ್ಮ ಆ ದಿವಸ 2 ದಿವಸ ಹತ್ತಿದ್ದಾರೆ, ಅಂದ್ರೆ ಅಷ್ಟು ಬೇಜಾರಾಗಿದೆ. ಸೊ ಅವ್ರದ್ದು ಎಲ್ಲ ಮೂವಿ 2000 ಇಂದ 2015 ತನಕ ಒಂದು ಮೂವಿ ಕೂಡ ಮಿಸ್ ಮಾಡಲಿಲ್ಲ. ಥಿಯೇಟರಲ್ಲಿ ಹೋಗಿ ನೋಡಿದ್ದು, ಫ್ಯಾಮಿಲಿ ಜೊತೆ ಮತ್ತೆ ಒಬ್ಬನೇ ಹೋಗಿ ನೋಡ್ತಿದ್ದೆ. ಮತ್ತೊಂದು ಬೇಜಾರದ ಸಂಗತಿ ಏನಂದ್ರೆ, ಅದು ಇನ್ಸಿಡೆಂಟ್ ಆಗಿದೆ 11:30ಗೆ. ನಾನು ಆ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ 6:30ಗೆ ಫಸ್ಟ್ ವಿಡಿಯೋ ನೋಡಿದ್ದೆ ಪುನೀತ್ ರಾಜ್ಕುಮಾರ್ದು, ಕ್ಯಾಲಿಸ್ಥೆನಿಕ್ ಮಾಡ್ತಿದ್ರು. ನಾನು ಸಹ ಸೇಮ್ ಅದೇ ವರ್ಕೌಟ್ ಸೇಮ್ ವಿಡಿಯೋ ಮಾಡಿದ್ದೆ, ಸೇಮ್ ವರ್ಕೌಟ್ ಸೇಮ್ ವಿಡಿಯೋ. ಅದು ಜಂಪ್ ಮಾಡಿ ಬರ್ಫಿ ಮಾಡುದು, ಅದು ನಾನು ಆ ದಿವಸ ನೈಟ್ ಮರ್ಜಿ ಮಾಡಿ ಹಾಕುವಂತಿದ್ದೆ. 11:30ಗೆ ಆಗಿ ನ್ಯೂಸ್ ಬರುವಾಗ ಹೇಗೆ ಆಗಿರ್ಬೋದು. ನೀವು ಪುನೀತ್ ರಾಜ್ಕುಮಾರ್ ಅವರ ಏನು ಫಿಟ್ನೆಸ್ ಏನು ಸೇಮ್ ಎಕ್ಸರ್ಸೈಸ್ ನಾನು ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೆ, 1 ವೀಕ್ ಮುಂಚೆ ಹಾಕಿದೆ. ಸೇಮ್ ಎಕ್ಸರ್ಸೈಸ್ ಸ್ಟಂಟ್ಸ್, ಜಂಪ್ ಮಾಡಿ ಬರ್ಫಿ ಹೊಡೆಯುವುದು. ಅದು ತುಂಬಾ ಫೇಮಸ್ ಆಗಿತ್ತು ಅವರ ಒಂದು ಎಕ್ಸರ್ಸೈಸ್, ತುಂಬಾ ಫೇಮಸ್ ಆಗಿತ್ತು, ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿತ್ತು. ದಯಮಾಡಿ ನನ್ನ ಟೆಕ್ನಿಕಲ್ ಟೀಮ್ ಆ ಒಂದು ವಿಡಿಯೋಗಳನ್ನ ದಯಮಾಡಿ ಹಾಕಿ. ತದನಂತರ ಎಸ್, ಇದೆಲ್ಲವೂ ಕೂಡ ನೋಡಿದಾಗ ಇದನ್ನೇ ನಾವು ಹೇಳ್ತಾ ಇರೋದು. ಅಂದ್ರೆ ಪುನೀತ್ ರಾಜ್ಕುಮಾರ್ ಅಂತ ಬಂದಾಗ ಕಂಪೇರ್ ಟು ಕನ್ನಡ ಚಲನಚಿತ್ರ ರಂಗದಲ್ಲೇ ಇಂತಹ ಒಂದು ಫಿಟ್ನೆಸ್ ಗೆ ಪ್ರಮುಖವಾಗಿರುವ ಆದ್ಯತೆ ಕೊಡುವಂತಹ ನಟ ಯಾರು ಕೂಡ ಇರಲಿಲ್ಲ. ಹಾಗಾಗಿ ಇನ್ನೊಂದಂದ್ರೆ ಅವ್ರು ಖಾಲಿ ಫಿಟ್ನೆಸ್ ಅಲ್ಲ, ಸ್ಟಂಟ್ಸ್ ಮಾಡ್ತಿದ್ರು, ಜಿಮ್ನಾಸ್ಟಿಕ್ ಮಾಡ್ತಿದ್ರು, ಡ್ಯಾನ್ಸ್. ಜೊತೆಗೆ ಕಳೆದ ಬಾರಿ ನಮ್ಗೆ ನೆನಪಿದೆ, ದೀಪಾವಳಿ ಹಬ್ಬದಲ್ಲೂ ಕೂಡ ಆ ಕ್ರಾಕರ್ಸ್ ಗಳನ್ನ ಬದಿಗಿಡಿ ಕ್ಯಾಲರೀಸ್ ಗಳನ್ನ ಬರ್ನ್ ಮಾಡಿ ಅನ್ನುವಂತಹ ವಿಚಾರವನ್ನ, ಜೊತೆಗೆ ಅವರು ಆರೋಗ್ಯವನ್ನ, ಈ ಫಿಟ್ನೆಸ್ ಅನ್ನ ತುಂಬಾನೇ ಪ್ರೀತಿಸ್ತಾ ಇದ್ರು. ಇದು ಆಘಾತ ಆಗಿರುವಂತದ್ದು ಪ್ರತಿಯೊಬ್ಬರು. ಯಾಕಂದ್ರೆ ಬೇಕಾಬಿಟ್ಟಿಯಾಗಿರುವಂತವರು ಅಥವಾ ಏನೂ ಇಲ್ಲ ಅಂತ ಬಂದಾಗ ಇಲ್ಲ, ಇದು ಎಲ್ಲದೂ ಕೂಡ ಶಿಸ್ತು ಇದೆ, ಜೀವನವೇ ಒಂದು ಶಿಸ್ತು. ಆ ರೀತಿ ಇದ್ದಾಗ ಆರೋಗ್ಯದಲ್ಲಿ ಮತ್ತಷ್ಟು ಶಿಸ್ತನ್ನು ಹೊಂದಿದ್ದಂತಹ ಪುನೀತ್ ರಾಜ್ಕುಮಾರ್ ಈ ರೀತಿ ಆಗ್ತಾರೆ ಅಂತ ಬಂದಾಗ, ಜೊತೆಗೆ ಅವರು ಮಾರ್ನಿಂಗ್ ಎದ್ದು ಜಾಗಿಂಗ್ ಹೋದಾಗ ಅಲ್ಲಿ ತೆಗೆದಿರುವಂತಹ ಫೋಟೋ, ಇದೆಲ್ಲವೂ ಕೂಡ ಜನರ ಮನಸ್ಸಿನಲ್ಲಿ ಒಂದು ಭಯ, ಯುವಕರಲ್ಲಿ ಒಂದು ಆತಂಕ. ಯಾಕಂದ್ರೆ ಪೋಷಕರು ಈಗ ಹೇಳ್ತಾ ಇರುವಂತದ್ದು ಜಿಮ್ಗೆ ಹೋಗಬೇಡಿ ಅನ್ನೋ. ಪುನೀತ್ ರಾಜ್ಕುಮಾರ್ ಆಲ್ ಆಫ್ ಸಡನ್ ಸ್ಟಾರ್ಟ್ ಮಾಡಿದಲ್ಲ, ಫ್ರಮ್ 25 years ಅವರು ರೆಗ್ಯುಲರ್ ವರ್ಕೌಟ್, ಜಿಮ್ನಾಸ್ಟಿಕ್ ವಿತ್ ಪ್ರಾಪರ್ ಗೈಡೆನ್ಸ್ ಮಾಡಿ ಬಂದಾಗ. ಈಗ ಸಡನ್ ಆಗಿ ಹೋಗಿ ಏನಾದ್ರು ಆದ್ರೆ ಅದು ಹೇಳ್ಬೋದಿತ್ತು. ಫ್ರಮ್ 25 years ಅವ್ರು ಮಾಡ್ತಿದ್ದಾರಲ್ಲ. ಸೊ ಇದು ಅಂದ್ರೆ ಡೆತ್ ಅಂದ್ರೆ ಅನ್ಪ್ರಿಡಿಕ್ಟಬಲ್, ಎನಿ ಟೈಮ್ ಯಾರಿಗೆ ಸಹ ಬರ್ಬೋದು. ಎಸ್ ಮೇಡಮ್, ಫಸ್ಟ್ ರಿಯಾಕ್ಷನ್ ಶ್ರೀಮತಿ ಅರುಣ್ಮಾಲಿ ಅವರು. ಪುನೀತ್ ಸಾವು ನಮ್ಗೆಲ್ರಿಗೂ ದುಃಖದಾಯಕನೇ. ನಾವು ರೌಂಡ್ಸ್ ಆಗಿ ಬರ್ಬೇಕಾದ್ರೆ ಸಡನ್ ನಮ್ದು ಟಿವಿಸಲ್ಲಿ ನೋಡ್ಬೇಕಾದ್ರೆ ನಮ್ಗೆ ತುಂಬಾ ಬೇಜಾರಾಗಿದೆ ಕೇಳಿ. ಯಾಕೆಂದ್ರೆ ಒಂದು ಹೀರೋ ಆಗಿ ಫಿಟ್ ಆಗಿ, ಆಫ್ಕೋರ್ಸ್ ಫುಡ್ ವಾಸ್ ಇಸ್ ವೀಕ್ನೆಸ್ ಅಂತ ಹೇಳ್ಬೋದು. ಅವ್ರು ನಿಜವಾಗಿ ಚೆನ್ನಾಗಿ ಒಳ್ಳೆ ಆಹಾರದಾಯಕ ಫುಡ್ ಅನ್ನು ಯೂಸ್ ಮಾಡ್ತಿದ್ರು, ತಿಂತಿದ್ರು. ಅದ್ರ ಜೊತೆಗೆ ಅದಕ್ಕೆ ತಕ್ಕ ಮಟ್ಟಿಗೆ ಎಕ್ಸರ್ಸೈಸ್ ಮಾಡಿ ಬರ್ನ್ ಮಾಡ್ತಿದ್ರು. ಹೇಳುವ ಹಾಗೆ ಎಕ್ಸರ್ಸೈಸ್, ನಾನ್ ಸಹ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ನಮ್ಗೆ ಜಿಮ್ ಮಾಡೋದ್ರಿಂದ ಬೆಳಗ್ಗೆ ಅದು ಜಿಮ್ ಮಾಡಿ ಬಂದ ತಕ್ಷಣ ಮನೆಗೆ ಬಂದ್ರೆ ಒಂಥರ ಆ ದಿನ ಒಂಥರ ನಾವು ಉಲ್ಲಾಸವಾಗಿರ್ತೇವೆ. ಆ ದಿನ ಇಡೀ ಉಲ್ಲಾಸವಾಗಿ ಇರ್ತದೆ. ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ಸಾಯಂಕಾಲ ಮಾಡುವ ಅಂತ ಹೇಳಿದ್ರೆ ಸಡನ್ ನಮಗೆ ಕ್ಲಿನಿಕಲ್ ಪೇಷನ್ಸ್ ಇರ್ತದೆ, ಸಾಯಂಕಾಲ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಕಮಿಟ್ಮೆಂಟ್ ಕೊಡಕ್ ಆಗೋದಿಲ್ಲ ಸಾಯಂಕಾಲ. ಮಾರ್ನಿಂಗ್ ಯು ಆರ್ ಫೀಲಿಂಗ್ ರಿಯಲಿ ನೈಸ್, ಒಂಥರ ಅಂತ ಹೆವಿನೆಸ್ ಇಲ್ಲ, ಆರಾಮಾಗಿ ನಮಗೆ ರೌಂಡ್ಸ್ ಮಾಡ್ಲಿಕ್ಕ ಅಥವಾ ಈಗ ಸ್ಟೆಪ್ಸ್ ಹತ್ಬೇಕಾದ್ರೆ ಸಹ
ಅಂತಾಗೆ ಟಯರ್ಡ್ನೆಸ್ ಇಲ್ಲ. ಹಾಗೆಂತ ನಾವು ಫಿಟ್ನೆಸ್ ಫ್ರೀಕ್ ಅಂತ ಹೇಳಕ್ಕಾಗಲ್ಲ, ಅವ್ರಾಗೆ ತುಂಬಾ ಫಿಟ್ನೆಸ್ಸೇ ಅಂತ ಅಲ್ಲ, ನಮ್ಗೆ ಹೀಗೆ ಫಿಟ್ ಆಗಿದ್ರೆ ಸಾಕು, ಫಿಸಿಕಲಿ ಫಿಟ್. ಅಂಟಿಲ್ ಯು ಆರ್ ಅಲೈವ್ ಯು ಶುಡ್ ಬಿ ಫಿಟ್ ಅಷ್ಟೇ. ನಮ್ಮ ಕೆಲಸನ ನಾವು ಮಾಡ್ಕೊಂಡಿರುವಷ್ಟು ಫಿಟ್ನೆಸ್ ಇದ್ರೆ ನಮಗೆ ಸಾಕು. ಆದ್ರಿಂದ ಜಿಮ್ಮಿಗೆ ಹೋದಾಗಲೂ ನಮಗೆ ಹಲವಾರು ರೀತಿಯ ಎಕ್ಸಸೈಸ್ ಹೇಳಿದುಂಟು, ಟ್ರೈನರ್ಸ್ ಹೇಳಿದುಂಟು. ನಾನು ಡಯಟಿಷಿಯನ್ ಆಗಿ ಅವ್ರಿಗೆ ಗೊತ್ತಿರೋದಿಲ್ಲ ಡಯಟಿಷಿಯನ್ ಅಂತ, ನನಗೂ ಹಲವಾರು ರೀತಿಯ ಅದು ತಿನ್ಬೋದು ಇದು ತಿನ್ಬೋದು ಅಂತ ಅವ್ರು ಅಡ್ವೈಸ್ ಕೊಟ್ಟಿದ್ದು ಉಂಟು. ಆದ್ರೆ ನಾನು ಏನ್ ಹೇಳೋದಂದ್ರೆ, ಯಾರೇ ಎಷ್ಟೇ ಅಡ್ವೈಸ್ ಕೊಡ್ಲಿ, ನಿಮ್ಗೆ ಗೊತ್ತಿರ್ತದೆ ನಿಮ್ಮ ದೇಹ ಎಷ್ಟು ಬಗ್ಗಿಸ್ಬೋದು, ಏನ್ ತಿನ್ಬಹುದು ಅಂತ ನಿಮ್ಗೆ ಒಂದು ಸಾಧಾರಣ ಮಟ್ಟದ ಜ್ಞಾನ ಇರಬೇಕು. ಅದು ಮಾಡಿದ್ರೆ ಖಂಡಿತ ನಿಮ್ಗೆ ಏನು ಇಂತಹ ದುಷ್ಪರಿಣಾಮಗಳು ನೋಡ್ಲಿಕ್ಕೆ ಸಿಗೋದಿಲ್ಲ. ಆಮೇಲೆ ನಮ್ಮ ಆಸ್ಪತ್ರೆಯಿಂದ ಈಗ ಸಾಧಾರಣ ತುಂಬಾ ಜಿಮ್ ಅಲ್ಲಿ CPR ಟ್ರೈನಿಂಗ್ ಆಗಿದೆ. ನಮ್ಮ ಕ್ಯಾಶುಯಾಲಿಟಿ ಟೀಮ್, ನಮ್ಮ ಡಾಕ್ಟರ್ಸ್ ಎಲ್ಲ ಹೋಗಿ ಜೂಯಿಸ್ ಅಲ್ಲಿ ಇಲ್ಲೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈಗ ಟ್ರೈನರ್ಸ್ಗೆ ಸಹ CPR ಕೊಡೋದು ಹೇಗೆ ಅಂತ ಗೊತ್ತುಂಟು. ಅದು ಒಂದು ರೀತಿಯ ಒಳ್ಳೆ ಕಾರ್ಯಕ್ರಮ, ಎಲ್ರಿಗೆ ಗೊತ್ತಿರ್ಬೇಕು. ಯಾಕೆಂದ್ರೆ ಜಿಮ್ ಅಲ್ಲಿ ಏನಾಗ್ತದೆ, ಟ್ರೆಡ್ಮಿಲ್ ಅಲ್ಲಿ ಕೆಲವರು ಎಕ್ಸಸೈಸ್ ಎಷ್ಟು ಅಂದ್ರೆ ಸಡನ್ ಅವ್ರಿಗೆ ವೇಟ್ ಲಾಸ್ ಬೇಕು, ತುಂಬಾ ದಿನ ಅವ್ರಿಗೆ ಕಾಯ್ಲಿಕ್ಕಾಗಲ್ಲ, ಎಲ್ಲನೂ ದಿಢೀರಾಗಿ ಸಿಗ್ಬೇಕು. ಆಗ ಅವ್ರು ಏನ್ ಮಾಡ್ತಾರೆ, ಕಂಟಿನ್ಯೂಸ್ 3-4 hours ಹೋಗೋದೇ ಇಲ್ಲ ಜಿಮ್ ಇಂದ. ಆದ್ರಿಂದ ಬೇರೆಯವ್ರಿಗೂ ಮಿಷಿನ್ ಸಿಗೋದಿಲ್ಲ, ಅದು ಒಂದು. ಆಮೇಲೆ ಅವ್ರಿಗೆ ಸುಸ್ತಾದ್ರೂ ಅವ್ರು ತೋರ್ಸ್ಕೊಳ್ಳಲ್ಲ, ಯಾಕೆಂದ್ರೆ ಅವ್ರಿಗೆ ಅವ್ರದ್ದು ಗೋಲ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ತಿನ್ನೋದಿಲ್ಲ, ಎಂತ ಇಲ್ಲ, ಡ್ರಾಸ್ಟಿಕ್ ಕ್ರಾಶ್ ಡಯಟ್ ಫಾಲೋ ಮಾಡ್ತಾರೆ, ಸಡನ್ ವೇಟ್ ಲಾಸ್ ಆಗ್ತಾರೆ. ಎಲ್ಲಾದ್ರೂ ದಪ್ಪ ಆಗ್ತೇನೆ ಅಂತ ತುಂಬಾ ತಿನ್ನೋದು ಇಲ್ಲ, ಮೇಲೆ ಮೇಲೆ ಕಂಟಿನ್ಯೂಸ್ ಎಕ್ಸಸೈಸ್ ಮಾಡೋದು. ನಾವ್ ಏನ್ ಮಾಡ್ಬೇಕಂದ್ರೆ, ಒಂದು ಸರ್ಟನ್ ಸ್ಟೇಜ್ ಆದ್ಮೇಲೆ ಸರಿಯಾಗಿ ಮಧ್ಯದಲ್ಲಿ ನೀರು ಕುಡಿಬೇಕು, ಬಿಟ್ವೀನ್ ದ ಸೆಟ್ಸ್ ರೆಸ್ಟ್ ತಗೊಳ್ಬೇಕು, ಕಂಟಿನ್ಯೂಸ್ ಮಾಡ್ತಾ ಹೋಗ್ಬಾರ್ದು. ಅದು ಒಂದು ನಮ್ಮ ಜನರು ಮಾಡುವ ದೊಡ್ಡ ತಪ್ಪು, ನಾನು ನೋಡಿದಂತಹ ತಪ್ಪು. ಯಾಕೆಂದ್ರೆ ಹಾಗೆ ಮಾಡೋದ್ರಿಂದ ನಿಮ್ಮ ಹಾರ್ಟ್ ರೇಟ್ ಇದೆ ಅಲ್ಲ, ಅದ್ ಮೇಲೆ ಮೇಲೆ ಹೋಗ್ತಾ ಯು ಆರ್ ಜಸ್ಟ್ ಗೋಯಿಂಗ್ ಆನ್ ಎಕ್ಸರ್ಟಿಂಗ್ ಅಬೌವ್ ದ ಲಿಮಿಟ್ಸ್. ಹಾಗೆ ಯಾವತ್ತು ಮಾಡಬಾರ್ದು, ಅತಿಯಾಗಿ ಮಾಡೋದು ಯಾವತ್ತು ಹಾನಿಕರ. ನಿಜ ನಿಜ ನಿಜ. ಅಮೃತ ಸಹ ಪಾಯ್ಸನ್ ಅಂತ ಹೇಳ್ತಾರಲ್ಲ ಹಾಗೆ. ಲಿಮಿಟೇಷನ್ ಅಲ್ಲಿ ನೀವು ಮಾಡಿ ಫಿಟ್ ಆಗಿರ್ಬೋದು. ಎಕ್ಸಸೈಸ್ ಈಸ್ ಇಂಪಾರ್ಟೆಂಟ್, ಎಕ್ಸಸೈಸ್ ಬೇಕೇ ಬೇಕು ಎಲ್ಲರಿಗೂ. ಜಿಮ್ ಆಗ್ಲಿ ಅಥವಾ ದೈನಂದಿನ ಕಾರ್ಯಕ್ರಮ ಏನೇ ಮಾಡ್ಲಿಕ್ಕೆ ಸಹ ನಮ್ಗೆ ಸ್ವಸ್ಥವಾಗಿರೋದು ಇಂಪಾರ್ಟೆಂಟ್. ಅಟ್ ಲೀಸ್ಟ್ ವಾಕಿಂಗ್ ಮಾಡ್ಬೋದು ಜಿಮ್ ಇಲ್ಲದಿದ್ರೆ, ಸ್ವಲ್ಪ ವೇಟ್ಸ್ ಮಾಡ್ಬೇಕಾಗ್ತದೆ, ಯಾಕೆಂದ್ರೆ ನಮ್ದು ಬೋನ್ಸ್ ಎಲ್ಲ ಟೊಳ್ಳು ಆಗ್ತದೆ. ಆಮೇಲೆ ನಮ್ಗೆ ಸಡನ್ ಈಗ ನನ್ನ ಪ್ರೊಫೆಷನ್ ಅಲ್ಲಿ ನೀನ್ ವೇಟ್ಸ್ ಮಾಡು ಅಂತ ಹೇಳಿದ್ರೆ ನನ್ಗೆ ಗೊತ್ತಾಗಿರೋದಿಲ್ಲ, ನನ್ಗೆ ಹೇಗೆ ಮಾಡುದು ಅಂತನೂ ಗೊತ್ತಿಲ್ಲ. ಸೊ ವಿ ನೀಡ್ ಅ ಟ್ರೈನರ್, ಕರೆಕ್ಟ್ ಟ್ರೈನ್ ಮಾಡೋ ಟ್ರೈನರ್ ಬೇಕು. ಹಿ ಹ್ಯಾಸ್ ಟು ಗೈಡ್ ಅಸ್ ಹೌ ಟು ಡೂ ದಟ್. ಯಾಕೆಂದ್ರೆ ಪೊಸಿಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ದ ಜಿಮ್. ಜಸ್ಟ್ ಸುಮ್ನೆ ಯಾವ್ದೋ ಪೊಸಿಷನ್ ಅಲ್ಲಿ ಸ್ಟ್ರೈಟ್ ವೇಟ್ಸ್ ಎತ್ತುದಲ್ಲ, ಅದಕ್ಕೆ ಒಂದು ಇದೇ ತರ ಮಾಡ್ಬೇಕು ಅಂತಿದೆ. ಅದಕ್ಕೋಸ್ಕರ ಆ ಟ್ರೈನರ್ಸ್ ನಮ್ಗೆ ಅಗತ್ಯ ಇದ್ದಾರೆ ಖಂಡಿತವಾಗಿ. ಅವ್ರು ಹೇಳೋ ಪ್ರಕಾರ ನಾವು ಮಾಡ್ಬೇಕಾಗ್ತದೆ. ಆದ್ರೆ ನಮ್ಗೆ ಗೊತ್ತಿರ್ಬೇಕು ಎಲ್ಲಿ ತನಕ ನಾವು ಎಕ್ಸರ್ಟ್ ಮಾಡಬಹುದು ಅಂತ. ನಮ್ಗೆ ಯಾವಾಗ ಸುಸ್ತಾಗ್ತದೆ ಆಗ ನಾವು ನಿಲ್ಸ್ಬೇಕು. ಜಾಸ್ತಿ ಮಿತಿ ಮೀರಬಾರ್ದು ಅನ್ನುವಂಥದ್ದು, ಯಾವತ್ತು ಕೂಡ ಲಿಮಿಟ್ ಕ್ರಾಸ್ ಆದ್ರೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಎಸ್ ಸರ್, ಸ್ವಾಮಿ ಪ್ರಸಾದ್ ಅವರು, ಸದ್ಯ ಈಗ ಯುವಕರು ತಮ್ಮ ಜಿಮ್ಗೆ, ನಾಟ್ ಓನ್ಲಿ ನಿಮ್ಮ ಜಿಮ್, ನಮ್ಮ ಕರಾವಳಿ ಕರ್ನಾಟಕ ಮತ್ತು ಕರ್ನಾಟಕದಾದ್ಯಂತ ಜಿಮ್ಗಳಿಗೆ ಹೋಗ್ತಾ ಇಲ್ಲ ಯುವಕರು. ಜಿಮ್ ಟ್ರೈನರ್ ಮಾಲಕರು ಈಗಾಗಲೇ ಅಳ್ತಾ ಇದ್ದಾರೆ. ಕಾರಣ, ಈಗಾಗಲೇ ಕೋವಿಡ್ ನಿಂದ ಬೇಸತ್ತಿದ್ದಾರೆ, ಸೋತಿದ್ದಾರೆ. ಈಗಾಗಲೇ ಕೋವಿಡ್ ನಿಂದ ಹೊರ ಬರ್ತಾ ಇದ್ದೇವೆ ಅಂತ ಬಂದಾಗ ಪುನೀತ್ ಅವರ ಸಾವು ತುಂಬಾ ದೊಡ್ಡ ಮಟ್ಟದಲ್ಲಿ ಆಘಾತ. ನಾಟ್ ಓನ್ಲಿ ಪುನೀತ್ ಅವರ ಸಾವು, ಜೊತೆಗೆ ಇನ್ನಿತರ ಪ್ರಸಿದ್ಧ ವ್ಯಕ್ತಿಗಳ ಯುವಕರ ಸಾವುಗಳು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ. ಮೊನ್ನೆ ತಾನೆ ಶನಿವಾರ ಕೂಡ ಶಾನ್ ರೋಡನ್ ಅವರ ಒಂದು ಸಾವು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಆಘಾತಕಾರಿಯಾಗಿರುವಂತಹ ವಿಚಾರ. ಅವರು ಕೂಡ ತುಂಬಾ ಅದ್ಭುತವಾದ ಬಾಡಿ ಬಿಲ್ಡಿಂಗ್ ಮಾಡಿರುವಂತಹ ವ್ಯಕ್ತಿ. ಈ ರೀತಿ ಆದಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ಜನರಿಗೆ, ಯುವಕರಿಗೆ ಒಂದು ಜಿಮ್ ಅಂತ ಹೋಗೋದು ಬೇಡ ಅನ್ನೋ ಪ್ರಶ್ನೆ ಬರುತ್ತೆ. ಅಡ್ವರ್ಸ್ಲಿ ಇಫೆಕ್ಟ್ ಆಗುವಂಥದ್ದು ಪೋಷಕರು ಹೇಳ್ತಾರೆ ಮಕ್ಕಳ ಒಂದು ಆರೋಗ್ಯದಿಂದ. ಸದ್ಯ ತಮ್ಮ ಪರಿಸ್ಥಿತಿ ನೋಡಿದಾಗ ಯುವಕರು ಎಷ್ಟು ಜನರು ಕಡಿಮೆ ಆಗಿದ್ದಾರೆ, ತುಂಬಾ ಕಡಿಮೆ ಆಗಿದ್ದಾರೆ ತಮ್ಮ ಜಿಮ್ ನಲ್ಲಿ, ಅಥವಾ ಬರಲ್ಲ ಅಂತ ಬಂದಾಗ ಏನ್ ಕಾರಣ ಹೇಳ್ತಾರೆ? ಆಲ್ಮೋಸ್ಟ್ 70% ಇವಾಗ ಕಮ್ಮಿ ಇದೆ, ಎಲ್ಲಾ ಕಡೆ ಕಮ್ಮಿ ಇದೆ. 70%. ಕಾರಣ ಹೇಳಿದ್ರೆ ಇದನ್ನ ಕಾರಣ ಮನೆಯಲ್ಲಿ ಪ್ಯಾರೆಂಟ್ಸ್ ಜಾಸ್ತಿ ವೆಯ್ಟ್ ಬೇಡ ಅಂತ ಹೇಳ್ತಾರೆ, ಜಾಸ್ತಿ ಹೋಗೋದು ಬೇಡ ಅಂತ ಹೇಳಿ. ಸೊ ಇಲ್ಲಿ ತುಂಬಾ ತಪ್ಪು ಕಲ್ಪನೆ ಇದೆ ಜಿಮ್ ಬಗ್ಗೆ ತುಂಬಾ. ಸೊ ಅರೌಂಡ್ 20 minutes to 120 minutes ಅಂದ್ರೆ ಒಂದು 20 ನಿಮಿಷದಿಂದ 2 ಗಂಟೆವರೆಗೂ ಜಿಮ್ ಮಾಡ್ಬೋದು. ಮಾಡ್ರೇಟ್ ರೆಸ್ಟ್, ಪಾಸ್ ಎಲ್ಲ ಕೊಟ್ಟು ಕ್ಲೀನ್ ಆಗಿ ಮಾಡ್ಬೋದು. ಸೊ ಮೈನ್ ಥಿಂಗ್ ಅಂದ್ರೆ ಸಮತೋಲಿತ ಆಹಾರ ಬೇಕು, ಪ್ರಾಪರ್ ಡಯಟ್ ಬೇಕು. ಸೊ ಈಗ ಡಯಟ್ ಅಲ್ಲಿ ತುಂಬಾ ಇದೆ. ಸೊ ಬಾಡಿ ಬಿಲ್ಡಿಂಗ್ ಇಸ್ ಡಿಫ್ರೆಂಟ್, ಫಿಟ್ನೆಸ್ ಇಸ್ ಡಿಫ್ರೆಂಟ್. ಬಾಡಿ ಬಿಲ್ಡಿಂಗ್ ಡಯಟೇ ಕಂಪ್ಲೀಟ್ ಹೈ ಪ್ರೋಟೀನ್ ಇರುತ್ತೆ, ಫಿಟ್ನೆಸ್ ಬಂದ್ಬಿಟ್ಟು ಕಂಪ್ಲೀಟ್ ಡಿಫ್ರೆಂಟ್ ಇದೆ. ಸೊ ಎರಡು ನಾವು ಕಂಬೈನ್ ಮಾಡ್ಬೋದು. ಸೊ ಟ್ರೈನಿಂಗು ಡಿಫ್ರೆಂಟ್ ಇರುತ್ತೆ.
ಓಕೆ. ಸೊ ಬಾಡಿ ಬಿಲ್ಡಿಂಗ್ ಡಯಟ್ ವರ್ಕೌಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕಂಪೇರ್ ಟು ಫಿಟ್ನೆಸ್. ನೆಕ್ಸ್ಟ್ ಈಗ ಏನಂದರೆ ಇವಾಗ ನೀವು 80 kg ಇದ್ದೀರಾ ಎಕ್ಸಾಂಪಲ್ ತಗೋದ್ರೆ. ಸೊ 80 kg ನೀವು ಬರ್ತೀರಾ, ಸ್ವಾಮಿ ನಾನು ಜಿಮ್ಮಿಗೆ ಬರ್ತೀನಿ, ನಂದು ಇವಾಗ ಡಿಸೆಂಬರಲ್ಲಿ ಮದುವೆ 2 ತಿಂಗಳು ಇರೋದು, ನನಗೆ ಸಣ್ಣ ಆಗಬೇಕು ಅಂತ. ಬಟ್ ಆ 80 kg ನೀವು ರೈಸ್ ಆಗೋದಕ್ಕೆ ಒಂದು 5 ವರ್ಷ ತಗೊಂಡಿದ್ದೀರಾ. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ 2 ಮಂತ್ಸಲ್ಲಿ 60 days. ಕರೆಕ್ಟಾ? ಸೊ ಅವಾಗ ತಪ್ಪು ಯಾರ ಮೇಲೆ ಹೇಳ್ತೀರಾ? ಟ್ರೈನರ್ ಮೇಲೆ ಹೇಳ್ತೀರಾ, ನಿಮ್ಮ ಮೇಲೆ ಹೇಳ್ತೀರಾ? ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ, ಸೊ ಎಲ್ಲ ಬೇಗ ಆಗಬೇಕು, ಶಾರ್ಟ್ ಕಟ್ ಬೇಕು ನಮಗೆಲ್ಲ. ಸೊ ಎಲ್ಲ ನಾವು ತಪ್ಪು ಮಾಡೋದಿಲ್ಲ, ಎಲ್ಲ ನಮಗೆ ಶಾರ್ಟ್ ಕಟ್ ಬೇಕು, ನಾವು ಬೇಗ ಆಗಬೇಕು. 5 ವರ್ಷ ತಗೊಂಡು ನಾನು 60 kg 70 kg ಜಾಸ್ತಿ ಮಾಡಿ ಇವಾಗ 80 kg 140, 140ರಿಂದ 80 ನಾನು ವಾಪಸ್ 3 ತಿಂಗಳಲ್ಲಿ ಬರಬೇಕು. ಸೊ ಎಕ್ಸ್ಪೆಕ್ಟೇಷನ್ ಇದೆ. ಇನ್ನೊಂದು ಏನಂದ್ರೆ, ಇನ್ನು ಈ ಹುಡುಗರು ಹೇಗೆ ಅಂದ್ರೆ, ಇವಾಗ ನಾನಿವಾಗ ಸರ್ಟಿಫೈಡ್ ಟ್ರೈನರ್. ಓಕೆ. ಸೊ ನಾನು ನಾಲೆಜ್ ಇದೆ, ನಾನು ಬೇಕಾದ ಕೊಡ್ತೀನಿ ಅಷ್ಟೇ, ಎಲ್ರಿಗೂ ಹೋಗಿತ್ತು. ಯಾಕಂದ್ರೆ ನಂದೇ ಆದ ಕೆಲವು ಐಡಿಯಾಸ್ ಇದೆ, ಫಾರ್ಮುಲಾಸ್ ಇದೆ. ಸೊ ಸಡನ್ ಆಗಿ ಬಂದು ನೀವು ನಾನು ಬರ್ತೀರಾ, ಈ ಫಾರ್ ಎಕ್ಸಾಂಪಲ್ ಇಬ್ಬರು ಇವಾಗ ನೋಡಿದಾಗ, ಸೊ ಇಫ್ ಹಿ ಈಸ್ ಹ್ಯೂಜರ್ ದೆನ್ ಮೀ, ಸೊ ಅವ್ರದ್ದು ಬೈಸೆಪ್ಸ್ ಎಲ್ಲ ದೊಡ್ಡದಿದೆ, ಶೋಲ್ಡರ್ ಎಲ್ಲ ದೊಡ್ಡದಿದೆ, ನೀವೇನು ಮಾಡ್ತೀರಾ? ಆ ಟ್ರೈನ್ ಬೈಸೆಪ್ಸ್ ದೊಡ್ಡದಿದೆ, ಅವ್ರು ಚೆನ್ನಾಗಿರ್ಬೋದು. ಆ ಮೆಂಟಾಲಿಟಿ ಹುಡುಗರದೆಲ್ಲ. ಆಮೇಲೆ ಅವ್ರ ಹತ್ರ ಬಂದು, ಸರ್ ನಂದು ಬೈಸೆಪ್ಸ್ ದೊಡ್ಡದು ಮಾಡಬೇಕು, ನಂದು ಚೆಸ್ಟ್ ದೊಡ್ಡದಾಗಬೇಕು, ನಂದು ಶೋಲ್ಡರ್ ದೊಡ್ಡದು, ಅಷ್ಟೇ ಕೇಳೋದು. ಎಲ್ರಿಗೂ ಬೇಕು. ನನಗೆ 3 ಮಂತ್ಸಲ್ಲಿ ನಾನು ಹೋದೆ ಜಿಮ್ಗೆ, ನಂದೇನು ರಿಸಲ್ಟ್ ಬಂದಿಲ್ಲ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಸೊ ನಮ್ದೊಂದು ಬಾಡಿ ಒಂದು ಚೇಂಜಸ್ ಕಾಣಬೇಕಾದ್ರೆ ಮಿನಿಮಮ್ 90 days ಬೇಕು. ಮಿನಿಮಮ್ ಸ್ಟಾರ್ಟಿಂಗ್ ಅಲ್ಲಿ ವೆಯ್ಟ್ ಲಾಸ್ ಆಗುತ್ತೆ, 1 week 2 weeks ಬೇಗ ಆಗುತ್ತೆ. ಅದೇನಿದೆ ವಾಟರ್ ಲಾಸ್ ಆಗುತ್ತೆ ಬಾಡಿದು. ಸೊ ವಾಟರ್ ಲಾಸ್ ಆದ್ಮೇಲೆ ನೆಕ್ಸ್ಟ್ ಸ್ಲೋಲಿ ಪ್ರೊಸೆಸ್ ಫ್ಯಾಟ್ ಲಾಸ್ ಆಗುತ್ತೆ. ಸೊ ಕೆಲವರಿಗೆ ಫ್ಯಾಟ್ ಲಾಸ್ ವಾಟರ್ ಲಾಸ್ ವೆಯ್ಟ್ ಲಾಸ್ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ 80 kg ಅಲ್ಲಿ ಇರ್ತಾರೆ. ಸೊ ಅವ್ರ ಮಸಲ್ ಮಾಸ್ ಗೈನ್ ಆಗುತ್ತೆ, ವೆಯ್ಟ್ ಅಷ್ಟೇ, ಬಟ್ ಇಂಚಸ್ ಲಾಸ್ ಆಗುತ್ತೆ. ಇದೆಲ್ಲ ರಿಸಲ್ಟ್. ಕೆಲವ್ರಿಗೇನು ಸ್ಕೇಲ್ ಅಲ್ಲಿ ವೆಯ್ಟ್ ಕಮ್ಮಿ ತೋರಿಸ್ಬೇಕು. ಸೊ ಅದಕ್ಕೆ ಬೇಜಾನ್ ಕಾರ್ಡಿಯೋ ಮಾಡ್ತಾರೆ, ಕಾರ್ಡಿಯೋ ಮಾಡ್ತಾರೆ. ಟ್ರೆಡ್ಮಿಲ್ ಅಲ್ಲಿ 1 ಗಂಟೆ, ಅವ್ರು ಮೇಡಮ್ ಹೇಳಿದಂಗೆ 1 ಗಂಟೆ 2 ಗಂಟೆ ಓಡ್ತಾನೇ ಇರ್ತಾರೆ. ಇಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಬರುವಂತದ್ದು ಹೇಗೆ? ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಪೆಟ್ಟು ಬೀಳುವಂಥದ್ದು, ಒತ್ತಡ ಬೀಳುವಂಥದ್ದು, ತಾವು ಮಾಡುವಂತಹ ಯಾವ ಎಕ್ಸಸೈಸ್ ಅಂತ ನಾನು ಹೇಳೋದಿಲ್ಲ. ಇದರಲ್ಲಿ ಎಲ್ಲ ಇವಾಗ ನಾನು ನೋಡೋದಕ್ಕೆ ಹೆಲ್ತ್ ಇರ್ಬೋದು, ನೋಡೋದಕ್ಕೆ ಹೆಲ್ತ್ ಇದ್ದೀನಿ. ನಾನು 39 years ಆಯ್ತು ನನಗೆ. ನಾನು 1600 ಕ್ಯಾಲರಿ ತಗೋತೀನಿ ನಾನು ಪರ್ ಡೇ. ಸೊ ಥ್ರೂ ಔಟ್ ದಿ ಆಲ್ಮೋಸ್ಟ್ ನಾನು ಇದೇ ವೆಯ್ಟಲ್ಲಿ ಇರ್ತೀನಿ, 68 ಇಂದ 72 ಬಾಡಿ ವೆಯ್ಟಲ್ಲೇ ಇರ್ತೀನಿ. ಸೊ ಆ ನನ್ನ ಕ್ಯಾಟಗರಿ ಬೇರೆ. ಸೊ ಇದು ನೀವು ಹೇಳ್ದಂಗೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿದ ಹಾರ್ಟಿಗೆ ಸಂಬಂಧ, ಅದು ನಾವು ಎಕ್ಸಸೈಸ್ ಅಂತಂದು ಹೇಳೋಕ್ಕಾಗೋದಿಲ್ಲ. ಇವಾಗ ನಾನು ನೋಡೋಕ್ಕೆ ನನಗೆ ಬೇರೆನೇ ಸ್ಟ್ರೆಸ್ ಇರ್ಬೋದು, ಸ್ಟ್ರೆಸ್ಸಿಂದನೂ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಡಿಪ್ರೆಷನ್ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸರಿಯಾದ ನಿದ್ರೆ ಇಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್. ಈಗ ಪುನೀತ್ ಸರ್ ಬೇಕಾದ್ರೆ 2 ಗಂಟೆ ವರ್ಕೌಟ್ ಮಾಡ್ತಾ ಇದ್ರು ಅನ್ಕೊಳ್ಳಿ, ಆದರೆ ಅವ್ರು ಸರಿಯಾಗಿ ನಿದ್ದೆ ಮಾಡ್ತಾ ಇದ್ದಾರೆ ಯಾರಿಗದು ಗೊತ್ತು. ಮಿನಿಮಮ್ 6 ರಿಂದ 8 ಗಂಟೆ ನಿದ್ದೆ ಬೇಕು. ಆಮೇಲೆ ಪುನೀತ್ ಸರ್ ಅವರು ವರ್ಕೌಟ್ ನಾವು ನೋಡ್ದಂಗೆ ಎಲ್ಲ ಆಲ್ಮೋಸ್ಟ್ ಬಾಡಿ ವೇಟ್ ವರ್ಕೌಟ್ಸ್, ಅವ್ರು ವೇಟ್ ಟ್ರೈನಿಂಗ್ ಮಾಡಿದ್ ನಾವು ಎಲ್ಲೂ ನೋಡಿಲ್ಲ, ಎಲ್ಲೂ ತೋರಿಸೂ ಇಲ್ಲ. ಸೊ ಇಟ್ಸ್ ಆಲ್ಮೋಸ್ಟ್ HIIT, ಹೈ ಇಂಟರ್ವಲ್ ಇಂಟೆನ್ಸಿಟಿ ವರ್ಕೌಟ್ ಅದು. ಸೊ ಅದರಲ್ಲಿ ಆಕ್ಚುಲಿ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ. ನಾರ್ಮಲ್ ಹಾರ್ಟ್ ಬೀಟ್ ಬಂದ್ಬಿಟ್ಟು ಒಂದು 60 ರಿಂದ 72 ಬೀಟ್, 72 ಇಸ್ ಹೆಲ್ದಿ ಹಾರ್ಟ್ ಬೀಟ್ ಅಂತ ಹೇಳ್ತಾರೆ. ಸೊ ನಮ್ದು ನಾರ್ಮಲ್ ಇವಾಗ ಒಂದು ಫಾರ್ಮುಲಾ ಇದೆ, ನಮ್ದು ಟಾರ್ಗೆಟ್ ಹಾರ್ಟ್ ಎಷ್ಟು, ಸಿಂಪಲ್ ಫಾರ್ಮುಲಾ, ಜನರಲ್ ಆಗಿ ಬೇರೆ ಫಾರ್ಮುಲಾ ಸಿಂಪಲ್ ಆಗಿ. ನಿಮ್ಮ ಏಜ್ ಒಂದು 40 ಇದ್ರೆ 220 ಮೈನ್ ಟಾರ್ಗೆಟ್, 220 ಹಾರ್ಟ್ ರೇಟ್, 220 ಇಂದ ಏಜ್ ಮೈನಸ್ ಮಾಡಿ. ಸೊ 180 ಇಸ್ ನಾರ್ಮಲ್ ನಿಮ್ದು ಟಾರ್ಗೆಟ್ ಹಾರ್ಟ್ ರೇಟ್ ಅಂತ ತಗೋಬಹುದು. ಇದು ಸಿಂಪಲ್ ಫಾರ್ಮುಲಾ, ಬೇರೆ ಎಲ್ಲ ಫಾರ್ಮುಲಾಸ್ ಇದೆ. ಸೊ ಇಷ್ಟಾಗಿ ನಾವು ಅದ್ರ ಮೇಲೆ ಹೋಗಬಾರ್ದು. ಸೊ ಅದರಿಂದ ಏನಾಗುತ್ತೆ, ನೀವು ಸಡನ್ ಆಗಿ ಫಾರ್ ಎಕ್ಸಾಂಪಲ್ ನಾವು ಬರ್ಪೀಸ್ ಮಾಡ್ತೀವಿ, ಫ್ರಾಕ್ ಜಂಪ್ ಮಾಡ್ತೀವಿ, ಕ್ಯಾಲಿಸ್ಥೆನಿಕ್ಸ್ ಮಾಡ್ತೀವಿ, ಜಿಮ್ನಾಸ್ಟಿಕ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಸೆಟ್ ವರ್ಕೌಟ್ ಸೆಟ್ ಬೈ ಸೆಟ್ ಅಲ್ಲಿ ನಾವು ಬ್ರೇಕ್ ಕೊಡ್ತೀವಿ. ಆ ಬ್ರೇಕ್ ಅಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಇರಬೇಕು, ಎಷ್ಟು ಮಿನಿಟ್ಸ್ಗೆ ಎಷ್ಟು ಸೆಕೆಂಡಿಗೆ ನಾವು ಬ್ರೇಕ್ ಕೊಡಬೇಕು. ಆಮೇಲೆ ಬ್ರೀದಿಂಗ್ ಟೆಕ್ನಿಕ್ಸ್ ತುಂಬಾ ಇಂಪಾರ್ಟೆಂಟ್. ಅದು ಯೋಗ ಆಗಲಿ ಯಾವುದೇ ಎಕ್ಸರ್ಸೈಸ್, ಬ್ರೀದಿಂಗ್ ಟೆಕ್ನಿಕ್ಸ್ ತುಂಬಾ. ಅದಕ್ಕೆ ನಿಮಗೆ ಸರ್ಟಿಫೈಡ್ ಟ್ರೈನರ್ ಬೇಕು ನಿಮ್ಮ ಜೊತೆ. ನೀವು ಟ್ರೈನರ್ ಇದ್ದಾರೆ ಅಂತ ಹೇಳಿ ಫಿಸಿಕ್ ಅವ್ರು ಹೋಗ್ಬಾರ್ದು ಯಾವಾಗ, ಯಾಕಂದ್ರೆ ನಾಡಿದ್ದು ಪೆಟ್ಟು ಬೀಳೋದು ನಮ್ಗೇನೆ. ನಿಮ್ಮ ಟ್ರೈನರ್ ಸರ್ಟಿಫೈಡ್ ಇದ್ದಾರಾ, ಅವರಿಗೆ ಬೇಸಿಕ್ CPR ಗೊತ್ತಿ, ಅಟ್ಲೀಸ್ಟ್ ಬೇಸಿಕ್ CPR ಗೊತ್ತಿಯ, ಬಿದ್ದರೆ ಏನು ಮಾಡಬೇಕು. ಇನ್ನು ಡೆತ್ ಆಯಿತು ಮೊನ್ನೆ ಇದರಲ್ಲಿ, ಅವನು ಆ್ಯಕ್ಚುಲಿ ಡಿಹೈಡ್ರೇಷನ್ ಡೆತ್ ಆಗುತ್ತೆ. ಯಾಕಂದ್ರೆ ಏನು ಮಾಡ್ತಾರೆ, ನಾವು ತುಂಬ ಜನ ನೋಡಿದ್ವಿ, ವೆಯ್ಟ್ ಲಾಸ್ ಆಗಬೇಕು, ವೆಯ್ಟ್ ಲಾಸ್ ಓಡ್ತಾರೆ. ಇನ್ನೊಂದು ಕ್ರಾಸ್, ನೀವು ದಿನಕ್ಕೆ ಎಷ್ಟು ನೀರು ಕುಡಿತೀರಾ? ನಿತಿನ್, ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ,
ಎಷ್ಟು ಲೀಟರ್ ನೀರು ಕುಡಿತದೆ ದಿನಕ್ಕೆ ಗೊತ್ತಿಲ್ಲ ಅಂದಾಜು? ಗೊತ್ತಿಲ್ಲ ಮಿನಿಮಮ್ ಒಂದು 3 ಲೀಟರ್ ನೀವು ಮೇಡಮ್ ಕೇಳಬೇಕು. ಮಿನಿಮಮ್ ನೀವು 3 ಲೀಟರ್ ನೀವು ನೀರು ಕುಡಿಬೇಕು. ಹೌದಾ? ಎಷ್ಟು ಜನ ಇದನ್ನು ಫಾಲೋ ಮಾಡ್ತಾರೆ? ಅವ್ರು ಹೇಳೋದು ಅಷ್ಟೇ ಸತ್ಯ. ನಾವು ನೋಡ್ತೇವೆ ರಾತ್ರಿ ಎಲ್ಲ ಪಾರ್ಟೀಸ್ ಮಾಡ್ತಾರೆ, ಡ್ರಿಂಕ್ಸ್ ತಗೊಳ್ತಾರೆ. ಆಲ್ಕೋಹಾಲ್ ವಿಲ್ ಡಿಹೈಡ್ರೇಟ್ ಯು ಲೈಕ್ ಎನಿಥಿಂಗ್. ಅದು ಡಿಹೈಡ್ರೇಟ್ ಆಗಿರುತ್ತೆ, ನಿದ್ದೆ ಸರಿ ಇರಲ್ಲ, ಲೇಟ್ ನೈಟ್ ಪಾರ್ಟೀಸ್. ನೆಕ್ಸ್ಟ್ ದಿನ ಜಿಮ್ಮಿಗೆ ಬರ್ತಾರೆ, ಯಾವುದೋ ಮನಸ್ಸಿಂದ ವೇಟ್ ಎತ್ತುತ್ತಾರೆ. ಯು ಶುಡ್ ಕಾನ್ಸಂಟ್ರೇಟ್ ಆನ್ ದ ಎಕ್ಸಸೈಸ್. ಆಮೇಲೆ ಜಿಮ್ ಮಾಡ್ಬೇಕಾದ್ರೆ ಈಗ 50 ವರ್ಷದವರು ಮಾಡೋ ಎಕ್ಸಸೈಸ್ ಡಿಫ್ರೆಂಟ್, ಚಿಕ್ಕ ಮಕ್ಕಳು ಮಾಡೋದು ಡಿಫ್ರೆಂಟ್. ಯು ಶುಡ್ ಸಿ ಯುವರ್ ಏಜ್ ಲಿಮಿಟ್ಸ್. ಸುಮ್ನೆ ಈಗ 25 ವರ್ಷದವ್ರು ಮಾಡ್ತಾರೆ ಅಂತ ಜಿಮ್ ಇದೆ. ಈಗ ಬಂದಿರುವಂತ ಆರೋಪ ಅತಿಯಾದ ಜಿಮ್ ಹೃದಯಾಘಾತಕ್ಕೆ ಕಾರಣ ಆಗುತ್ತೆ ಅನ್ನೋಂತ ಒಂದು ಆರೋಪ, ಏನ್ ಹೇಳ್ತೀರಾ? ಅದೇ ಹೇಳಿದ್ದು ನಾನು ನೋಡ್ತೇನೆ, ನನ್ನ ಹತ್ರ ತುಂಬಾ ಜನರು ಇವ್ರು ಹೇಳಿದಾಗೆ ವೇಟ್ ಲಾಸಿಗೆ ಬರ್ತಾರೆ. ನಾನು ಮುಂಚೆ ಜಿಮ್ ಅಲ್ಲಿ ಸೀನಿಯರ್ ಡೈಟಿಷಿಯನ್ ಆಗಿ ಕೆಲಸ ಮಾಡಿದ್ದು ಉಂಟು ತಲ್ವಲ್ಕಸ್ ಅಲ್ಲಿ. ಆಗ ಸಹ ನಾವು ನೋಡಿದ್ದೇವೆ, ಒಂದು 15 ಡೇಸ್ ಇದೆ ಮೇಡಮ್ ಮದುವೆಗೆ, ಅಷ್ಟು ಬೇಗ ಸಪೂರ್ ಆಗ್ಬೇಕು. ಅದೆಂತ ನಮ್ಮ ಹತ್ರ ಶುಗರ್ ಕೇಂದು ಮಿಷಿನ್ ಉಂಟ, ಈಚೆ ಹಾಕಿ ಆಚೆಯಿಂದ ಎಳಿಯಕ್ಕೆ? ಅದು ಸಾಧ್ಯವಿಲ್ಲದ ಕೆಲಸ. ಅವ್ರು ಏನ್ ಮಾಡ್ತಾರಂತ ಅದಕ್ಕೆ ಫುಲ್ ಡ್ರಾಸ್ಟಿಕ್ ಕಟ್ ಡೌನ್ ಹೋಗ್ತಾರೆ, ಟ್ರೈನರ್ಸ್ ಚೇಂಜ್ ಮಾಡ್ತಾ ಹೋಗ್ತಾರೆ. ಅವ್ರ ಹತ್ರ ವೇಟ್ ಲಾಸ್ ಆಗಿಲ್ಲ, ಇನ್ನೊಬ್ರ ಹತ್ರ, ಯಾಕೆಂದ್ರೆ ಅವ್ರ ಫ್ರೆಂಡ್ಸಿಗೆ ಅವ್ರದ್ದು ಟ್ರೈನರ್ ಇಂದ ವೇಟ್ ಲಾಸ್ ಆಗಿರ್ಬೋದು. ಸೊ ದೇ ಚೇಂಜ್ ದ ಟ್ರೈನರ್ಸ್, ದೇ ಅಸ್ಯೂಮ್ ದಟ್ ಟ್ರೈನರ್ಸ್ ವಿಲ್ ಹೆಲ್ಪ್ ದಮ್ ವೇಟ್ ಲಾಸ್. ಹಾಗೆ ಅಲ್ಲ, ಕೆಲವು ಜನರಿಗೆ ಎಷ್ಟೇ ಎಕ್ಸರ್ಸೈಸ್ ಮಾಡ್ಲಿ ವೇಟ್ ಲಾಸ್ ಸ್ಕೇಲಲ್ಲಿ ಕಾಣಲ್ಲ, ಇಂಚ್ ಲಾಸ್ ಇರ್ತದೆ. ಅದು ಅವ್ರಿಗೆ ಬೇಡ. ತುಂಬಾ ಜನರು ಹೇಳಿರ್ತಾರೆ ನೋಡಿ ಸಪೂರ ಕಾಣ್ತೆಯಾ ಅಂತ, ಆದ್ರೆ ಅವ್ರಿಗೆ ಸ್ಕೇಲಲ್ಲಿ ಕಾಣಲ್ಲ. ದೇ ಡೋಂಟ್ ನೋ ದಟ್ ಲೀನ್ ಮಸಲ್ಸ್ ವೇ ಮೋರ್ ದೆನ್ ದ ಫ್ಯಾಟ್ ಮಸಲ್ಸ್. ಓಕೆ ಸರಿ ಮೇಡಮ್, ಬರ್ತೇನೆ. ಅನೇಕ ಕರೆಗಳು ಬರ್ತಾ ಇದೆ, ನಾನು ಮಾತಾಡ್ತೇನೆ ತಮ್ಗಳ ಜೊತೆ. ಕರೆಗಳನ್ನ ನಾನು ಸ್ವೀಕಾರ ಮಾಡ್ತೇನೆ ಮುಂದಕ್ಕೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ತಮ್ಮ ಹೆಸರುಲಿಂದ ಕರೆ ಮಾಡ್ತಾ ಇದ್ದೀರಾ? ವಿಟ್ಲದಿಂದ ಅಜ್ಮಲ್ ಡಿ ಕೆ. ಮಾತಾಡಿ ಸರ್, ಮಾತಾಡಿ ಸರ್. ಮಾತಾಡಿ ಸರ್, ಮಾತಾಡಿ. ಜಿಮ್ ಟ್ರೈನ್ ಅಂತ ಹೇಳಿದ್ರೆ ಅದು ಜಿಮ್ ಅತಿ ಆದ್ರೆ ಅದು ಹೃದಯಕ್ಕೆ ತೊಂದರೆ ಅಂತ ಎಲ್ಲರಿಗೂ ಗೊತ್ತುಂಟು. ಅದು ಅತಿ ಆಗ್ಬಾರ್ದು. ಅತಿ ಆದ್ರೆ ಹೃದಯಕ್ಕೆ ತೊಂದರೆ ಅನ್ನುವಂಥದ್ದು. ಮತ್ತೆ ಇದು ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಹೇಳ್ತಾನೆ, ಇದರಲ್ಲಿ ಫಾಲ್ಟ್ ರಮಣ್ ರಾವ್. ಅವರು ಸೂಕ್ತವಾದ ಚಿಕಿತ್ಸೆ ನೀಡಲಿಲ್ಲ, ಮತ್ತೆ ಅವರ ಕ್ಲಿನಿಕ್ ನಲ್ಲಿ ಯಾವುದೇ ಸ್ಪೆಷಾಲಿಟಿ ಇಲ್ಲ. ಆಗ ಅವರಿಗೆ ಒಳ್ಳೆ ಆಸ್ಪತ್ರೆಯಲ್ಲಿ ರಮಯ್ಯ ಆಸ್ಪತ್ರೆ ಇರುವಾಗ ಅವರು ವಿಕ್ರಮ್ ಆಸ್ಪತ್ರೆ ಬೇಕಾಗಿ ಅಲ್ಲಿಗೆ ಮಾಡಿದೆ. ಈಗ ಒಂದು ಬಿಸಿನೆಸ್ ಆಗಿಬಿಟ್ಟಿದೆ. ಓಕೆ ಸರ್, ಎಸ್ ಸರ್, ಧನ್ಯವಾದ ಸರ್. ಓಕೆ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ ಎಸ್, ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಮೇಡಮ್, ಈ ಒಂದು ಆರೋಪದ ಬಗ್ಗೆ, ಅತಿಯಾದ ಜಿಮ್ ಮಾಡಿದಾಗ ಹೃದಯಾಘಾತ ಆಗುತ್ತೆ, ಒಪ್ಕೊಳ್ತೀರಿ ತಾವು? ಹೌದು, ಯಾಕೆಂದ್ರೆ ಹಾರ್ಟ್ ರೇಟ್ ಜಾಸ್ತಿ ಆದಾಗ ಕಂಟಿನ್ಯೂಸ್ ಎಕ್ಸರ್ಸೈಸ್ ಮಾಡಬಾರ್ದು. ಯು ನೀಡ್ ಟು ಟೇಕ್ ಅ ಬ್ರೇಕ್. ಏನು 40 ನಿಮಿಷ 50 ನಿಮಿಷ ಟ್ರೆಡ್ಮಿಲ್ ಅಲ್ಲಿ 5 ಆಯ್ತು, 6 ಆಯ್ತು, 6.5 ಆಯ್ತು, 7 ಆಯ್ತು, ಓಡುದು ಜನರು. ಹಾಗೆ ಸಹ ನಮ್ಗೆ ಯಾವ ಫಿಟ್ನೆಸ್ ಆಗಿಬಿಟ್ಟು ಯಾವ ಕಾಂಪಿಟೇಷನ್ಗೆ ಹೋಗ್ಲಿಕ್ಕಿದೆ. 99% ಆಫ್ ಪೀಪಲ್ ಹೂ ಗೋ ಟು ಜಿಮ್ ಆರ್ ನಾಟ್ ಫಿಟ್ನೆಸ್. ಏನೋ ಮಾಡ್ಲಿಂಗ್ ಮಾಡ್ಲಿಕ್ಕಿಲ್ಲ ಅವ್ರಿಗೆ ಬರೀ ಫಿಟ್ ಆಗಿರ್ಲಿಕ್ಕೆ ಸಾಕು. ಹಾಗಿರ್ಬೇಕಾದ್ರೆ ವೈ ಡು ಯು ಎಕ್ಸರ್ಟ್ ಸೋ ಮಚ್? ಅಷ್ಟು ಎಕ್ಸರ್ಷನ್ ಅಗತ್ಯ ಇಲ್ಲ. ಎಕ್ಸರ್ಸೈಸ್ ಮಾಡಿ, ಆದ್ರೆ ಸರ್ಟನ್ ಲಿಮಿಟ್ ಆದ್ಮೇಲೆ ಸ್ವಲ್ಪ ಕೂಲ್ ಮಾಡಿ. ನೀರು ಕುಡಿಬೇಕು. ಡಿಹೈಡ್ರೇಷನ್ ಖಂಡಿತ ಒಂದು ರೀಸನ್. ಯಾಕೆಂದ್ರೆ ನಾವು ನೋಡ್ತೇವೆ ಜಿಮ್ ಅಲ್ಲಿ ಎಷ್ಟು ಬೆವರಿಳಿತದೆ, ನಾವಷ್ಟೇ ನೀರು ಕುಡಿತೇವ? ಹಾರ್ಡ್ಲಿ ವಿ ಡ್ರಿಂಕ್. ಅದು ಸಹ ಈಗ AC ಆಗಿ ಜನರು ನೀರು ಕುಡಿಯೋದೇ ಬಿಟ್ಬಿಟ್ಟಿದ್ದಾರೆ. ನೀರು ಕುಡಿಬೇಕು ಅಂತಾನೆ ಗೊತ್ತಿಲ್ಲ. ನಾವು ಹೇಳ್ತಾ ಇರ್ಬೇಕು, ಅಲ್ಲಲ್ಲಿ ನೀರಿನ ಬಾಟ್ಲ್ ಇಡ್ತಾ ಇರಿ, ನೀವು ಆಚೆ ಈಚೆ ಹೋಗ್ಬೇಕಾದ್ರೆ ನೋಡಿದಾಗ ಬಾರಿಕೆ ಇಲ್ಲದಿದ್ರು ಕುಡೀರಿ ಅಂತ. ಸೊ ಆಮೇಲೆ ಹೈ ಪ್ರೋಟೀನ್ ಫುಡ್ ತಿನ್ನೋದು, ಕಾರ್ಬೋಹೈಡ್ರೇಟ್. ಇದ್ರ ಬಗ್ಗೆ ಮಾತಾಡ್ಬೇಕು, ಯಾಕಂದ್ರೆ ಫುಡ್ ವಿಚಾರಗಳಲ್ಲೂ ಕೂಡ ಅತಿ ಪ್ರಮುಖವಾಗಿರುವಂತಹ ವಿಚಾರ. ಎಸ್, ಪುನೀತ್ ರಾಜ್ಕುಮಾರ್ ಸರ್ ಅವರಿಗೂ ಕೂಡ ಫುಡ್ ಅಂತ ಹೇಳಿದ್ರೆ ನಾನ್ ವೆಜ್ ಅಂದ್ರೆ ತುಂಬಾನೇ ಇಷ್ಟ ಆಗಿತ್ತು, ಅದ್ರ ಆಗಿರುವಂತಹ ಘಟನೆಗಳು. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಾನು ಸಾಯಿನಾಥ್ ಬೋಳೂರಿಂದ. ನಮಸ್ತೆ ಸರ್, ಮಾತಾಡಿ ಸರ್. ನಮ್ದು 3 ಜನರ ಒಂದು 2 ಕ್ವಶನ್ ಉಂಟು ಸರ್, ಅದಕ್ಕೆ ಕರೆಕ್ಟ್ ಆಗಿ ಒಂದು ಆನ್ಸರ್ ಮಾಡ್ಬೇಕು. ಯಾಕೆಂತ ಹೇಳಿದ್ರೆ ನಾನು ಸಣ್ಣದಿಂದ ವ್ಯಾಯಾಮ ಶಾಲೆ ಅಂತ ಇತ್ತು ನಮ್ಗೆ. ಆ ವ್ಯಾಯಾಮ ಶಾಲೆಯಲ್ಲಿ ಎಂತಂತ ಹೇಳಿದ್ರೆ ನಮ್ಗೆ ಮೊದಲು ಹೋದ್ರೆ ಜಂಪ್ ಮಾಡ್ಬೇಕು, ಮತ್ತೆ ಬೈಟಕ್ ತೆಗಿಬೇಕು. 1 ವರ್ಷ ತನಕ ಆಗ ರೈಮಂಡ್ ಡಿಸೋಜ ಇದ್ರು, ಮತ್ತೆ ಗಣೇಶ್ ಕುಲಾಲ್ ಇದ್ರು, ತುಂಬಾ ಮಂದಿ ಇದ್ರು. ಅವರ ದೇಹ ನೋಡುವಾಗ ನಮ್ಗೆ ಸಾಹಸ ಆಗ್ತಿತ್ತು, ನಾವು ಸಹ ಹೀಗೆ ಆಗ್ಬೇಕಂತ. ಆಗ ನಮ್ಮ ಮಾಸ್ಟರ್ ಸೀತಾರಾಮ್ ಮಾಸ್ಟರ್ ಅಂತ ಇದ್ರು, ಅವರು ಒಂದು ಮಾತು ಹೇಳಿದ್ದಾರೆ,
ನೀವು ಅದಕ್ಕೆ ಈಗ ಹೋಗ್ಬಾರ್ದು. ನಿಮ್ಮ ಕೆಲಸ 1 ವರ್ಷ ತನಕ ಇದು ಜಿಮ್ಮಿನ ಈಗ 3 ಜನ ಇದ್ದಾರಲ್ಲ ಸರ್, ಅವ್ರಿಗೆ ಒಂದು ಮಾತೆಂತ ಅಂತ ಹೇಳಿದ್ರೆ, ಈಗ ಎಂತಾಗಿದೆ ಅಂತ ಹೇಳಿದ್ರೆ ಕಾರಲ್ಲಿ ಬರುದು, ಬಟನ್ ಒತ್ತಿದ್ರೆ ಆಯ್ತು, ಮತ್ತೆ ಕಾಲು ಮಾತ್ರ ತಿರುಗಿಸಿದ್ರೆ ಆಯ್ತು. ಅಂದ್ರೆ ಎಂತ ಆಗಿದೆ ಅಂದ್ರೆ ಫ್ರೀಡಮ್ ಆಗಿದೆ. ಫ್ರೀಡಮ್ ಅಂದ್ರೆ ಎಂತ ಗೊತ್ತು, ನಾನು ನಾಳೆ ನಂಗೆ ಒಂದು ಹಣ ಕಟ್ಟಿ 5-10 ಲಕ್ಷ 5-10,000 ಕಟ್ಟಿ ನಾನು ಹೋಗ್ಬೋದು, ಒಂದು ಗಂಟೆ ಆಡಿ ಬರ್ಬೋದು. ಎಂತ ಅಂತ ಹೇಳಿದ್ರೆ, ಒಂದು ಜಿಮ್ಮಿನವರ ಹತ್ರ ನನ್ನ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಅವರಿಗೆ ಕರೆಕ್ಟ್ ಆದ ಒಂದು ಗೈಡ್ ಲೈನ್ಸ್ ಕೊಡುವ. ಈಗ ಶಾಲೆಯಲ್ಲಿ ಟೀಚರ್ ಹೇಗಿದ್ದಾರೆ ಹಾಗೆ ನಮ್ಗೆ ಒಬ್ಬೊಬ್ಬರನ್ನು ಇಟ್ಟು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನು ಅದನ್ನು ಫಲಿಸಬೇಕು. ಯಾವುದು ಫಸ್ಟ್ ಬರುವವರಿಗೆ ಆಗಿದೆ. ಇದು ವೆಯ್ಟ್ ಕಮ್ಮಿ ಮಾಡ್ಲಿಕ್ಕೆ ಈಗ ನಂಗೆ 57, ಬಟ್ ನಾನು ಈಗ ಸಲ್ಲ, ನಾನು ಸಾಧಾರಣ ಒಂದು 10 ವರ್ಷ ಆಯ್ತು ವೆಯ್ಟ್ ಕಮ್ಮಿ ಮಾಡ್ಲಿಕ್ಕೆ ಆಗುದಿಲ್ಲ. ನಂದು ಬೋನ್ ಸ್ವಲ್ಪ ಸ್ಟ್ರಾಂಗ್. ಅಂದ್ರೆ ನಾನು ಈಗ 94 ಇದ್ದೆ, 83 ಇದ್ದೇನೆ. ಅಂದ್ರೆ ನಾನು ನಡ್ಕೊಂಡು ಹೋಗುದಷ್ಟೇ, ಬೇರೆ ಎಂತ ಇಲ್ಲ ನಂದು ವಾಕಿಂಗ್. ಆದ್ರೆ ಸರ್ ನನ್ನ ಒಂದು ವಿನಂತಿ ನಿಮ್ಮ ಹತ್ರ, ಜಿಮ್ನವರ ಹತ್ರ, ಜಿಮ್ ನಿಮ್ಮ ಇದು. ಆದ್ರೆ ಬಂದವರಿಗೆ ಎಂತ ಗೊತ್ತುಂಟ, ಎಷ್ಟು ಬೇಕು ಅಷ್ಟು ಗಂಟೆ ತನಕ ಮಾತ್ರ. ಈಗ ಕ್ಲಾಸ್ ಅಲ್ಲಿ ಮಕ್ಕಳಿಗೆ ಎಷ್ಟು ಗಂಟೆ ಕ್ಲಾಸ್ ಉಂಟು ನೋಡಿ, ಅಷ್ಟು ತನಕ ಮಾತ್ರ ಮಾಡಿಸಿ. ಯಾಕೆಂತ ಹೇಳಿದ್ರೆ ಓವರ್ ಮಾಡ್ಲಿಕ್ಕೆ ಹೋದ್ರೆ, ಈಗ ಒಂದು 10 ಕಿಲೋ ಎತ್ತುವನಿಗೆ 30 ಕಿಲೋ ಎತ್ತಿದ್ರೆ ಅದು ಅವನಿಗೆ ಕಷ್ಟ. ಮತ್ತೆ ಹಾಗೆ ಆಗುದು ಸರ್. ನನ್ನ ನಿಮ್ಮ ಹತ್ರ ರಿಕ್ವೆಸ್ಟ್. ಓಕೆ ಸರಿ ಸರ್ ಥ್ಯಾಂಕ್ ಯು ಸಾಯಿನಾಥ್ ಬೋಳರ್ ಅವರೇ, ಥ್ಯಾಂಕ್ ಯು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ರೆ ಸರ್? ನಾನು ಉಡುಪಿಯಿಂದ ಕಿಶನ್ ಮಾತಾಡೋದು ಸರ್. ನಮಸ್ತೆ ಸರ್, ಮಾತಾಡಿ ಸರ್. ಇದು ನಾನು ಟ್ರೈನರ್ ಹತ್ರ ಒಂದು ವಿಷಯ ಕೇಳ್ಬೇಕಂತಿದ್ದೆ ಸರ್, ನಂಗೆ ಡೌಟ್ ಇರೋದು. ಓಕೆ, ಕೇಳಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಇದು ಜಿಮ್ ಅಲ್ಲಿ ಈಗ ಪ್ರೋಟೀನ್ ಪೌಡರ್, ಸ್ಟೆರಾಯ್ಡ್ ಎಲ್ಲ ಕೊಡ್ತಾರಲ್ಲ ಸರ್, ಈಗ ವೆಯ್ಟ್ ಗೇನ್ ಆಗ್ಲಿಕ್ಕೆ ಎಲ್ಲ, ಅದ್ರಿಂದ ಎಂತಾರ ಹಾರ್ಟಿಗೆ ಏನಾದ್ರು ಸಂಬಂಧಪಟ್ಟಾಗ ಎಂತಾರ ಆಗುತ್ತದೆ ಸರ್ ಅಂತ ಕೇಳ್ಬೇಕಿತ್ತು ಸರ್. ಈಗ ತಮ್ಮ ಪ್ರಶ್ನೆ ಅಲ್ವಾ ಸರ್? ಪ್ರೋಟೀನ್ ಪೌಡರ್, ಸ್ಟೆರಾಯ್ಡ್ ಎಲ್ಲ ತಕೊಂಡು ವೆಯ್ಟ್ ಗೇನ್ ಆಗ್ಲಿಕ್ಕೆ ಎಲ್ಲ ನೋಡ್ತಾರೆ. ಅದ್ರಲ್ಲಿ ಒಂದು 6 ತಿಂಗಳೆಲ್ಲ ವೆಯ್ಟ್ ಗೇನ್ ಆಗುದು, 15 kg 20 kg. ಓಕೆ, ಇದು ತುಂಬಾ ದೊಡ್ಡ ಮಟ್ಟದ ಪ್ರಶ್ನೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಆರೋಪವನ್ನ ಮಾಡ್ತಾ ಇದಾರೆ, ಈ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಜಿಮ್ಗಳಿಗೆ ಹೋದಾಗ ಬೇಗ ನಾವು ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಈಗ ನಾನು ಆಕ್ಚುಲಿ 2010 ಇಂದ ಹೋಗ್ತಾ ಇದ್ದೇನೆ. ನಾನು 2 months ಬ್ಯಾಕ್ ಒಂದು ಫೋಟೋ ಹಾಕಿದೆ, 6 ಪ್ಯಾಕ್. ಅದನ್ನ ನೋಡಿ ಎಲ್ಲರೂ ಹೇಳಿದ್ರು ನೀವು ಸ್ಟಿರಾಯ್ಡ್ಸ್ ತಗೊಳ್ತೀರಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲ, ನಾನು 2010 ಇಂದ ರೆಗ್ಯುಲರ್ ವರ್ಕೌಟ್ ಮಾಡ್ತಿದ್ದೇನೆ, 4 ಲೀಟರ್ ನೀರು ಕುಡ್ತಿದ್ದೇನೆ, ಮತ್ತೆ ಪ್ರಾಪರ್ ಸ್ಲೀಪ್, ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿದ್ದೇನೆ. ಅದು ಯಾರು ನೋಡಿಲ್ಲ. ರಿಸಲ್ಟ್ ನೋಡಿ ನೀವು ಸ್ಟಿರಾಯ್ಡ್, ಪ್ರೋಟೀನ್ ಇದೇ ಅಂದ್ರೆ ಅವರ ತಲೆಯಲ್ಲಿ ಇದೇ ಬರ್ತದೆ. ಮತ್ತೆ ನಾವು ವರ್ಕೌಟ್ ಸ್ಟಾರ್ಟ್ ಮಾಡುವಾಗ ಡೈರೆಕ್ಟ್ ಆಗಿ ವೆಯ್ಟ್ ಸ್ಟಾರ್ಟ್ ಮಾಡುದಿಲ್ಲ. ಸೊ ನಾನು ಸ್ಟಾರ್ಟ್ ಮಾಡುವಾಗ 1 hour ಅರೋಬಿಕ್ಸ್ ಮಾಡಿ, ಆಫ್ಟರ್ 2 years ವೆಯ್ಟ್ ಸ್ಟಾರ್ಟ್ ಮಾಡಿದ್ದು. 2010 ಜಾಯಿನ್ ಆಗಿ 2012 ಮೇಲೆ ವೆಯ್ಟ್ ಸ್ಟಾರ್ಟ್ ಮಾಡಿದ್ದು. ಅದು ಸಹ ಪ್ರಾಪರ್ ಗೈಡೆನ್ಸ್ ಮೇಲೆ. ಮತ್ತೆ ನನ್ನ ಪ್ರಕಾರ ಇಲ್ಲಿ ಜಿಮ್ ಅವ್ರು ನಿಮ್ಗೆ ಅದು ಎಲ್ಲ ಜಾಸ್ತಿ ರೆಕಮೆಂಡ್ ಮಾಡುದಿಲ್ಲ. ಸ್ಟಿರಾಯ್ಡ್. ತಾವು ಈಗ ಹೋಗ್ತಾ ಇದ್ದೀರಾ ಜಿಮ್ಗಳಿಗೆ? ತಾವು ಹೋಗ್ತಾ ಇದ್ದೀರಾ ತಮ್ಮ ಜಿಮ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೀರಾ, ಅಥವಾ ಈ ಒಂದು ಸಾವಿನಿಂದ ತಮಗೇನಾದ್ರೂ ನೋವು, ಅಂದ್ರೆ ಭಯ ಅನ್ನುವಂಥದ್ದು ಸ್ವಲ್ಪ ಮನಸ್ಸಿನಲ್ಲಿ ಜಿಮ್ ಮಾಡಿದ್ರೆ ಈ ರೀತಿ ಆಗುತ್ತೆ, ಅಥವಾ ತಮ್ಮ ಒಂದು ದೈನಂದಿನ ಈ ಹಿಂದೆ ಮಾಡ್ತಾ ಇದ್ದಂತಹ ಕಸರತ್ತು ಏನಿದೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಅಥವಾ ಅದರಲ್ಲಿ ಏನಾದ್ರೂ ಸ್ವಲ್ಪ ಕಡಿಮೆ ಮಾಡಿದ್ದೀರಾ? ಇಲ್ಲ, ನಾನು ಅದನ್ನೇ ಡೈಲಿ ಕಂಟಿನ್ಯೂ ಮಾಡ್ತೇನೆ. ಹಿಂದೆ ಯಾವ ರೀತಿ ಮಾಡ್ತಾ ಇದ್ರೆ ಅದೇ ರೀತಿ ಮಾಡ್ತಿದ್ದೇನೆ, ಬಟ್ ಲಿಮಿಟ್ ಎಷ್ಟು ಬೇಕು ಅಷ್ಟೇ. ಬಾಡಿ ನಮ್ಗೆ ಅಂದ್ರೆ ಟಯರ್ಡ್ ಆಗ್ತಿದೆ ಅಂತ ರೆಸ್ಟ್ ಮಾಡ್ತೀನಿ. ಯಾವ್ದು ಸಹ ಅತಿ ಆಗ್ಬಾರ್ದು ವರ್ಕೌಟ್. ಕನ್ಸರ್ನ್ ಇದೆ ಈಗ. ಹೌದು. ಮತ್ತೆ ಮೇನ್ ಪ್ರಾಬ್ಲಮ್ ಅಂದ್ರೆ ಈಗಿನ ಯುವಕರು ಜಿಮ್ ಹೋಗಿ ಡೈರೆಕ್ಟ್ ವೆಯ್ಟ್ ಮಾಡ್ತಾರೆ. ಅದು ತುಂಬಾ ತಪ್ಪು. ಫಸ್ಟ್ ಅವರು ವಾರ್ಮ್ ಅಪ್ ಮಾಡಿ ಸ್ಟ್ರೆಚಿಂಗ್ ಇದೆಲ್ಲ ಯಾರು ಮಾಡುದಿಲ್ಲ. ಬೈಟೆಕ್, ಬಸ್ಕಿ, ಫುಲ್ ಅಪ್ಸ್, ವಾರ್ಮ್ ಅಪ್, ಸ್ಟ್ರೆಚಿಂಗ್ ಇದು ಮೇನ್, ಇದು ಬೇಸಿಕ್. ಇದು ನಿಮ್ಗೆ ಗೊತ್ತಿಲ್ಲದಿದ್ರೆ ನೀವು ಡೈರೆಕ್ಟ್ ವೆಯ್ಟ್ ಮಾಡಿದ್ರೆ ಅದು ನಿಮ್ಗೆ ತುಂಬಾ ಪ್ರಾಬ್ಲಮ್. ಅದಕ್ಕೆ ಹೇಳುದು ರೈಟ್ ಟ್ರೈನರ್ ಬೇಕಂತ. ಒಳ್ಳೆ ಗೈಡೆನ್ಸ್ ಇದ್ರೆ ನಿಮ್ಗೆ ಏನ್ ತೊಂದ್ರೆ ಇಲ್ಲ. ಬಟ್ ಎಕ್ಸರ್ಸೈಸ್ ಮಾಡುದು ತುಂಬಾ ಒಳ್ಳೇದು. ಎಕ್ಸರ್ಸೈಸ್ ಅಂದ್ರೆ ಜಿಮ್ಮಿಗೆ ಹೋಗ್ಬೇಕಂತಿಲ್ಲ, ನಿಮ್ಗೆ ಯೋಗ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು, ವಾಕಿಂಗ್ ಹೋಗ್ಬೋದು. ಇನ್ನು ಅಟ್ ಲೀಸ್ಟ್ ಫಿಸಿಕಲ್ ಆಗಿ ಆಕ್ಟಿವ್ ಇರಬೇಕು. ಇದು ನಮ್ದು ಪರ್ಸನಲ್ ಲೈಫ್ಗೆ ಕೂಡ ಎಫೆಕ್ಟ್ ಆಗ್ತದೆ. ಪರ್ಸನಲ್ ಲೈಫ್ಗೆ ಕೂಡ ನಿಮ್ದು ಕಾನ್ಫಿಡೆಂಟ್ ಲೆವೆಲ್ಸ್ ತುಂಬಾ ಇರ್ತದೆ. ಮತ್ತೆ ನಾವು ಯಾವತ್ತು ಸ್ಪೋರ್ಟ್ಸ್ ಪರ್ಸನ್ ಯಾವಾಗ ಸಲ ಬ್ಯಾಡ್ ಹ್ಯಾಬಿಟ್ಸ್ಗೆ ಹೋಗುದಿಲ್ಲ. ಒಮ್ಮೆ ಫಿಟ್ನೆಸ್ ಅಡಿಕ್ಟ್ ಆದ್ರೆ ಮತ್ತೆ ಅವ್ರು ಡ್ರಿಂಕ್ಸ್ ಮಾಡುದಿಲ್ಲ, ಸ್ಮೋಕಿಂಗ್ ಮಾಡುದಿಲ್ಲ. ಅವ್ರದ್ದು ಲೈಫ್ ಸ್ಟೈಲ್ ತುಂಬಾ ಡಿಸಿಪ್ಲಿನ್ ಇರ್ತದೆ. ನಾನು ಹೇಳುದಂದ್ರೆ ಯುವಕರು ಜಿಮ್ಗೆ ಹೋಗ್ಬೇಕು, ಮನೆಯಲ್ಲಿ ಅವರನ್ನು ಕಳಿಸ್ಬೇಕು. ಯಾಕಂದ್ರೆ ಅವ್ರು ತುಂಬಾ ಡಿಸಿಪ್ಲಿನ್ ಆಗ್ತಾರೆ. ಮತ್ತೆ ನಡುವಲ್ಲಿ ಪುನೀತ್ ಸರ್ ಅವರ ವಿಡಿಯೋಸ್ ಬರ್ತಾ ಇದೆ.
ಸ್ವಲ್ಪ ಆ ಒಂದು ಎಕ್ಸಸೈಸ್ ಬಗ್ಗೆ, ಆ ಒಂದು ಅವ್ರು ಮಾಡ್ತಾ ಇರುವಂತ ಕಸರತ್ತಿನ ಬಗ್ಗೆ ಏನ್ ಹೇಳ್ತೀರಾ? ಅದು ಯಾವ ಅಂದ್ರೆ ಯಾವ್ದಕ್ಕೆ ಎಫೆಕ್ಟ್ ಆಗುತ್ತೆ ಏನದು? ಇದು ಬಾಡಿ ವೇಟ್ ವರ್ಕೌಟ್, ಅಂದ್ರೆ ವೇಟ್ಸ್ ಇದ್ರಲ್ಲಿ ಯೂಸ್ ಮಾಡ್ಲಿಕ್ಕಿಲ್ಲ, ಇದು ಕ್ಯಾಲಿಸ್ಟೆನಿಕ್ಸ್ ಬರ್ತದೆ. ಓಕೆ ಓಕೆ ಓಕೆ, ದೊಡ್ಡದಾಗಿ ಪ್ಲೇ ಮಾಡಿ. ಎಸ್ ಹೇಳಿ, ಇದು ಯಾವ ರೀತಿಯ ಎಕ್ಸರ್ಸೈಸ್ ಇದು? ಇದರಿಂದ ನಿಮ್ಗೆ ಸಡನ್ ಆಗಿ ಮಾಡ್ಲಿಕ್ಕೆ ಆಗುದಿಲ್ಲ, ಇದಕ್ಕೆ ನೀವು ಫ್ಲೆಕ್ಸಿಬಲ್ ಇರಬೇಕು. ಹೌದು ಹೌದು, ಯೋಗ ಸಹ ಮಾಡ್ಬೇಕು, ಅವರೆಲ್ಲ ಟ್ರೈನಿಂಗ್ ಇದ್ದೇ ಮಾಡುದು, ಸಡನ್ ಆಗಿ ಮಾಡಿದಲ್ಲ ಇದು. ಇದು ಕ್ಯಾಲಿಸ್ಟೆನಿಕ್ ವರ್ಕೌಟ್ ಅಂತ, ವಿದೌಟ್ ಬಾಡಿ, ವಿದೌಟ್ ವೇಟ್ಸ್ ಇದು. ಓಕೆ ಓಕೆ, ಇದ್ರಲ್ಲೆಲ್ಲ ನಿಮ್ಗೆ ಏನಾಗ್ತದೆ ಅಂತ, ಯಾವ್ದು ಪ್ರೋಟೀನ್ ಇದೆಲ್ಲ ಎಂತ ಬೇಡ, ನ್ಯಾಚುರಲ್ ಆಗಿ ಬರ್ತದೆ ಬಾಡಿ ನಿಮ್ಗೆ. ಓಕೆ ಓಕೆ, ಎಸ್ ಸರ್. ಸ್ವಾಮಿ ಅವರು ಏನ್ ಹೇಳ್ತಾರೆ? ಒಂದು ಇದರಲ್ಲಿ ಆಕ್ಚುಲಿ ಒಂದು ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಕೈಂಡ್ ಆಫ್ ಕಾರ್ಡಿಯೋ ವರ್ಕೌಟ್. ಇವಾಗ ಮೇಡಮ್ ಹೇಳಿದಂಗೆ ಟ್ರೆಡ್ಮಿಲ್ ಓಡ್ತಾ ಇರ್ತಾರಲ್ಲ, ಟ್ರೆಡ್ಮಿಲ್ ಓಡಿದಂಗೆ ನಮ್ದು ಆಕ್ಚುಲಿ ಏನಾಗುತ್ತೆ ಅಂದ್ರೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಅದೇ ವೇಟ್ ಟ್ರೈನಿಂಗ್ ನಿಮ್ಗೆ ಅಷ್ಟು ಹಾರ್ಟ್ ರೇಟ್ ಜಾಸ್ತಿ ಆಗೋದಿಲ್ಲ. ಸೊ ಇದು ಬಂದ್ಬಿಟ್ಟು ಮೇನ್ ನಿಮಗೆ ಹಾರ್ಟಿಗೆ ಎಫೆಕ್ಟ್ ಆಗೋದು. ಸೊ ಇದರಲ್ಲಿ ಏನಾಗುತ್ತೆ, ಇಷ್ಟು ಇದು ಕಂಟಿನ್ಯೂ ನಿಮಗೆ 1 or 2 hours ಎಲ್ಲ ಮಾಡಕ್ ಆಗೋದಿಲ್ಲ. ಸೊ ಮ್ಯಾಕ್ಸಿಮಮ್ ಒಂದು ಸೆಷನ್ ಬಂದ್ಬಿಟ್ಟು 10 minutes, 20 minutes, 30 minutes ಈ ತರ ಸೆಷನ್ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಇದು ಅಡ್ವಾನ್ಸ್ ಲೆವೆಲ್, ಇವರು ಮಾಡ್ತಾ ಇದ್ದಿದ್ದು ಅಡ್ವಾನ್ಸ್ ಲೆವೆಲ್, ಯಾಕಂದ್ರೆ ಅವರು ಪ್ರಾಕ್ಟೀಸ್ ಮಾಡಿದ್ದಾರೆ. ಸಡನ್ ಆಗಿ ನಾಳೆ ನಿಮ್ಮ ನಾನು ಇದು ಕೊಟ್ರೆ ನೀವು ಕೊಲ್ಯಾಪ್ಸ್ ಆಗ್ಬಿಡ್ತೀರಾ. ಸೊ ಇದು ಟೇಕ್ಸ್ ಟೈಮ್. ಅಟ್ಲೀಸ್ಟ್ ಒಂದು ಈ ಲೆವೆಲ್ ಅಲ್ಲಿ ಮಾಡ್ಬೇಕು, ಮಿನಿಮಮ್ 6 months ಮಿನಿಮಮ್ ಅವ್ರು ಪ್ರಾಕ್ಟೀಸ್ ಮಾಡ್ಬೇಕು. ಮಿನಿಮಮ್ 6 months. ಅವ್ರು more than 2 years ಮಾಡಿರ್ಬೋದು. ಯಾಕಂದ್ರೆ ಸಮ್ಮರ್ ಸಾಲ್ಟ್ ಅದೆಲ್ಲ ಬ್ಲಾಕ್ ಪೇಪರ್ ಮಾಡ್ಬೇಕಾದ್ರೆ ಅವ್ರ ಬಾಡಿ ಅಷ್ಟು ಫ್ಲೆಕ್ಸಿಬಲ್ ಇರಬೇಕು. ಸೊ ಆ ಫ್ಲೆಕ್ಸಿಬಿಲಿಟಿ ನಿಮಗೆ ಈ ವರ್ಕೌಟ್ ಅಲ್ಲಿ ಬರುತ್ತೆ. ಬಾಡಿ ವೇಟ್ ವರ್ಕೌಟ್ ನಿಮಗೆ ಬ್ಯಾಟಲ್ ರೋಪ್ ಆಗಿರ್ಬೋದು, ಹ್ಯಾಮರ್ ಥ್ರೋ ಇರ್ಬೋದು, ಟೈರ್ ಇರ್ಬೋದು. ಸೊ ಈ ತರ ಬಾಡಿ ವೇಟ್ಸ್ ಇಂದ ನಿಮ್ದು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಮೀನ್ ಟೈಮ್ ಇನ್ನೊಂದು ಸರ್ ಹೇಳಿದಂಗೆ ಅವ್ರದ್ದು ಓಲ್ಡ್ ವ್ಯಾಯಾಮ ಶಾಲೆ ಅಂತ ಹೇಳಿದ್ರು. ಸೊ ಓಲ್ಡ್ ವ್ಯಾಯಾಮ ಶಾಲೆ ಇವಾಗ ವ್ಯಾಯಾಮ ತುಂಬಾ ಡಿಫ್ರೆನ್ಸ್. ಇವಾಗ ನಾವು ಮಾಡ್ತೀವಿ ಎಲ್ಲ ಸೈನ್ಸ್ ಬೇಸ್ ಮೇಲೆ. ಇವಾಗ ನಾವು ಪ್ರತಿ ಮಸಲ್ ಟಾರ್ಗೆಟ್ ಮಾಡ್ತೀವಿ, ಈಚ್ ಅಂಡ್ ಮಸಲ್ ಟಾರ್ಗೆಟ್ ಮಾಡ್ತೀವಿ. ಸೊ ಮೊದಲು ಓಲ್ಡ್ ಸ್ಕೂಲು ಆ ವರ್ಕೌಟ್ ಬೇರೆ ಇತ್ತು. ಸೊ ಓಲ್ಡ್ ಸ್ಕೂಲ್ ಯಾವತ್ತೂ ಒಳ್ಳೇದೆ. ಸೊ ಇವಾಗಲೂ ಅಜಾನುಭಾವಿಗಳು ಇದ್ದಾರೆ ತುಂಬಾ ಜನ, ಅದೇ ವರ್ಕೌಟ್ ಮಾಡ್ತಾ ಇದ್ದೀವಿ. ಬಟ್ ಅದರಲ್ಲಿ ಅವ್ರದ್ದು ತಪ್ಪು ಕಲ್ಪನೆ ಇದೆ ಏನಂದ್ರೆ, ಕೆಲವರು ಒಂದು ಬೇಸಿಕ್ ಇಷ್ಟು 1 ವರ್ಷ ಒಂದೇ ಬೇರೆ ಏನು ಮಾಡಿಸ್ತಾ ಇರಲಿಲ್ಲ, ವೇಟ್ಸ್ ಎಲ್ಲ ಮುಟ್ಸ್ತಾ ಇರಲಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಏನಂದ್ರೆ ಒಂದು 18 ವರ್ಷ ಆಗದೆ ಯಾರು ವೆಯ್ಟ್ ಮುಟ್ಟಬಾರ್ದು, ನಿಮ್ದು ಹೈಟ್ ನಿಲ್ಲುತ್ತೆ, ಆ ತರ ಬೇಸಿಕ್. ಸೊ ಇದು ತುಂಬಾ ಜನ ನಮ್ಗೆ ಕಾಲ್ ಮಾಡ್ತಾರೆ, ಕೇಳ್ತಾರೆ ಹೈಟ್ ನಿಲ್ಲುತ್ತಾ. ನಮ್ ಜಿಮ್ಗೆ ಬಂದ ಮೇಲೆ ಹೈಟ್ ಜಾಸ್ತಿ ಆದವ್ರು ಇದ್ದಾರೆ. ಆಕ್ಚುಲಿ ಜಿಮ್ಗೆ ಹೋದ್ಮೇಲೆ ಹೈಟ್ ಜಾಸ್ತಿ, ಮನೆಯಿಂದ ಫೋರ್ಸ್ ಮಾಡ್ತಿದ್ರು. ಒಂದ್ ದಿವಸ ಮಿಸ್ ಆದ್ರೆ ಮನೆಯಲ್ಲಿ ಬೈತಿದ್ರು, ಯಾಕೆ ಹೋಗ್ತಿಲ್ಲ ಅಂತ. ಮನೆಯಲ್ಲಿ ತುಂಬಾ ಸಪೋರ್ಟ್ ಇತ್ತು. ಸೊ ಅದು ನನ್ಗೆ ಪರ್ಸನಲ್ ಲೈಫ್ಗೆ ತುಂಬಾ ಬೆನಿಫಿಟ್ ಆಯ್ತು. ಕಾಲೇಜಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ ಬಂತು, ಅದು ಇದರಿಂದಾನೇ ಹೇಳ್ಬೋದು. ಯಾಕಂದ್ರೆ ಡಿಸಿಪ್ಲಿನ್, ಲೈಫ್ ಸ್ಟೈಲ್ ಎಲ್ಲ ಬರ್ತದೆ. ಸೊ ಇನ್ನು ಮಕ್ಕಳು ಅಷ್ಟೇ. ಸೊ ನನ್ನ ಜಿಮ್ ಅಲ್ಲಿ 9 ವರ್ಷ ಮಕ್ಕಳನ್ನ ಟ್ರೈನ್ ಮಾಡ್ತೀನಿ, 10 ವರ್ಷ ಮಕ್ಕಳನ್ನ ಟ್ರೈನ್ ಮಾಡ್ತೀನಿ, 14 ವರ್ಷ ಮಕ್ಕಳನ್ನ ಟ್ರೈನ್ ಮಾಡ್ತೀನಿ. ಬಟ್ ಆ ಟ್ರೈನಿಂಗ್ ವೇ ಡಿಫ್ರೆನ್ಸ್. ಸೊ ನಮ್ಗೆ ಮಕ್ಕಳಿಂದ ಹಿಡಿದು ಯುವಕರು, ವೃದ್ಧರು ಯಾವ ತರ ಟ್ರೈನಿಂಗ್ ಮಾಡಬೇಕು ಅಂತ ಬೇಸಿಕ್ ಗೊತ್ತಿರಬೇಕು. ಬೇಸಿಕ್ ಕಾಮನ್ ಸೆನ್ಸ್ ಅಟ್ಲೀಸ್ಟ್ ಅದು ಗೊತ್ತಿರಬೇಕು. ಮತ್ತೆ ಒಂದು ಯಂಗ್ಸ್ಟರ್ಗೆ ಪ್ರಾಬ್ಲಮ್ ಎಂತಂದ್ರೆ, ಅವರು ಒಮ್ಮೆ ನೋಡಿದ ಮೇಲೆ ಇದು ಸಡನ್ ಆಗಿ ಬಂದದಂತ ಎನಿಸಿದರೆ, ಈಗ ಇವರ ಹತ್ರನೇ ಕೇಳಿ, ಇವರೊಂದು ಎಷ್ಟು ವರ್ಷದಿಂದ ವರ್ಕೌಟ್ ಮಾಡಿರ್ಬೋದು. ಒಂದು 15-20 ಮಾಡಿರ್ಬೋದು. 98 ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, when I was 10th standard. ಇಟ್ಸ್ ಜಸ್ಟ್ ಅ ಫ್ಯಾನ್ಸಿ ಅಂತ ಹೇಳ್ಬೋದು. ಬೇರೆಯವ್ರನ್ನ ನೋಡುದು, ಅವ್ರು ಇದು ಮಾಡಿರ್ಬೋದು ಅಂತ ಡೌನ್ಲೋಡ್ ಮಾಡುದು ಯೂಟ್ಯೂಬ್ ಅಲ್ಲಿ. ಕೆಲವರು ಎಲ್ಲರೂ ಆಲ್ ಕಾಂಟ್ ಎಫರ್ಡ್ ಅ ಟ್ರೈನರ್. ಆಗ ಏನಾಗ್ತದೆ, ಟ್ರೈನರ್ ಇಲ್ಲದವರು ಡೌನ್ಲೋಡ್ ಮಾಡಿ ಅವರೇ ಯೂಟ್ಯೂಬ್ ಮಾಡಿ ಏನೇನೋ ಎಕ್ಸರ್ಸೈಸ್ ಮಾಡ್ಕೊಳ್ಳೋದು. ಅದು ಸಹ ಉಂಟು. ಪ್ರಾಬ್ಲಮ್ ಆಗುತ್ತೆ. ಪುನೀತ್ ಅವರ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ತದನಂತರ ಆ ವಿಡಿಯೋಗಳ ನೋಡಿದಾಗ ಅನೇಕ ಜನರಿಗೆ ಸ್ಫೂರ್ತಿ ಆಗಿತ್ತು, ಇನ್ಸ್ಪಿರೇಷನ್ ಆಗಿತ್ತು, ಮೋಟಿವೇಶನ್ ಸಿಕ್ಕಿತ್ತು. ಇದೀಗ ನೋಡಿದಾಗ ಆ ಒಂದು ವಿಡಿಯೋಗಳ ನೋಡಿದಾಗ ಹೊಟ್ಟೆ ಉರಿ ಬರುತ್ತೆ. ಅಂತಹ ಒಂದು ಮಹಾನ್ ಅದ್ಭುತವಾಗಿರುವಂತಹ ನಟ ನಮ್ಮ ಜೊತೆ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು? ನಮಸ್ಕಾರ. ನಮಸ್ತೆ. ಹಲೋ, ನಮಸ್ತೆ ಸರ್. ಪಾತ್ರಲೆ ಸರ್ ಒಲ್ಪಡ್ದು ಮುರನ್ನಿಂಚ ಪ್ರಶ್ನೋತ್ತರ ಚಿಹ್ನೆ ಮತ್ತೊಂದುಂಡು ಜಿಮ್ಮುನ ಬಗ್ಗೆ. ನಿಜ ಪುನೀತ್ ಸಹಿತ ನೀಡಕ ಪ್ರಶ್ನೋತ್ತರ ಚಿಹ್ನೆ ದಾಯರ್ದು ಎಂಚಾದ್ ಹೆಚ್ಚಾಯಿ ಓಳ ಅವು ಒಂದು ಆಪುಂಡೆ ವಾ ಸೊತ್ತುಲ ಹೆಚ್ಚಾಯಿ ಬೇಟಿಗೆ ಅವು ನಂಗೆ ಗೊತ್ತುಂಡು, ಪ್ರತಿ ವರಿಯಗಳ ಗೊತ್ತುಂಡು. ಖಾಲಿ ಒಣಸು ಉಂಡುದು ಹೆಚ್ಚ ಉಂಡೆ ಅಂಡ ಪುಳಿಯಾರಿಗೆ ಬರ್ಪುಡು ಗೊತ್ತುಂಡೆ. ಹೆಚ್ಚಾಯಿ ಬೇಟಿಗೆ ಪ್ರತಿ ಒಂದು ಲಂಚನೆ ಓಳ ಪ್ರೀತಿ ಸಮೇತ ಹೆಚ್ಚಾಯಿ ಬೇಟಿಗೆ ಅಡಿಕೆ ಬಿಡುವೆ.
ಪ್ರತಿ ಒಂಜಿಲ ತುಳಿ ಜೀವಡು ಹೆಚ್ಚಾಂಡು ಐತಾಡಿಕಾಯಿ ಬೂರುವೇನೆ ఒక అడ్డనే జిమ్ముర్న యాను న్యాచురలీ చూతిని ముర్తే మూరునాయి మర మూరునాయి ఆయన గర్స్ జిమ్ము దాకా కానీ ఉండవు న్యాచురల్ ఆడ మొక్కలే ఫుడ్ ఉండు గుర్తుచ్చి బేత ఫుడ్ అవును కూడా బేత ఉండి అక్కడికి దాల గంజి తెలి తింది కానీ అక్కడ గర్సులు కైత గర్సు తిగ్గలే ఒక కార్ద గర్సు మూజి గర్సు జిమ్ము దాకా ఉండు గర్సు అక్కడ ఉండు అక్కడ మనం సొంత పరపడి ఉండి ఎల్లది ఉండాల ಅವು ಹೋಗ್ತುಜಿ ಪಣವು ನ್ಯಾಚುರಲ್ ಒಂದರ ಪ್ರಯತ್ನ ಅಂಚಾದೊಂದು ಹೆಚ್ಚಾಗಿ ಬೇತಿ ಓಳ ಹಾಲೇಜಿ ಹೋಗು ಎನ್ನ ಅಭಿಪ್ರಾಯ. ಓಕೆ ಓಕೆ ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಓಕೆ ಓಕೆ ಎಸ್ ಮೇಡಮ್, ಈಗ ಈ ಒಂದು ಜಿಮ್ನ ವಿಚಾರವಾಗಿ ನಾವು ಮಾತನಾಡಿದಾಗ ತಮ್ಮ ಪ್ರಕಾರ ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಿರುವಂತಹ ವಿಚಾರ ಜೊತೆಗೆ ಕರ್ನಾಟಕದಾದ್ಯಂತ ಟ್ರೈನರ್ಗಳನ್ನ ಸಂಪರ್ಕ ಮಾಡಿಕೊಂಡು ಜಿಮ್ಮರ್ಗಳು ಕೇಳ್ತಾ ಇರುವಂತದ್ದು ಹೃದಯದ ಮೇಲೆ ಒತ್ತಡ ಬೀಳದಂತೆ ಕಸರತ್ತುಗಳನ್ನ ಮಾಡಬೇಕು ಅನ್ನುವಂತಹ ವಿಚಾರ, ಜೊತೆಗೆ ಹೊಸದಾಗಿ ಜಿಮ್ ಸೇರೋರು ಕೂಡ ತರಬೇತಿ ಹೇಗಿರ್ಬೇಕು ಅನ್ನುವಂತಹ ವಿಚಾರಗಳಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ನಮ್ಮ ದೇಹದ ಮೇಲೆ ನಮ್ಮ ಹಾರ್ಟಿನ ಮೇಲೆ ಯಾವುದೇ ರೀತಿಯ ಒತ್ತಡ ಆಗಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಈಗ ಪ್ರತಿಯೊಬ್ಬರು ಕೂಡ ಕೇಳಿಕೊಳ್ತಾ ಇರುವಂತದ್ದು, ಜೊತೆಗೆ ಪೋಷಕರು ಹಿಂದೇಟ್ ಆಗ್ತಾ ಇರುವಂತದ್ದು. ತಾವು ಯಾವ ರೀತಿ ನೋಡ್ತೀರಾ? ನಾವೀಗ ನೋಡುವಂಥದ್ದು ಏನಂದ್ರೆ ಮಕ್ಕಳಿಗೆ ಅಥವಾ ತಂದೆ ತಾಯಿಗೆ ಥೋರ ಆದ ತಕ್ಷಣ ಇಮಿಡಿಯೇಟ್ ವೇಟ್ ಲಾಸ್ ಬೇಕು. ಎನಿವೇ ಯಾವ್ದು ರೀತಿ ಆದ್ರೂ ಆಗ್ಬೋದು, ಅವಳನ್ನೊಂದು ಸಪೂರ್ ಆದ್ರೆ ಸಾಕು, ಅದೊಂದೇ ಟಾರ್ಗೆಟ್ ಇರ್ತದೆ. ಅಷ್ಟು ದಿನ ಎಷ್ಟು ವರ್ಷದಿಂದ ಅವ್ರನ್ನ ನೀವು ಒಬ್ಳೇ ಮಗಳು ಅಂತ ತಿನ್ಸಿ 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 ತೋರ ಮಾಡಿರ್ತೀರಾ, ಸಡನ್ ಸಪೂರ್ ಆಗ್ಬೇಕಂದ್ರೆ ಹೇಗೆ? ಅದು ಕಷ್ಟದ ಕೆಲಸ. ಆಮೇಲೆ ಈಗಿನ ಮಕ್ಕಳು ಎಷ್ಟು ಕಾನ್ಶಿಯಸ್ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಪಿಜ್ಜಾಸ್ಗಳೇ ಬೇಕು, ನಮ್ದು ಮಾಮೂಲು ಮನೇಲಿ ಮಾಡುವಂತ ಅಡಿಗೆಗಳು ಆಗೋದಿಲ್ಲ, ಎಲ್ಲ ಬಾರ್ಬಿಕ್ಯೂ ಅಂತದೇ ಬೇಕು, ಶೋರ್ಮಾಗಳೇ ಬೇಕು. ಏನ್ ಮಾಡ್ತಾರೆ, ಈ ಸೈಡ್ ಜಿಮ್ ಮಾಡ್ತಾರೆ, ಕಾರಲ್ಲಿ ಬರ್ತಾರೆ, ಜಿಮ್ ಮಾಡ್ತಾರೆ, ಕೆಳಗಿಳಿತಾರೆ, ಕೆಳಗೆ ಹೋಗಿ ಜಂಕ್ ಫುಡ್ ತಿಂತಾರೆ. ನೀವು ಎಕ್ಸರ್ಸೈಸ್ ಮಾಡಿದೆಷ್ಟು, ಬರ್ನ್ ಮಾಡಿದೆಷ್ಟು, ಅಲ್ಲಿ ತಿಂದುಬಿಟ್ಟು ಪುನಃ ಅದನ್ನ ತಗೊಂಡಿದ್ದೆಷ್ಟು. ಈ ಈಕ್ವೇಶನ್ ಆ ಈಕ್ವೇಶನ್ಗೆ ಈಕ್ವಲ್ ಆಯ್ತಾ? ಆಮೇಲೆ ನೀರೆಲ್ಲ ಕುಡಿಯಲ್ಲ, ಪೆಪ್ಸಿ ಕುಡಿಯೋದು, ಕೋಲಾ ಕುಡಿಯೋದು. ಫ್ರೂಟ್ಸ್ ತಿನ್ನಿ ಅಂದ್ರೆ ಯಾವತ್ತೂ ತಿನ್ನಲ್ಲ. ಕ್ಯಾನ್ ಐ ಡ್ರಿಂಕ್ ಫ್ರೂಟ್ ಜ್ಯೂಸ್? ಯಾಕೆ? ಅಲ್ಲಿರೋ ತನಕ ಫ್ರೂಟ್ಸ್ ತಿನ್ನಕ್ಕೆ ಏನು? ಎಲ್ಲ ನ್ಯಾಚುರಲಿ ಆ ಟೈಮಲ್ಲಿ ಆ ದೇವ್ರು ಯಾವ ಸೃಷ್ಟಿಗೆ ಹಾಕಿದಾರೋ ಅದನ್ನ ನಾವು ತಿನ್ಬೇಕಂತಾನೆ ಹಾಕಿರೋದು. ಆಹಾರ ಅವ್ರಿಗೆ ಬೇಡ, ಮನೇಲಿ ಮಾಡಿರುವಂತದ್ದು ಬೇಡ, ಹೊರಗಡೆದ ಆಹಾರ ಬೇಕು. ಫ್ರೆಂಡ್ಸ್ ಜಿಮ್ಮಿಗೆ ಹೋಗ್ತಾರ, ಅವರು ಜಿಮ್ಮಿಗೆ ಹೋಗುದು, ಅವ್ರಿಗೆ ನಿಜವಾಗಿ ಅದರ ಅಗತ್ಯ ಇದೆ ಅನ್ನೋದು ನೋಡೋದಿಲ್ಲ. ಫ್ರೆಂಡ್ಸ್ ಹೋಗೋದಿಲ್ಲದಿದ್ರೆ ಅವರು ಸಹ ಹೋಗೋದಿಲ್ಲ. ಹಾಗೆ ಈಗ ಮಕ್ಕಳೇ ಹಾಗೆ ಆಗಿದ್ದಾರೆ. ಅವ್ರಿಗೆ ಒಂದು ಫ್ರೆಂಡ್ಸ್, ಒಂದು ಫುಡ್ ಹ್ಯಾಬಿಟ್ಸ್ ಏನೂ ಸರಿ ಇಲ್ಲ, ತಂದೆ ತಾಯಿ ಹೇಳಿದ ಮಾತನ್ನು ಕೇಳೋದು ಇಲ್ಲ, ಜಂಕ್ ಫುಡ್ ತಿನ್ನೋದು ಜಾಸ್ತಿ. ಒಬಿಸಿಟಿ ಮೇನ್ ಈಗ ಮಕ್ಕಳಿಗೆ ಜಂಕ್ ಫುಡ್ ಇಂದ. ಆಮೇಲೆ ಕೆಲಸ ಇಲ್ಲ. ಈಗ ಆನ್ಲೈನ್ ಕ್ಲಾಸ್ ಆದ ನಂತರ ಅಂತೂ ಸಾಧಾರಣ 40-50% ಜನರು ಎಲ್ಲರೂ ವೇಟ್ ಗೇನ್. ಅಷ್ಟು ನೀವು 2 ವರ್ಷದಿಂದ ಕೂತು ವೇಟ್ ಗೇನ್ ಮಾಡಿದ್ನ ಇಮಿಡಿಯೇಟ್ ನೀವು ಜಿಮ್ಮಿಗೆ ಹೋಗಿ ಹೇಗೆ ಕರಗಿಸೋದು? ಯು ಹ್ಯಾವ್ ಟು ಗೋ ಸ್ಲೋ. ಈಗ ನಾವು ಸಹ ಜಿಮ್ಮಿಗೆ ಹೋಗೋದಾದ್ರೆ 1 hour ಅಲ್ಲಿ ಫಸ್ಟ್ 10 minutes ಬರೀ ವಾರ್ಮ್ ಅಪ್. ವಾರ್ಮ್ ಅಪ್ ಆದ್ಮೇಲೆ ಒಂದು ಸ್ಲೋ ರೌಂಡ್ಸ್, ಹೈ ಕಿಕ್ಸ್ ಇದೆಲ್ಲ ಮಾಡ್ತೇವೆ. ರೌಂಡ್ಸ್ ಆದ್ಮೇಲೆ ಆಮೇಲೆ ನಾವು ಎಕ್ಸಾಕ್ಟ್ ಎಕ್ಸರ್ಸೈಸ್ ಮಾಡೋದು ಬರೀ 1/2 hour. ಅದಾದ್ಮೇಲೆ ಪುನಃ ಸ್ಟ್ರೆಚಿಂಗ್. ಹಾಗೆ ಮಾಡಿದ್ರೆ ಖಂಡಿತ ಹಾಗೆ ಆಗೋದಿಲ್ಲ. ಆಮೇಲೆ ನಮ್ಗೆ ಗೊತ್ತಿರ್ಬೇಕು, ಈಗ ನಮ್ಗೆ ಹೇಳ್ಬೋದು ಟ್ರೈನರ್, ಇಲ್ಲ ಮೇಡಮ್ ನೀವು ಮಾಡಿ, ಇದು ಮಾಡ್ಬೋದು ಅಂತ. ನಿಮ್ಗೆ ಅದರಲ್ಲಿ ಸೆಟ್ಸ್ ಇದೆ, ಅವ್ರು ಹೇಳ್ತಾರೆ 12, 8, 6 ಹಾಗೆಲ್ಲ ಹೇಳ್ತಾರೆ. ನಿಮ್ಗೆ ಅಷ್ಟು ಆಗೋದಿಲ್ಲದಿದ್ರೆ ಯು ಕ್ಯಾನ್ ಟೇಕ್ ಅ ಬ್ರೇಕ್. ನಾನ್ ಸಹ ಹೈ ಇಂಟೆನ್ಸಿಟಿ ಆಕ್ಟಿವಿಟಿ ಮಾಡ್ತೇನೆ, ಮಾಡಲ್ಲ ಅಂತ ಇಲ್ಲ, ಬಟ್ ವೆನ್ ಐ ಕಾಂಟ್ ಐ ಸ್ಟಾಪ್. ಜಾಸ್ತಿ ಮಿತಿ ಮೀರಬಾರ್ದು ಹೇಳ್ತಾ ಇರುವಂತದ್ದು. ಎಸ್ ಸರ್, ಸ್ವಾಮಿ ಅವರು, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ ಯುವಕರು ಜಿಮ್ಗೆ ಭಯಭೀತರಾಗಿದ್ದಾರೆ ಅಂತ ಬಂದಾಗ ಇಲ್ಲಿ ಮಾಡುವಂತಹ ಕೆಲವು ಎಕ್ಸಸೈಸ್ಗಳು, ಅಂದ್ರೆ ಪುನೀತ್ ಅವರು ಮಾಡಿರುವಂತಹ ಎಕ್ಸಸೈಸ್ಗಳು ಏನಿದೆ ಅದನ್ನ ಸಾಮಾನ್ಯ ಜನರಿಗೆ ಮಾಡ್ಲಿಕ್ಕೆ ಆಗಲ್ಲ. ಗೊತ್ತಿರುವಂಥದ್ದು, ನೋಡುವಾಗ ಗೊತ್ತಾಗುತ್ತೆ ಎಷ್ಟು ಪರ್ಫೆಕ್ಟ್ ಆಗಿ ಟ್ರೈನ್ಡ್ ಆಗಿದ್ದಾರೆ, ಎಷ್ಟು ಶ್ರಮ ಇದೆ ಅದರಲ್ಲಿ ಅನ್ನುವಂಥದ್ದು. ಆದರೆ ಸದ್ಯ ಇಲ್ಲಿ ಬರುವಂಥವ್ರು ಎಲ್ಲ ಯುವಕರು ಮಾಡುವಂಥದ್ದು ಒಂದು ಶೋಲ್ಡರ್ಗೆ, ಎದೆ ಜೊತೆ ಭಾಗ, ಇದು ಎಲ್ಲ ಶೋಲ್ಡರ್ ಎಲ್ಲವೂ ಕೂಡ, ಚೆಸ್ಟ್ ಎಲ್ಲ ತುಂಬ ತಾವು ಹೇಳಿದಾಗೆ ದಪ್ಪ ಆಗಿರಬೇಕು, ನೋಡ್ಲಿಕ್ಕೆ ಬಲ್ಕ್ ಆಗಿರಬೇಕು ಅನ್ನುವಂಥದ್ದು ವಿಚಾರ. ಇದೆಲ್ಲವೂ ಕೂಡ ನೋಡಿದಾಗ ಹಾರ್ಟಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ ಎಲ್ಲಿ ಉಲ್ಬಣ ಆಗುತ್ತೆ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಜನರು ನೋಡ್ತಾ ಇದ್ದಾರೆ, ಪೋಷಕರು ನೋಡ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಎಲ್ಲಿ ಹಾರ್ಟಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ? ಯಾಕಂದ್ರೆ ಉಸಿರಾಟ ಮಾಡಿದಾಗ ನಾವು ಎಲ್ಲವೂ ಕೂಡ ಸ್ಟ್ರೆಸ್ಗಳನ್ನ ತಾವು ಹೇಳಿದ್ರೆ ಎಲ್ಲವೂ ಕೂಡ ಎಫೆಕ್ಟ್ ಆಗುವಂಥದ್ದು ಹಾರ್ಟಿಗೆ. ಎಸ್, ದಟ್ಸ್ ವೈ. ಸೊ ವೆಯ್ಟ್ ಟ್ರೈನಿಂಗ್ ಇಂದ ಹಾರ್ಟಿಗೆ ಏನು ಎಫೆಕ್ಟ್ ಆಗೋದು? ಯಾವುದಾಗೋದಿಲ್ಲ. ಆ್ಯಕ್ಚುಲಿ ಏನಾಗುತ್ತೆ, ಒಳ್ಳೇದಾಗುತ್ತೆ ಹಾರ್ಟಿಗೆ.
ಲಂಗ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸ್ಮೋಕಿಂಗ್ ಮಾಡೋರು ಬಂದ್ಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಅವರಿಗೆ 1 ತಿಂಗಳಲ್ಲಿ ವರ್ಕೌಟ್ ಮಾಡೋಕ್ಕಾಗೋದಿಲ್ಲ. ಹಿ ಕ್ಯಾನ್ ಬ್ರೀತ್ ಪ್ರಾಪರ್ಲಿ, ಜಾಸ್ತಿ ಸ್ಮೋಕ್. ಬಟ್ ಮಾಡ್ತಾ ಮಾಡ್ತಾ ಒಂದು ಲಂಗ್ಸ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ, ಆಮೇಲೆ ಬ್ರೀದಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ ವರ್ಕೌಟ್ ಮಾಡಿದ್ಮೇಲೆ. ಮೇನ್ ಎಫೆಕ್ಟ್ ಆಗೋದು ಇಲ್ಲಿ ಫುಡ್, ಸ್ಲೀಪಿಂಗ್ ಪ್ಯಾಟರ್ನ್. ನೀವು ಏನು ಮೈನ್ ಇರೋದು ಕೊಲೆಸ್ಟ್ರಾಲ್, HDL ಗುಡ್ ಕೊಲೆಸ್ಟ್ರಾಲ್, LDL ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ. ಸೊ ಮೇನ್ ಹೇಳೋದಂದ್ರೆ ಎಕ್ಸರ್ಸೈಸ್ ಮಾಡೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ ಇಂಪ್ರೂವ್ ಆಗುತ್ತೆ, ಟ್ರೈಗ್ಲಿಸರೈಡ್ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಎಕ್ಸರ್ಸೈಸ್ ಮಾಡೋದ್ರಿಂದ. ಇದನ್ನ ಕೇಳಿದ್ವಿ ನಾವು ಅಲ್ಲ ಮೇಡಮ್, ಇದನ್ನ ನಾವು ಕೇಳಿದ್ವಿ. ಜಿಮ್ಗೆ ಹೋಗಿ ಸ್ಟ್ರೆಸ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅನ್ನುವಂಥದ್ದು, ಜೊತೆಗೆ ಜಿಮ್ಗೆ ಹೋಗಿ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಅದೇ ಈ ಇತ್ತೀಚಿನ ಇದು ಅಡ್ವರ್ಟ್ಸ್ ಆಗಿ ಕೇಳ್ತಾ ಇರುವಂತದ್ದು ತುಂಬಾ ಭಯಾನಕವಾಗಿರುವಂತ. ಯಾಕಂದ್ರೆ ಜಿಮ್ಗೆ ಹೋದಾಗ ಈ ರೀತಿ ಆಗುತ್ತೆ, ಹಾರ್ಟ್ಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಜಿಮ್ಗೆ ಹೋದಾಗ ಗುಣ ಆಗುತ್ತೆ ಅನ್ನುವಂಥದ್ದು ತಾವುಗಳು ಹೇಳಿದಾಗೆ ನಾನು ಕೇಳ್ಪಟ್ಟಿದ್ದೇನೆ ಈ ಹಿಂದೆ. ಆದ್ರೆ ಬ್ರೀದಿಂಗ್ ಇಂಪ್ರೂವ್ಸ್, ಯುವರ್ ಸ್ಟಾಮಿನಾ ಕರೆಕ್ಟ್. ಈಗ ನೋಡಿದಾಗ ಇದೇ ಸಮಸ್ಯೆ ಆಗುತ್ತೆ ಅಂತ ಬಂದಾಗ ಏನ್ ಸಮಸ್ಯೆ, ಎಲ್ಲ ಆಗ್ತಾ ಇದೆ, ಏನ್ ಕಾರಣ, ಇದೇ ಪ್ರಶ್ನೆ ಆಗ್ತಾ ಇರೋದು. ಇಲ್ಲ, ನಮ್ದು ಸ್ಲೀಪಿಂಗ್ ಪ್ಯಾಟರ್ನ್ ಓಕೆ ಆಯ್ತು, ಫುಡ್, ಸ್ಟ್ರೆಸ್ ಲೆವೆಲ್. ಸ್ಟ್ರೆಸ್ ಅಂತ ಬಂದಾಗ ಜಿಮ್ಗೆ ಹೋದಾಗ ಸ್ಟ್ರೆಸ್ ರಿಲೀಸ್ ಆಗುತ್ತೆ ಅನ್ನುವಂಥದ್ದು, ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಗಣನೀಯ. ಎಕ್ಸರ್ಸೈಸ್ ಆದ್ರೆ ನಿಜವಾಗಿ ಸ್ಟ್ರೆಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಆದ್ರೆ ಯು ಕಾಂಟ್ ಕ್ಯಾರಿ ಯುವರ್ ಅದರ್ ಸ್ಟ್ರೆಸ್ ದೇರ್. ಮನೇಲಿದ್ದ ಸ್ಟ್ರೆಸ್ ನಿಮ್ ವರ್ಕ್ ಟೆನ್ಷನ್ ಅಲ್ಲಿ ತಗೊಂಡು ಹೋಗೋದಲ್ಲ. ನಿಮ್ಗೆ ಸ್ಟ್ರೆಸ್ ರಿಲೀವರ್ ಆಫ್ ಕೋರ್ಸ್ ಯೋಗ ಮತ್ತೆ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಜವಾಗಿ ನೀವು ಅಲ್ಲಿಂದ ಹೊರಗೆ ಬಂದಾಗ ಯು ಫೀಲ್ ಯು ಹ್ಯಾವ್ ಡನ್ ಸಮಥಿಂಗ್. ಕರೆಕ್ಟ್. ನಿಜವಾಗಿ ಮೈಯೆಲ್ಲ ಹಗೂರ ಆಗ್ತದೆ, ಯು ಫೀಲ್ ಸೋ ನೈಸ್, ಯು ಫೀಲ್ ಲೈಕ್ ಕ್ಯಾರಿಂಗ್ ಯೋರ್ ಸೆಲ್ಫ್, ಯು ಆರ್ ಗೋಯಿಂಗ್ ಇನ್ ಏರ್. ಕರೆಕ್ಟ್. ಆದ್ರೆ ಏನಾಗ್ತದೆ ಅಂದ್ರೆ ತುಂಬಾ ಜನರು ಅವ್ರದ್ದು ಸ್ಟ್ರೆಸ್ ನ ತಗೊಂಡ್ ಬರ್ತಾರೆ. 1-2 ಮಿನಿಟ್ ಗ್ಯಾಪ್ ಇರುತ್ತಲ್ಲ, ಆಗ ಎಲ್ಲ ವಾಟ್ಸಪ್ ನೋಡ್ಲಿಕ್ಕೆ ಇರ್ತದೆ ಅವ್ರಿಗೆ. ಯಾರೇನ್ ಹೇಳಿದ್ದು, ಆ ದಿನದ ಕ್ಲಾಸ್, ಮಕ್ಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಲೇಟ್ ಆಯ್ತು, ಆಲ್ ದಟ್ ವಿಲ್ ಆಡ್ ಅಪ್ ಟು ಸ್ಟ್ರೆಸ್. ರಿಲ್ಯಾಕ್ಸಿಂಗ್ ಆಗಿ ನೀವು ಎಕ್ಸರ್ಸೈಸ್ ಮಾಡಿ, ಇಟ್ ಇಸ್ ರಿಯಲಿ ಬೆನಿಫಿಷಿಯಲ್. ಯಾವಾಗ ನಿಮ್ಗೆ ಸ್ಟ್ರೆಸ್ ಇದೆ, ಯಾವಾಗ ನಿಮ್ಗೆ ನಿದ್ದೆ ಇಲ್ಲ. ಇವತ್ತು ಇವರೇ ಈಗ ಬಂದಾಗ ಕೇಳಿದ್ರು ಡೈಲಿ ನೀವು ಹೋಗ್ತೀರಾ ಅಂತ. ಇಲ್ಲ, ದ ಡೇ ವಿ ಹ್ಯಾವ್ ಮೋರ್ ಪೇಷನ್ಸ್, ವಿ ಡೋಂಟ್ ಹ್ಯಾವ್ ಇನಫ್ ಸ್ಲೀಪ್, ನಮ್ಗೆ ನೆಕ್ಸ್ಟ್ ದಿನ ಕ್ಲಾಸಸ್ ಇರ್ತದೆ ಮಕ್ಳಿಗೆ ತಗೊಳಕ್ ಏನಾದ್ರು, ಆದ್ರೆ ನೆಕ್ಸ್ಟ್ ದಿನ ನಾವು ಹೋಗಲ್ಲ. ಇಟ್ಸ್ ನಾಟ್ ಕಂಪಲ್ಸರಿ ಅದು ಹೋಗ್ಲೇಬೇಕು ಅಂತ. 1-2 ದಿನ ಯು ಕ್ಯಾನ್ ಎಫರ್ಟ್ ಟು ಮಿಸ್ ಅಲ್ವಾ. ವೈ ಡು ಹ್ಯಾವ್ ಟು ಗೋ ಅಂಡ್ ರನ್ ಅಂಡ್ ಡೂ ವಿತ್ ಯೋರ್ ಸ್ಟ್ರೆಸ್. ಮತ್ತು ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂದ್ರೆ ಟೈಮ್ ಟು ಟೈಮ್ ಫುಡ್ ಯಾರು ಸಹ ಫಾಲೋ ಮಾಡೋದಿಲ್ಲ. ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಬ್ರೇಕ್ಫಾಸ್ಟ್ ಆಫ್ಟರ್ 9-9:30 ಮಾಡಿ, ಲಂಚ್ ಡಿನ್ನರ್ ಎಲ್ಲ 10:30-11 ಮಾಡಿದ್ರೆ ಮೇನ್ ಪ್ರಾಬ್ಲಮ್ ಅಲ್ಲಿ ಕರೆಕ್ಟ್ ಟೈಮ್ ಟು ಟೈಮ್ ಫುಡ್ ಮಾಡಬೇಕು. ಮೇನ್ ಪ್ರಾಬ್ಲಮ್. ಇಲ್ಲಿಗೆ ನಾನು ಮಾತಾಡ್ತೀನಿ. ಸೊ ಇದು ಆಕ್ಚುಲಿ ಮಿತ್, ಇದು ಹೇಳಿದ್ದು ಮಿತ್. ಸೊ ನಾನು ಆಕ್ಚುಲಿ ಡಯಟ್ ಮಾಡಿ, ನಾನು ಮೇಡಮ್ ಗೊತ್ತಿರೋ ಡಯಟ್, ನಾನು 1600 ಕ್ಯಾಲರಿ ಇದ್ದೀನಿ. ಆಲ್ಮೋಸ್ಟ್ ಥ್ರೂ ದ ಇಯರ್ ನಾನು ಸೇಮ್ ಇಡ್ತೀನಿ ಆಯ್ತಾ. ಸೊ ನಾನು ಬೆಳಿಗ್ಗೆ ನಂದು ಒಂದು ವೇಳೆ ನಾನು ಕಂಪ್ಲೀಟ್, ಮಧ್ಯಾಹ್ನ ನಂದು ಕಂಪ್ಲೀಟ್ ನಾನು 1600 ನಾನು ಫಿನಿಶ್ ಮಾಡಿದೆ, ನಾನು ನೈಟ್ ಫುಡ್ ಮಾಡೋದಿಲ್ಲ. ಯಾಕೆ ನಂದು ಅವತ್ತಿದ್ದು ಆಯ್ತು, 1600 ಕ್ಯಾಲರಿ ನಂದು ಆಯ್ತು. ಸೊ ನಂದು ಟಾರ್ಗೆಟ್ 2000 ಕ್ಯಾಲರಿ ಆದ್ರೆ ನಾನು ಮಧ್ಯಾಹ್ನ ಈವ್ನಿಂಗ್ ಒಳಗೆ ಆಯ್ತು, ನಂಗೆ ನೈಟ್ ಫುಡ್ ಇಲ್ಲ. ನಂದು ಅವತ್ತಿದ್ದು ಆಯ್ತು. We always say early dinner is very good. ಸೊ ನಾವು ಈ ತರ ಸೈನ್ಸ್ ಮೇಲೆ ಹೋಗ್ತೀವಿ ಇವಾಗ ಫಿಟ್ನೆಸ್ ನಾವು ಸೈನ್ಸ್ ಮೇಲೆ ಡಯಟ್ ಕಂಪ್ಲೀಟ್, ನಾವು ಡಯಟ್ ಒಂದು ಕಡೆ ವರ್ಕೌಟ್. ಸೊ ಎರಡನ್ನು ಜೊತೆಲೇ ತಗೊಂಡು ಹೋಗ್ತೀವಿ. ಆಮೇಲೆ ಕೆಲವರು ಹೇಳಿದ್ರೆ ಹೈ ಪ್ರೋಟೀನ್ ಇಸ್ ಬ್ಯಾಡ್ ಅಂತ ಹೇಳಿದ್ರೆ, ಇವರು ಕಿಡ್ನಿಗೆ ಮತ್ತು ಲಿವರ್ಗೆ ಬ್ಯಾಡ್ ಅಂತ. ಇಟ್ಸ್ ನಾಟ್ ಬ್ಯಾಡ್ ಅಂಟಿಲ್ ಅನ್ಲೆಸ್ ಯು ಆಲ್ರೆಡಿ ಹ್ಯಾವ್ ಅ ಪ್ರಾಬ್ಲಮ್. ನಿಮಗೆ ಆಲ್ರೆಡಿ ಕಿಡ್ನಿ ಮತ್ತು ಲಿವರ್ದು ಪ್ರಾಬ್ಲಮ್ ಇದ್ರೆ ನೀವು ಹೈ ಪ್ರೋಟೀನ್ ಹೋಗಬಾರ್ದು. ಸರ್, ಈಗ ಇನ್ನೊಂದು, ಈ 40 ವರ್ಷದ ಮೇಲ್ಪಟ್ಟವರು ಇದೇ ರೀತಿ ಎಕ್ಸರ್ಸೈಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಜಿಮ್ಗೆ ಬಂದಾಗ ಏಜ್ ಲಿಮಿಟ್ಸ್ ಗಳನ್ನ ಈಗ ನೋಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ತಾವು ಹೇಳಬಹುದು, ಹಿಂದಿನವರು 40 ವರ್ಷದವರು ಮೇಲ್ಭಾಗಕ್ಕೆ ಬಂದಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ಜಿಮ್ ಮಾಡ್ತಾ ಇದ್ರು, ಬಾಡಿ ಬಿಲ್ಡರ್ಗಳು ಆಗ್ತಾ ಇದ್ರು. ಅಂದ್ರೆ ಈಗಿನ ಕಾಲ ಘಟ್ಟ ಮೇಡಮ್ ಹೇಳಿದಾಗೆ ಚೇಂಜ್ ಆಗಿದೆ. ನಾವು ತಿನ್ನುವಂತಹ ಫುಡ್ಗಳು, ದೈನಂದಿನ ಜೀವನಗಳು, ಆಹಾರ ಕ್ರಮಗಳು, ಜೀವನ ಕ್ರಮಗಳು ಎಲ್ಲವೂ ಕೂಡ ಬದಲಾಗಿದೆ. ಸೊ ಅಂತಹ ಒಂದು ಪ್ರೋಟೀನ್ ಆಗಿರುವಂತಹ ಎಲ್ಲ ಅಂಶಗಳು ನಮ್ಮಲ್ಲಿಲ್ಲ, ಎಲ್ಲವೂ ಕೂಡ ವಿದ್ ಕೆಮಿಕಲ್ ಮಿಶ್ರಿತ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿ ಗೊತ್ತಿರುವಂಥದ್ದು. ಸೊ ಹಾಗಾಗಿ 40 ವರ್ಷದವರು ಮೇಲ್ಪಟ್ಟರು ಅಥವಾ 35 ವರ್ಷ ಮೇಲ್ಪಟ್ಟ ಅವರು ಜಿಮ್ಗೆ ಬರಲಿಕ್ಕೆ ಇದೀಗ ಮತ್ತೊಮ್ಮೆ ಹಿಂದೇಟ್ ಆಗ್ತಾ ಇರುವಂಥದ್ದು. ನೀವು 40 ವರ್ಷದ ಪುನೀತ್ ಸರ್ನ ಕಂಪೇರ್ ಮಾಡ್ತಾ ಇಲ್ಲ, ಜನರನ್ನ ಭಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಆಸ್ಪತ್ರೆಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಏನಿದೆ, ಹೃದಯ ಸಂಬಂಧಿ ಟೆಸ್ಟ್ಗಳು ಏನಿದೆ, ಇದನ್ನು ನೋಡ್ಲಿಕ್ಕೋಸ್ಕರ ಜನರು ಜಾಸ್ತಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಭಯಭೀತರಾಗಿದ್ದಾರೆ ಈ ಒಂದು ವಿಚಾರ. ಇದರಲ್ಲಿ ಒಂದ್ ಕಡೆ ನಾವು ಏನ್ ಹೇಳ್ಬೋದು, ಮಾರ್ಕೆಟಿಂಗ್ ಆಗ್ತದೆ ಒಂದ್ ಸೈಡ್ ಅಲ್ಲಿ. ಪುನೀತ್ ಸರ್ ಡೆತ್ ಇಟ್ಕೊಂಡು ಕೆಲವು ಕಂಪನಿಗಳು ಬ್ಯಾನರ್ ಹಾಕೊಂಡು ಕೆಳಗಡೆ ECG ಇದು ಆಫರ್, ಇಷ್ಟು ಆಫರ್ ಕೊಡ್ತಾ ಇದ್ವಿ, ಇದು ಭಯಭೀತರನ್ನು ಮಾಡ್ತಾ ಇದ್ದಾರೆ. ಸೊ ಇದು ಮೀಡಿಯಾದಿಂದಲೂ ಆಗಿರ್ಬೋದು. ಯಾಕಂದ್ರೆ
ಬೆಳಿಗ್ಗೆ ಎದ್ದ ತಕ್ಷಣ ಜಿಮ್ಮಿಗೆ ಹೋದಂದ್ರೆ ಸತ್ತೋದ್ರು ಅಂತ ಎಫೆಕ್ಟ್ ಇಂದಾನೆ ಆಲ್ಮೋಸ್ಟ್ ಜನರು ಭಯ ಪಟ್ಟಿದ್ದಾರೆ. ಸೊ 40 ವರ್ಷ ನಮ್ಮ ಜಿಮ್ಮಲ್ಲಿ 60 ವರ್ಷದವರು ಜಿಮ್ಗೆ ಬಂದು ವರ್ಕೌಟ್ ಮಾಡ್ತಾರೆ. ಸೊ ಬಟ್ ಆ ಪ್ಯಾಟರ್ನ್ ಚೇಂಜ್ ಇದೆ. 40 ವರ್ಷ ಅವ್ರು ಬಂದ್ರೆ ಅವ್ರಿಗೆ ಯಾವ ತರ ವರ್ಕೌಟ್ ಮಾಡಬೇಕು, ಅವರ ಬಾಡಿ ಟೈಪ್ ಹೇಗಿದೆ, ಜೆನೆಟಿಕ್ ಹೇಗಿದೆ, ಸೊ ಬಾಡಿ ಅವ್ರದ್ದು ಫ್ಲೆಕ್ಸಿಬಿಲಿಟಿ ಇದೆಯಾ, ಸೊ ಅದ್ರ ಮೇಲೆ ನಾವು ವರ್ಕೌಟ್. ನಾನು 45-46 ಮೇಲೆ ಅವ್ರಿಗೆ ನಾನು ಪರ್ಸನಲ್ ಟ್ರೈನಿಂಗ್ ಮಾಡಿದ್ದೀನಿ, ನಾನೇ ಪರ್ಸನಲ್. ಸೊ ಅವ್ರಿಗೆ ನಾನು ವರ್ಕೌಟ್ ಕೊಡ್ತೀನಿ. ನನ್ನ ಜಿಮ್ಮಲ್ಲಿ ಸ್ವಾಮಿ ಸ್ಟ್ರೆಂತ್ ಟ್ರೈನಿಂಗ್ ಮೂಡುಬಿದ್ರಲ್ಲಿ ಕಾರ್ಡಿಯೋ ಇಕ್ವಿಪ್ಮೆಂಟ್ಸೇ ಇಲ್ಲ. ಓಕೆ, ಇಲ್ಲ, ಟ್ರೆಡ್ಮಿಲ್ ಇಲ್ಲ. ಎಲ್ಲ ಕೇಳಿದ್ರೆ ಹೇಳ್ತಾರೆ ಅವನ ಜಿಮ್ಮಲ್ಲಿ, ಇವಾಗ ಬೇರೆಲ್ಲ ಜಿಮ್ಮಲ್ಲಿ ಎಲ್ಲ ಟ್ರೆಡ್ಮಿಲ್ ಹಾಕಿದ್ದಾರೆ, ನಮ್ಮ ಜಿಮ್ಮಲ್ಲಿ ಹಾಕಿಲ್ಲ. ಯಾಕೆಂದ್ರೆ ನನ್ಗೆ ಗೊತ್ತು ಅದು ಕಂಪ್ಲೀಟ್ಲಿ ಸ್ಕ್ಯಾಮ್. ಟ್ರೆಡ್ಮಿಲ್ ಇಸ್ ಕಂಪ್ಲೀಟ್ಲಿ ಸ್ಕ್ಯಾಮ್. ಓಕೆ, ನಿಮ್ಮನ್ನು ಸೋಮಾರಿ ಮಾಡುತ್ತೆ. ನೀವು ಮಷಿನ್ ನಿಮ್ಮನ್ನು ಓಡಿಸೋದು, ನೀವು ಓಡ್ತಾ ಇಲ್ಲ, ಇಟ್ಸ್ ಆಟೋಮ್ಯಾಟಿಕ್. ಓಕೆ ಓಕೆ. ಸೊ ಬರೀ ನೀವು ಟ್ರೆಡ್ಮಿಲ್ ಅಲ್ಲಿ ಓಡ್ತೀರಾ, ಬೆವರು ಸುರಿಯುತ್ತೆ ಅಷ್ಟೇ. ನಿಮ್ಗೆ ಅದ್ರಲ್ಲಿ ಏನ್ ನ್ಯಾಚುರಲ್, ನಿಮ್ಗೆ ಅದೇ ನೀವು ಔಟ್ಸೈಡ್ ಓಡಿ ಅಂತೆ ನ್ಯಾಚುರಲ್ ಆಕ್ಸಿಜನ್ ಸಿಗುತ್ತೆ, ನಿಮ್ಮ ಎಂಡ್ಯೂರೆನ್ಸ್ ಇಂಪ್ರೂವ್ ಆಗುತ್ತೆ. ನೀವು ಟ್ರೆಡ್ಮಿಲ್ 1 ಗಂಟೆ ಓಡೋರನ್ನ ಔಟ್ಡೋರ್ ಅಲ್ಲಿ 20 ನಿಮಿಷ ಓಡೋರು ನೀವು ಕಾಂಪಿಟೇಷನ್ ನೀಡಿ. ಓಕೆ, ಟ್ರೆಡ್ಮಿಲ್ ಓಡೋರು ಆಗೋದಿಲ್ಲ. ಓಕೆ ಓಕೆ ಓಕೆ. ಎಸ್ ಸರ್, ಬರ್ತೇನೆ. ಜೊತೆಗೆ ಮೇಡಮ್, ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತದ್ದು ಜಿಮ್ಗಳಲ್ಲಿ ಈ ಒಂದು ಪ್ರೋಟೀನ್ ವಿಚಾರವಾಗಿ, ಪ್ರೋಟೀನ್ ಮತ್ತು ಸ್ಟೆರಾಯ್ಡ್ಸ್ ಗಳಿಗೆ ಏನು ತೆಗೆದುಕೊಳ್ತಾರೆ, ಸೊ ಇದರಿಂದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಏನ್ ಹೇಳ್ತೀರಾ? ಸಜೆಸ್ಟ್ ಮಾಡ್ತೀರಾ ಪ್ರೋಟೀನ್ ಗಳನ್ನ ತೆಗೆದುಕೊಳ್ಳುವಂಥದ್ದು ಜಿಮ್ಗೆ ಹೋದಾಗ? ನಾವು ಜನರಲಿ ಸಜೆಸ್ಟ್ ಮಾಡಲ್ಲ. ನಾವು ನ್ಯಾಚುರಲ್ ಪ್ರೋಟೀನ್ಸ್ ತಿನ್ನಿ ಅಂತ ಹೇಳ್ತೀವಿ. ನ್ಯಾಚುರಲ್ ಪ್ರೋಟೀನ್ ಬೇಳೆ ಆಗ್ಬೋದು, ಕಾಳೆ ಆಗ್ಬೋದು, ಅಥವಾ ವೆಜಿಟೇರಿಯನ್ ಪ್ರೋಟೀನ್ ಆಸ್ ಸಚ್ ಪ್ರೋಟೀನ್ ತುಂಬ ಇಲ್ಲ. ಸೊ ಸೋಯಾ ಮಿಲ್ಕ್ ಅಂಥದನ್ನ ತಗೊಳ್ಳಿ ಅಂತ ಹೇಳ್ತೇವೆ. ನಾನ್ ವೆಜಿಟೇರಿಯನ್ಸ್ ಆಫ್ಕೋರ್ಸ್ ಎಗ್ ವೈಟ್ ತಿನ್ಬೋದು, ಚಿಕನ್ ತಿನ್ಬೋದು, ಫಿಶ್ ಅಂತೂ ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ತಿಂತಾರೆ, ತಿನ್ಬೋದು. ಎಷ್ಟರ ತನಕ ಕೆಲವ್ರು ಏನ್ ಮಾಡ್ತಾರೆ, ಕಂಪ್ಲೀಟ್ 0 ಕಾರ್ಬೋಹೈಡ್ರೇಟ್ ಆಗಿ ಬರೀ ಪ್ರೋಟೀನ್ ತಿಂತಾರೆ. ಅದು ನಾವು ಬೇಡ ಅಂತ ಹೇಳ್ತೇವೆ. ಈಟ್ ಕಾರ್ಬೋಹೈಡ್ರೇಟ್ ಅಲಾಂಗ್ ವಿತ್ ದಟ್ ಪ್ರೋಟೀನ್ ತಿನ್ನಿ. ಪ್ರೋಟೀನ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬಾರ್ದು. ಯಾಕೆಂದ್ರೆ ಲೀನ್ ಬಾಡಿ ಮಸಲ್ ಡೆವಲಪ್ ಆಗ್ಬೇಕಾದ್ರೆ ಪ್ರೋಟೀನ್ ಬೇಕು. ಓಕೆ ಓಕೆ ಓಕೆ. ನೀವು ಪ್ರೋಟೀನೇ ತಿನ್ನೋದಿಲ್ಲದ್ರೆ ಬರೀ ಕಾರ್ಬೋಹೈಡ್ರೇಟ್ ತಿಂದ್ರೆ ತೋರ ಆಗ್ತಾ ಹೋಗ್ತಿರೋ ಬಿಟ್ಟು ನಿಮ್ಮ ಮೆಟಬಾಲಿಸಮ್ ಕಮ್ಮಿ ಆಗುತ್ತೆ. ಸೊ ಪ್ರೋಟೀನ್ ತಿನ್ಬೇಕು, ಆದ್ರೆ ಎಷ್ಟು ಪರ್ ಕೆಜಿ ನಾವು 1.2 ಜಿಮ್ಗಳಲ್ಲಿ ಹೋದಾಗ ಏನು ಪೌಡರ್ ಗಳನ್ನ ಕೊಡ್ತಾರೆ, ಪ್ರೋಟೀನ್ ಪೌಡರ್ ಗಳನ್ನ ಕೊಡ್ತಾರೆ. ನಾನು ಹೋದಾಗ ಇಷ್ಟು ವರ್ಷ ಇದು ಪೋಷಕರು ಕೊಡುವಂತಹ ಕಂಪ್ಲೇಂಟ್ ಕೂಡ ಇದೆ. 2007 ಇಂದ ಈಗ ತನಕ ನಾನು ಹೋಗ್ತಾ ಇದ್ದೀನಿ. ನನ್ಗೆ ಅವತ್ತು ಯಾರು ಕೊಡ್ಲಿಲ್ಲ. ಓಕೆ ಓಕೆ. ಇಲ್ಲ, ನಂಗೆ ಸಜೆಸ್ಟ್ ಮಾಡ್ಲಿಲ್ಲ. ಓಕೆ, ಸಜೆಸ್ಟ್ ಮಾಡಿದ್ರೆ ಇಫ್ ಇಟ್ ಇಸ್ ಬೆಟರ್ ಅನ್ನುವಂತ ಪ್ರಶ್ನೆ. ನೋ, ದೇರ್ ಇಸ್ ಅ ಡೈಟಿಷಿಯನ್ ಇನ್ ಎವ್ರಿ ಜಿಮ್. ಓಕೆ, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಯಾರೋ ಹೇಳ್ತಾರೆ ಅಂತ ನೀವು ತಗೊಳ್ಳೋದಲ್ಲ. ಓಕೆ, there is a person who will guide you on science. ಓಕೆ ಓಕೆ. ಹಾರ್ಟ್ ಅಟ್ಯಾಕ್ ನೀವು ಹೇಳ್ತೀರಾ, ಈಗ ಹಾರ್ಟ್ ಅಟ್ಯಾಕ್ ಆಯ್ತು, ತುಂಬಾ ಜನರಿಗೆ ಹೆರಿಡಿಟರಿ ಹಾರ್ಟ್ ಅಟ್ಯಾಕ್ ಇರ್ತದೆ. ಇದ್ರ ಬಗ್ಗೆ ನಾನು ಮಾತಾಡ್ಬೇಕು. ಮೇಡಮ್ ಹೇಳ್ದಂಗೆ, ಸೊ ಪುನೀತ್ ಸರ್ ಒಬ್ಬರಿಗೆ ಅಟ್ಯಾಕ್ ಆದದಲ್ಲ, ಡಾಕ್ಟರ್ ರಾಜ್ಕುಮಾರ್ ಸರ್ಗೂ ಅಟ್ಯಾಕ್ ಆಗಿ ಹೋಗಿದ್ದು, ಶಿವಣ್ಣನಿಗೂ ಆಗಿದೆ. ಹೌದಾ? ಫ್ಯಾಮಿಲಿ ಹಿಸ್ಟ್ರಿ ಇದೆ. ಕಾರ್ಡಿಯಾಕ್ ಅರೆಸ್ಟ್ ಇದು, ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಇದೆ. ಸೊ ರಾಘವೇಂದ್ರ ಸರ್ ಅವರು ಆಕ್ಚುಲಿ ಹೋಗ್ಬೇಕಿತ್ತು ಲಾಸ್ಟ್ ಟೈಮ್, ಅವರು ಉಳಿದ್ರು. ಬಟ್ ಇವರು ಹೆಲ್ತಿ ಇದ್ರು ಹೋದ್ರು. ಸೊ ಫ್ಯಾಮಿಲಿ ಹಿಸ್ಟ್ರಿ, ಕಾರ್ಡಿಯಾಕ್ ಅರೆಸ್ಟ್ ಹಿಸ್ಟ್ರಿ ಇದೆ. ಓಕೆ ಓಕೆ. ಸೊ ನೀವು ಹಾರ್ಟ್ ಅಟ್ಯಾಕ್ ಅನ್ನೋದು, ಸಾರಿ, ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್ ಎರಡು ಡಿಫ್ರೆನ್ಸ್ ಇದೆ. ಅಟ್ಯಾಕ್ ಅಂತ ಒಂದು ಬ್ಲಾಕೇಜ್, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಅರೆಸ್ಟ್ ಬಂದ್ಬಿಟ್ಟು ಇಮಿಡಿಯೇಟ್ ನಿಮ್ಗೆ ಹೃದಯ ಸ್ತಂಭನ. ಅವಾಗ ನೀವು CPR ಮಾಡಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಬೇಸಿಕ್ CPR ಗೊತ್ತಿರಬೇಕು. ಸೊ ನೀವು ಟ್ರೈನ್ ಮಾಡ್ತಾ ಇದ್ದೀರಾ, ಅಟ್ಲೀಸ್ಟ್ ಸರ್ಟಿಫೈಡ್ ಟ್ರೈನರ್ ಜೊತೆ ಹೋಗಿ ಅಟ್ಲೀಸ್ಟ್ ಗೈಡ್ ಮಾಡ್ತಾರೆ. ಓಕೆ ಓಕೆ. ಸೊ ನಾನು ಅವಾಗ ಹೇಳಿದೆ, ನಮ್ಮ ಜಿಮ್ ಅಲ್ಲಿ ಕಾರ್ಡಿಯೋ ಎಕ್ವಿಪ್ಮೆಂಟ್ಸೇ ಹಾಕಿ. ಹೇಗೆ ಅವರು CPR ಇಂದ ಹೇಗೆ ಏನು ಲಾಭ ಆಗುತ್ತೆ, ಯಾವ ರೀತಿ ಆಗುತ್ತೆ? ಚಾನ್ಸಸ್ ಇದೆ ನಿಮ್ಗೆ. CPR ಕೊಡೋದ್ರಿಂದ ನಿಮ್ಗೆ ಆಕ್ಸಿಜನ್ ಪಂಪ್ ಅಪ್ ಆಗ್ತದೆ ಹಾರ್ಟಿಗೆ. ಓಕೆ ಓಕೆ. ಯಾವಾಗ ನಿಮ್ಗೆ ಅದು ಇಲ್ಲ ಅಂತ ಆಗ್ತದೆ ಬಾಡಿಗೆ, ಅವ್ರು ಪಂಪ್ ಅಪ್ ಮಾಡಿ ಕೊಡ್ತಾರೆ. ಆದ್ರಿಂದ ನಿಮ್ಗೆ ಹಾರ್ಟ್ ಪುನಃ ಅದು ನಿಲ್ಲೋದು, ಪುನಃ ಫಾಸ್ಟ್ ಬೀಟ್ ಸ್ಟಾರ್ಟ್ ಆಗ್ತದೆ. ಈಗ ನಾನು ಹೇಳಿದಾಗೆ ಅವ್ರ ಫ್ಯಾಮಿಲಿಯಲ್ಲಿ ಹಾರ್ಟ್ ಪ್ರಾಬ್ಲಮ್ ಇರಬಹುದು, ಅದೇ ಇರ್ಬೇಕು ಅಂತಿಲ್ಲ. ಕೋಮಾರ್ಬಿಡಿಟೀಸ್ ಎಷ್ಟು ಜನರಿಗಿದೆ, ಡಯಾಬಿಟಿಸ್ ಈಗ ಎಷ್ಟು ಜನರಿಗಿದೆ. ಡಯಾಬಿಟಿಸ್ ಆಲ್ಸೋ ಕ್ಯಾನ್ ಲೀಡ್ ಟು ದಟ್. ಪುನೀತ್ ಅವರ ವಿಚಾರಗಳನ್ನ ಮಾತ್ರ ಅಲ್ಲದೆ ಇತರ ಯುವಕರ ವಿಚಾರಗಳನ್ನ, ಯುವಕರು ಹಿಂದೇಟ್ ಆಗ್ತಾ ಇದ್ದಾಗ ಆಗುವಂತಹ ವಿಚಾರ ಇದೊಂದು ಕೂಡ ನಾವು ಗಮನಿಸಬಹುದು. ಯಾಕಂದ್ರೆ ಅನುವಂಶೀಯವಾಗಿ ಅವರಿಗೆ ಇರಬಹುದು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಚಿಕ್ಕಂದಿಂದ ಎಕ್ಸರ್ಸೈಸೇ ಮಾಡ್ಲಿಲ್ಲ, 40ಕ್ಕೆ ಸಡನ್ ಯು ಕಾಂಟ್ ಸ್ಟಾರ್ಟ್ ಎಕ್ಸರ್ಸೈಸ್. ಓಕೆ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಸ್ಟಾರ್ಟ್ ಸ್ಲೋಲಿ, ಮೆಲ್ಲೆ ಸ್ಟಾರ್ಟ್ ಎಕ್ಸರ್ಸೈಸ್ ಮಾಡಬೇಕು. 40 ವರ್ಷದವರು ಒಂದು 20 ವರ್ಷದಿಂದ ಮಾಡಿದ್ದಾರೆ, ಅವರು ವೇಟ್ಸ್ ಎಲ್ಲ ಮಾಡ್ತಾರೆ ಅಂತ ನಾನು 40 ಇವತ್ತು ಫಸ್ಟ್ ಡೇ ಹೋಗಿ ವೇಟ್ಸ್ ಎತ್ತಿದ್ರೆ ಆಗುತ್ತಾ? ಕರೆಕ್ಟ್ ಕರೆಕ್ಟ್. ಎಸ್ ಎಸ್.
ಸರ್ ಸ್ವಾಮಿ ಅವರು, ಈ ಜಿಮ್ಗಳಲ್ಲಿ ಫುಡ್ಗಳನ್ನ, ಪ್ರೋಟೀನ್ಗಳನ್ನ, ದಪ್ಪ ಆಗಬೇಕು, ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಥವಾ ಆಕರ್ಷಕವಾಗಿರುವಂತಹ ಮೈಕಟ್ಟು ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಪೌಡರ್ಗಳನ್ನ ಅಥವಾ ಸ್ಟಿರಾಯ್ಡ್ಗಳನ್ನ ತೆಗೆದುಕೊಳ್ಳುವಂಥದ್ದು ಕರೆ ಮಾಡಿರುವಂತಹ ಒಬ್ರು ವ್ಯಕ್ತಿ ಕೂಡ ಕೇಳಿರುವಂತಹ ವಿಚಾರ. ಏನ್ ಹೇಳ್ತೀರಾ? ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ. ಇಲ್ಲಿ ತುಂಬಾ ಮಿಸ್ಕಮ್ಯುನಿಕೇಶನ್ ಇದೆ. ಸ್ಟೆರಾಯ್ಡ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಪ್ರೋಟೀನ್ ಸಪ್ಲಿಮೆಂಟ್ಸ್ ಕಂಪ್ಲೀಟ್ ಡಿಫ್ರೆಂಟ್. ಎರಡನ್ನು ಮಿಕ್ಸ್ ಅಪ್ ಮಾಡಬೇಕು. ಪ್ರೋಟೀನ್ ಏನು? ಯಾಕಂದ್ರೆ ಪ್ರೋಟೀನ್ ಇವಾಗ ಏನಂದ್ರೆ ಪ್ರೋಟೀನ್ ಅಂತ ಹೇಳಿದ್ರೆ ಅದಕ್ಕೆ ಸ್ಟೆರಾಯ್ಡ್ ಅಂತ ಹೇಳ್ತಾರೆ. ಓಕೆ. ಎಷ್ಟೋ ಜನ ಪ್ರೋಟೀನ್ ಅಂತ ತಗೊಳ್ಳೋಕೆ ಅದು ಸ್ಟೆರಾಯ್ಡ್ ಇರಬೇಕು ಹಿಂದೇಟ್ ಆಗ್ತಾರೆ. ಇವಾಗ ವೆಜಿಟೇರಿಯನ್ಸ್ ನಮ್ಗೆ ಪ್ರೋಟೀನ್ಸೇ ಸಿಗೋದಿಲ್ಲ, ಅವಾಗ ಏನ್ ಮಾಡ್ತೀರಾ? ಸೊ ವೇ ಪ್ರೋಟೀನ್ ನ್ಯಾಚುರಲ್ ಇದು. ನೀವು ಮಿಲ್ಕ್ ಇದು ಲಾಸ್ಟ್ ಪ್ರೊಸೆಸ್, ಹೈ ಪ್ರೋಟೀನ್. ಸೊ ಮಿಲ್ಕ್, ನೆಕ್ಸ್ಟ್ ಕರ್ಡ್, ಬಟರ್, ಓಕೆ, ಹಾಗೆ. ಸೊ ಲಾಸ್ಟ್ ಬಂದ್ಬಿಟ್ಟು ವೇ ಪ್ರೋಟೀನ್. ವೇ ಪ್ರೋಟೀನ್ ನಿಮ್ಗೆ ಹೈ ಫ್ಯಾಟ್ ತೆಗೆದ್ಬಿಟ್ಟು ಆ ಪ್ರೋಟೀನ್ ಕಂಟೆಂಟ್ ಮಾತ್ರ ಅದನ್ನ ಯೂಸ್ ಮಾಡ್ತಾರೆ. ಸೊ ವೇ ಪ್ರೋಟೀನ್ ಕಂಪ್ಲೀಟ್ಲಿ ಸೇಮ್ ವೇ ಪ್ರೋಟೀನ್ ನಾವು ನಮ್ಮ ಪೇಷಂಟ್ಸ್ ಗೆ ಫೀಡಿಗೆ ಕೊಡ್ತೇವೆ. ಓಕೆ, ವೇ ಪ್ರೋಟೀನ್. ವೇ ಪ್ರೋಟೀನ್ ಸರ್ಜರಿ ಅದರಲ್ಲೇ ಜನರಿಗೆ ಒಂದು ಮಿಸ್ಕಮ್ಯುನಿಕೇಶನ್ ಇದೆ. ವೇ ಪ್ರೋಟೀನ್ ತಗೊಂಡ್ರೆ, ವೇ ಪ್ರೋಟೀನ್ ತಗೊಂಡ್ರೇನೆ ಅದ್ರ ಸ್ಟೆರಾಯ್ಡ್ ಅಂತ. ತುಂಬಾ ಜನ ಟ್ರೈನರ್ಸ್, ನಿಮ್ಮ ಓಲ್ಡ್ ಏಜ್ ತುಂಬಾ ಜನ ಟ್ರೈನರ್, ಇನ್ನು ಕೆಲವರು ಹಳೆ ನಮ್ಮ ಟ್ರೈನರ್ಸ್ ಇದ್ದಾರೆ, ಅವನ್ ಪೌಡರ್ ತಗೊಂಡಿದ್ದಾನೆ. ಸೊ ಹಾಗಾಗಿ ಡೈಲಾಗ್ ಹೆಂಗಿರುತ್ತೆ, ಆಯ್ ಪೌಡರ್ ತಿನ್ಪುಡಿಯ, ಆಯ್ನ ಪೌಡರ್ ದ ಬಾಡಿ. ಪೌಡರ್ ಬಾಡಿ ಕಷ್ಟ ಪಡ್ತಾನೆ, 1 ಗಂಟೆ 2 ಗಂಟೆ ವರ್ಕೌಟ್ ಮಾಡ್ತಾನೆ. ಇವಾಗ ಸ್ಟೆರಾಯ್ಡ್ ಅಂತ ಹೇಳ್ತಾರಲ್ಲ, ಸ್ಟೆರಾಯ್ಡ್ ತಗೋತಾರೆ. ಓಕೆ, ಸ್ಟೆರಾಯ್ಡ್ ತಗೊಂಡ್ಮೇಲೆ ನಾರ್ಮಲ್ ವರ್ಕೌಟ್ಗೆ ಏನು ಡಿಫ್ರೆನ್ಸ್ ಅಂತ ನಾನು ಹೇಳ್ತೀನಿ. ಇವಾಗ ಫಿಮೇಲ್ಸ್ಗೆ ಬಂದ್ರೆ ಈಸ್ಟ್ರೋಜನ್ ಹಾರ್ಮೋನ್ಸ್ ಇರೋದು, ಮೇಲ್ಸ್ಗೆ ನಮ್ದು ಟೆಸ್ಟೋಸ್ಟಿರೋನ್. ಸೊ ಫಿಮೇಲ್ದು ಈಸ್ಟ್ರೋಜನ್ ಬಾಡಿ ಅವ್ರದ್ದು ಬೇಗ ರಿಕವರಿ ಆಗುತ್ತೆ ಬಾಡಿದು, ನಮ್ದು ಬೇಗ ರಿಕವರಿ ಆಗೋದಿಲ್ಲ. ಸೊ ನಮ್ದು ಟೆಸ್ಟೋಸ್ಟಿರೋನ್ ಇರೋದ್ರಿಂದ ನಮಗೆ ಮಸಲ್ ಕಾಣಿಸುತ್ತೆ, ಅದೇ ಫಿಮೇಲ್ಸ್ಗೆ ಮಸಲ್ ಬರೋದಿಲ್ಲ, ಯಾಕಂದ್ರೆ ಈಸ್ಟ್ರೋಜನ್. ಕೆಲವರಿಗೆ PCOS ಪ್ರಾಬ್ಲಮ್ ಇರೋದ್ರೆ ಅವ್ರ ಬಾಡಿ ಟೆಸ್ಟೋಸ್ಟಿರೋನ್ ಜಾಸ್ತಿ ಇರೋದ್ರೆ ಅವರಿಗೆ ಮಸಲ್ ಬರುತ್ತೆ. ಸೊ ಇದು ಮಿಸ್ಕಮ್ಯುನಿಕೇಶನ್ ತುಂಬಾ ಯಂಗ್ಸ್ಟರ್ ಏನು, ನಾನು ವೇಟ್ ಟ್ರೈನಿಂಗ್ ಮಾಡೋದಿಲ್ಲ, ನನಗೆ ಮಸಲ್ ಬರುತ್ತೆ. ಇಲ್ಲ, ಬರೋದಿಲ್ಲ. ಖಂಡಿತ ನಿಮ್ದು ಜೆನೆಟಿಕ್ ಇದ್ರೆ, ಇವಾಗ ಸ್ಪೋರ್ಟ್ಸ್ ಎಲ್ಲ ಅಥ್ಲೀಟ್ಸ್ ಮಸಲ್ ಬರುತ್ತೆ, ಯಾಕಂದ್ರೆ ಜೆನೆಟಿಕ್ ಅವ್ರದ್ದು ಆ ತರ ಇರುತ್ತೆ. ಸೊ ಫಿಮೇಲ್ಸ್ಗೆ ಮಸಲ್ ಬರೋದಿಲ್ಲ. ಕೆಲವರು ಅದಕ್ಕೆ ಕಾರ್ಡಿಯೋ ಮಾಡ್ತಾರೆ. ಕಾರ್ಡಿಯೋ ಆಕ್ಚುಲಿ ಜಾಸ್ತಿ ಇವಾಗ ಜಿಮ್ ಅಂತ ಹೇಳ್ತಾರಲ್ಲ, ಜಿಮ್ಮಲ್ಲಿ ಸಾಯೋದು ವೇಟ್ ಟ್ರೈನಿಂಗ್ ಮಾಡಿ ಯಾರು ಸಾಯ್ತಾರೆ? ಕಾರ್ಡಿಯೋ ಮಾಡಿ, ಟ್ರೆಡ್ಮಿಲ್ ಮಾಡಿ, ಓಡಿ ಜಾಸ್ತಿ ಕಾರ್ಡಿಯೋ ಮಾಡಿ, ಬಾಡಿ ವೇಟ್ ಜಾಸ್ತಿ ಮಾಡಿ ನಿಮ್ಗೆ ಹಾರ್ಟ್ ರೇಟ್ ಜಾಸ್ತಿ ಆಗಿ ಸಾಯೋದವ್ರು. ಇಲ್ಲ ಡಿಹೈಡ್ರೇಷನ್, ನೀವು ನೀರು ಕುಡಿತಾ ಇಲ್ಲ, ಸೆಟ್ ಬೈ ಸೆಟ್ ನೀರು ಕುಡಿ, ನೀವು ಮೊಬೈಲಲ್ಲಿ ಓದ್ತಾ ಇದ್ರೆ ವಾರ್ಮ್ ಅಪ್ ಮಾಡೋದಿಲ್ಲ. ಓಕೆ ಓಕೆ. ನೀವು ಬಂದ ತಕ್ಷಣ ಏನು ಮಾಡ್ತೀರಾ? ಬರ್ತೀರಾ, ಸುಮ್ಮನೆ ಏನು ಮಾಡಿದ್ರೆ ಡೈರೆಕ್ಟ್ ಸ್ಟಾರ್ಟ್ ಬೇಸಿಕ್ ಸ್ಟಾರ್ಟಿಂಗ್ ಮೂವ್ಮೆಂಟ್, ಅದ್ರಲ್ಲಿ ಏನು ಮೂವ್ಮೆಂಟೇ ಮಾಡೋದಿಲ್ಲ. ಶೋಲ್ಡರ್ ಮೂವ್ಮೆಂಟ್ ಮಾಡೋದಿಲ್ಲ, ನೀವು ದಂಡು ಹೊಡೆಯೋದಿಲ್ಲ, ಪುಷಪ್ಸ್ ಮಾಡೋದಿಲ್ಲ, ಪುಲ್ಅಪ್ಸ್ ಮಾಡೋದಿಲ್ಲ, ಬೇಸಿಕ್ ಸ್ಕ್ವಾಟ್ಸ್ ಮಾಡೋದಿಲ್ಲ. ಅದು ಮಾಡಿದ್ರೆ ಯಾನ್ ಎಲ್ಲೇ ಮಲ್ಪೆ. ಓಕೆ ಓಕೆ ಓಕೆ. ಮತ್ತೆ ತುಂಬಾ ಯುವಕರು ಅವ್ರದ್ದು ಮೈಂಡ್ ಹೊರಗೇನೆ ಇರ್ತದೆ, ಇಲ್ಲಿ ಎಕ್ಸರ್ಸೈಸ್ ಮಾಡ್ತಿರ್ತಾರೆ, ಅದು ಕನೆಕ್ಷನ್ ಇರುವುದಿಲ್ಲ. ತಾವು ಪ್ರೋಟೀನ್ಗಳನ್ನು ತೆಗೆದುಕೊಂಡಿದ್ದೀರಾ, ಈ ಪೌಡರ್ಗಳನ್ನು ತೆಗೆದುಕೊಳ್ತೀರಾ, ಹೇಗೆ ಅಂದ್ರೆ ತಾವು ಹೇಗೆ ಪ್ರಿಫರ್ ಮಾಡ್ತೀರಾ? ತಮ್ಮ ಕಲ್ಪನೆ. ನಾನಂದ್ರೆ ಪ್ರೋಟೀನ್ ಲೈಕ್ ಡಿಪೆಂಡ್ಸ್ ಆನ್ ಗೋಲ್. ತೆಗೆದುಕೊಂಡಿದ್ದೀರಾ ತಾವು? ವೇ ಪ್ರೋಟೀನ್ ಇಟ್ ನಾಟ್ ಅ ಪ್ರಾಬ್ಲಮ್. ಓಕೆ, ಸಮ್ ಟೈಮ್ ರಿಕವರಿಗೆ ಬೇಕಾಗ್ತದೆ. ಓಕೆ. ಅಂದ್ರೆ ವೇ ಪ್ರೋಟೀನ್ ಅಂದ್ರೆ ಏನ್ ಡಿಫರೆನ್ಸ್? ವೇ ಪ್ರೋಟೀನ್ ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ ಕಂಪ್ಲೀಟ್ಲಿ, ಏನ್ ನಥಿಂಗ್ ಬಟ್ ಸಿಂಪಲ್. ಒಂದು 30 ಗ್ರಾಮ್ ಸರ್ವಿಂಗ್ ಅಲ್ಲಿ 24 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಒಂದು ಎಗ್ ವೈಟ್ಸ್ ಅಲ್ಲಿ 3.5 ಗ್ರಾಮ್ ಪ್ರೋಟೀನ್ ಇರುತ್ತೆ. ಸೊ ಆ ನೀವು 30 ಗ್ರಾಮ್ಸ್ 24 ಗ್ರಾಮ್ಸ್ ನೀವು 8 ಎಗ್ ತಿನ್ಬೇಕಾಗುತ್ತೆ. ಹೌದಾ? 8 ಎಗ್ ವೈಟ್ಸ್. ಆ ಮೊಟ್ಟೆನ ಬೇಯಿಸಬೇಕು, ನೀವು ಸಿಪ್ಪೆ ತೆಗಿಬೇಕು, ಆಮೇಲೆ ತಿನ್ಬೇಕು. ಸಿಂಪಲ್ ಆಗಿ ಹೇಳ್ತಾ ಇದೀನಿ. ಅದು ಬಾಡಿಗೆ ಅಬ್ಸಾರ್ಬ್ ಆಗಿ ನಿಮಗೆ ಬಾಡಿ ಹೋದ 40 ಮಿನಿಟ್ಸ್ ಬೇಕು. ಸೊ ಇದು 5 ಮಿನಿಟ್ಸ್ ಬಾಡಿ ರಿಕವರಿ ಆಗುತ್ತೆ. ಅರ್ಥ ಆಯ್ತಾ? ಸೊ ಆವಾಗ ನಾನೊಂದು ಸ್ಟೆರಾಯ್ಡ್ ಮತ್ತು ಸಪ್ಲಿಮೆಂಟ್ ಹೇಳ್ತೆ, ರಿಕವರಿ ಅಂತ ಹೇಳ್ತೆ. ಸೊ ಈಚ್ ಮಸಲ್ ನೀಡ್ 72 ಅವರ್ಸ್ ರಿಕವರಿ. ಒಂದು ಬಾಡಿ ಟೈಪ್ ನಾವು ಇವತ್ತು ನಾನು ಶೋಲ್ಡರ್ ವರ್ಕೌಟ್ ಮಾಡಿದರೆ ಮಂಡೇ, ನೆಕ್ಸ್ಟ್ ನಾನು ಶೋಲ್ಡರ್ ವರ್ಕೌಟ್ ನಂದು ಥರ್ಸ್ಡೇ. ಓಕೆ ಓಕೆ. ಸೊ ಮಸಲ್ ರಿಕವರಿ. ಸೊ ಪೋಸ್ಟ್ ರಿಕವರಿಗೆ ಅದಕ್ಕೆ ನಾವು ಪ್ರೋಟೀನ್ ತಗೊಳ್ಳೋದು. ಇಮಿಡಿಯೇಟ್ ಪೋಸ್ಟ್ ರಿಕವರಿನ ಪ್ರೋಟೀನ್ ತಗೋತಾರೆ, ಪ್ರೋಟೀನ್ ಶೇಕ್ ತಗೋತಾರೆ. ಯಾಕಂದ್ರೆ ಊಟ ಮಾಡಿ ಅವ್ರಿಗೆ ಟೈಮ್ ತಗೊಳುತ್ತೆ. ಸೊ ಜಿಮ್ಮಿಂದ ಹೊರಗಡೆ ಹೋದ ತಕ್ಷಣ ಅವ್ರಿಗೆ ಪ್ರೋಟೀನ್ ಬೇಕು, ರಿಕ್ವೈರ್ಮೆಂಟ್. ಸೊ ಅದಕ್ಕೂ ರಿಕವರಿಗೋಸ್ಕರ ಪ್ರೋಟೀನ್ ತಗೊಳ್ಳೋದು. ಸೊ ಇನ್ನು ವೆಜಿಟೇರಿಯನ್ ಬೇರೆ ಸೋರ್ಸಸ್ ಇಲ್ಲ. ಮೇಡಮ್ ಹೇಳಿದ್ರೆ ಬೇಳೆಕಾಳು ಎಲ್ಲ ಸಿಗುತ್ತೆ, ಓಕೆ, ಬಟ್ ಅಷ್ಟೇ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಎಷ್ಟೇ. ಇವಾಗ ಕಡಲೆ ಬೀಜದಲ್ಲಿ ಎಕ್ಸಾಂಪಲ್ ನಮ್ಮ 100 ಗ್ರಾಮ್ಸ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. 60 ಗ್ರಾಮ್ ಪ್ರೋಟೀನ್ ಅಂತ ಇಟ್ಕೊಂಡ್ರು ಅದರಲ್ಲಿ 60 ಗ್ರಾಮ್ ಕಾರ್ಬೋಹೈಡ್ರೇಟ್ಸ್ ಇದೆ, ಫ್ಯಾಟು ಅಷ್ಟೇ, ಫ್ಯಾಟು ಅಷ್ಟೇ. ಅದರಲ್ಲಿ ಬರೋ ಎನರ್ಜಿ ಎಲ್ಲ ಫ್ಯಾಟ್ ಇಂದಾನೆ. ಸೊ ಈಗ ಡಯಟು ಅಷ್ಟೇ ಮೇಡಮ್ ಹೇಳ್ದಂಗೆ ಜಾಸ್ತಿ ಪ್ರೋಟೀನ್. ಡಯಟ್ ಅಲ್ಲಿ ಹೈ ಪ್ರೋಟೀನ್ ಡಯಟು ಇದೆ.
ಲೋ ಕಾರ್ಬ್ ಡಯಟ್ ಇದೆ, ಓಕೆ. ಜೀರೋ ಕಾರ್ಬ್ ಡಯಟ್ ಇದೆ. ಸ್ಟೆರಾಯ್ಡ್ಸ್ ಗಳ ವಿಚಾರವಾಗಿ ಬಂದಾಗ ಯಾಕೆ ಭಯ ಪಡ್ತಾರೆ, ಏನು ಸಮಸ್ಯೆ ಆಗುತ್ತೆ ಇದಕ್ಕೆ ಹಾರ್ಟಿಗೆ ಏನಾದ್ರು ಸಂಬಂಧ ಇದೆಯಾ ಮೇಡಮ್? ಸ್ಟಿರಾಯ್ಡ್ಸ್ ಅಂದ್ರೆ ಅದ್ರಲ್ಲಿ ಏನ್ ಕೆಮಿಕಲ್ ಇದೆ ಅಂತ ಗೊತ್ತಿಲ್ಲ. ಜನರಲಿ ನನ್ಗೆ ಗೊತ್ತಿದ್ದಾಗೆ ಜಿಮ್ ಅಲ್ಲಿ ತುಂಬಾ ಜನರು ತಗೊಳ್ಳಲ್ಲ. ಅಥ್ಲೆಟ್ಸ್ ಎಲ್ಲ ಅಂತ ಲೆವೆಲ್ ಅಲ್ಲಿ ಇದ್ದವರು ಏನೋ ತಗೊಳ್ಬೋದೋ ಏನೋ, ಬಟ್ ಆಸ್ ಐ ನೋ ನಾನು ಇಷ್ಟವರೆಗೆ ನೋಡಿದ್ರಲ್ಲಿ ಜಿಮ್ ಟ್ರೈನರ್ಸ್ ಅಥವಾ ಜಿಮ್ ಅಲ್ಲಿ ಆತರ ಸಜೆಷನ್ ಕೊಡೋದಿಲ್ಲ. ಸುಶಾಂತ್ ಅವರು ಇಲ್ಲ ಸರ್, ಜಿಮ್ ಅಲ್ಲಿ ಯಾರು ಸರ್ ನಿಮ್ಗೆ ಸ್ಟಿರಾಯ್ಡ್ ಅಂದ್ರೆ ಹೇಳುದಿಲ್ಲ ನಿಮ್ಗೆ. ವೇ ಪ್ರೋಟೀನ್ ನಾವು ಸಜೆಸ್ಟ್ ಮಾಡ್ತೇವೆ, ಜಿಮ್ಗೆ ಕನೆಕ್ಟೆಡ್ ಆಗಿರುತ್ತೆ ವಿಚಾರವಾಗಿ. ವೇ ಪ್ರೋಟೀನ್ ನಾವು ಸಜೆಸ್ಟ್ ಮಾಡ್ತೇವೆ. ವಿ ಆಲ್ಸೋ ಟೀಚ್ ದೆಮ್ ಹೌ ಟು ಮೇಕ್ ವೇ ಪ್ರೋಟೀನ್. ಈಗ ನಾವು ನಮ್ಮ ಪೇಷಂಟ್ಸ್ಗೆನೆ, ಕ್ಯಾನ್ಸರ್ ಪೇಷಂಟ್ಸ್ಗೆಲ್ಲ ಯಾರಿಗೆ ಹೈ ಪ್ರೋಟೀನ್ ಬೇಕು ನಾವು ವೇ ಕೊಡ್ತೇವೆ. ಸಿಂಪಲ್ ಹಾಲ್ನ ಬಿಸಿ ಮಾಡೋದು, ಸ್ವಲ್ಪ ಲಿಂಬೆ ಹಣ್ಣನ್ನ ಹಿಂಡೋದು, ಇದು ಅಥವಾ ವಿನಿಗರ್ ಆಗ್ತದೆ. ಆದ್ರೆ ನಾವು ನ್ಯಾಚುರಲಿ ಲಿಂಬೆ ಹಣ್ಣು ಅಂತ ಹೇಳ್ತೀವಿ. ವಿನಿಗರ್ ಇಸ್ ಅಸಿಟಿಕ್ ಆಸಿಡ್. ಆಗ ನೀರು ಮೇಲೆ ಕೆಳಗೆದು ಫ್ಯಾಟ್ ಬೇರೆ ಇರ್ತದೆ. ಕೆಳಗೆದ್ನ ನೀವು ಗಾಳಿಸಬೇಕಾದ್ರೆ ಪನ್ನೀರ್ ಮಾಡ್ಕೊಳ್ಳಿ, ಮೇಲೆದ್ ನೀರಿಗೆ ಯು ಆಡ್ ಲಿಟಲ್ ಮಿಲ್ಕ್ ಪೌಡರ್, ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ನಾವು ಫೀಡ್ ಆಗಿ ಪೇಷಂಟ್ಗೆ ಕೊಟ್ಟಿದ್ದುಂಟು. ಓಕೆ ಸರಿ ಮೇಡಮ್, ಸರಿ. ಕರೆಗಳು ಬರ್ತಾ ಇದ್ದಾರೆ, ಸಮಯದ ಅಭಾವ ತುಂಬಾನೇ ಇದೆ. ಆದ್ರೆ ಒಂದು ವಿಚಾರ ನಾನು ನೇರವಾಗಿ ಮೋರಲ್ಲೂ ಕೂಡ ಕೇಳಬೇಕು. ನಾಳೆಯಿಂದ ಅಂದ್ರೆ ಈ ಒಂದು ವಿಚಾರ ಏನಿದೆ, ಈಗ ಭಯ ಇರುವಂತದ್ದು, ಆತಂಕ ಇರುವಂತದ್ದು, ಇದರಿಂದ ನಾವು ಹೊರಗೆ ಬರ್ಬೇಕು. ಅಂದ್ರೆ ಯುವಕರು ಜೊತೆಗೆ ಪೋಷಕರು ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಈ ಸಂದರ್ಭ ಪೋಷಕರು ಮಕ್ಕಳನ್ನ ಕಳಿಸ್ಬೇಕು ಅಥವಾ ಯುವಕರು ಜಿಮ್ಮಿಗೆ ಬರಬೇಕು ಅಂತ ಬಂದಾಗ ಈ ಹಿಂದೆ ಇದ್ದಂತಹ ಆ ಒಂದು ಜಿಮ್ ನಲ್ಲಿ ಇದ್ದಂತಹ ಒಂದು ಲವಲವಿಕೆ ಮತ್ತೆ ಬರಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಮೇಡಮ್. ಏನ್ ಹೇಳ್ತೀರಾ ಆಸ್ ಎ ಪೋಷಕರಿಗೆ, ಜೊತೆಗೆ ಜಿಮ್ಗೆ ಹೋಗುವಂತವರಿಗೆ ಹೆಲ್ದಿ ಆಗಿರ್ಬೇಕು, ಜೊತೆಗೆ ಹಾರ್ಟಿಗೆ ಸಂಬಂಧಪಟ್ಟಿರುವಂತ ಹೃದಯಕ್ಕೆ ಪೋಷಕರು ಈಗ ತುಂಬಾ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಮುಂಚಿನಾಗೆ 10-20 ಮಕ್ಳಿಲ್ಲ, ಇರೋದು ಒಂದೇ ಮಗು. ಹಿ ಹ್ಯಾಸ್ ಟು ಬಿ ಹೆಲ್ದಿ. ಯಾಕೆಂದ್ರೆ ನಾವು ಎಲ್ಲರೂ ಕೆಲಸ ಮಾಡೋದು ಯಾಕೆ, ನಮ್ಮ ಮಕ್ಳಿಗೋಸ್ಕರ. ಅವ್ರ ಹೆಲ್ತ್ ಇಂಪಾರ್ಟೆಂಟ್. ಎಕ್ಸಸೈಸ್ ಮಾಡಿಸಿ, ಅತಿಯಾಗಿ ಬೇಡ. ಅದ್ರ ಜೊತೆಗೆ ಅವ್ರಿಗೆ ಹೇಳ್ಕೊಡಿ ಯಾವ್ದು ಫುಡ್ ತಿನ್ಬೇಕು. ಆದಷ್ಟು ಈ ಜಂಕ್ ಫುಡ್ ನ ಬ್ಯಾಲೆನ್ಸ್ಡ್ ಫುಡ್ ತಿನ್ಲಿ. ಆದಷ್ಟು ಹೊರಗಡೆದು ಆಹಾರ ಬೇಡ, ಮನೇಲಿ ಮಾಡಿದ್ದು, ಎಣ್ಣೆ ಕಮ್ಮಿ, ಕಾರ್ಬೋಹೈಡ್ರೇಟ್ ತಿನ್ಬೇಕು ಅಂತ ಅನ್ನನ ತಿನ್ಸ್ತಾ ಇರಬೇಡಿ. ಬಾಕಿದೆಲ್ಲ ತರಕಾರಿಗಳನ್ನ ತಿನ್ಸಿ. ಮೆಗ್ನೀಷಿಯಂ ನಾವು ಹೇಳ್ತೇವೆ, ಎಸ್ಪೆಷಲಿ ಎಕ್ಸಸೈಸ್ ಮಾಡ್ಬೇಕಾದ್ರೆ ಮೆಗ್ನೀಷಿಯಂ ಒಳ್ಳೇದು. ಅದು ರಿಲ್ಯಾಕ್ಸ್ ಮಾಡ್ಲಿಕ್ಕೆ ನಿಮ್ದು ಮಸಲ್ಸ್, ಪ್ಲಸ್ ಒಳ್ಳೆ ನಿದ್ದೆ ಬರುತ್ತೆ ರಾತ್ರಿ ಅಂತದ್ ಬೇಕಾದ್ರೆ ಚಿಕ್ಕ ಸಪ್ಲಿಮೆಂಟ್ಸ್, ವಿಟಮಿನ್ ಬಿ ಅಂತ ಸಪ್ಲಿಮೆಂಟ್ಸ್ ಕೊಡ್ಲಿ. ಹಾಗೆ ಅಂತ ಯಾರೋ ಹೇಳ್ತಾರಂತೆ ಏನೇನೋ ಸಪ್ಲಿಮೆಂಟ್ಸ್ ಮಕ್ಳಿಗೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಎಕ್ಸಸೈಸ್ ಬೇಕು ಈಗಿನ ಮಕ್ಳಿಗೆ. ಯಾಕೆಂದ್ರೆ ಈಗಿನ ಮಕ್ಳಿಗೆ ಆಕ್ಟಿವಿಟಿನೇ ಇಲ್ಲ. ಮುಂಚೆ ನಮ್ಗೆ ಸ್ಕೂಲಲ್ಲಿ ಎಲ್ಲಾ ತರದ ಗೇಮ್ಸ್ ಎಲ್ಲ ಆಕ್ಟಿವಿಟಿ ಇತ್ತು. ನಾವು ತುಂಬಾ ಕಸಿನ್ಸ್ ಸೇರಿ ಸಾಯಂಕಾಲ ಆಟ ಆಡ್ತಿದ್ವಿ ಎಲ್ಲ. ಈಗ ಎಲ್ಲಿದ್ದಾರೆ ಮಕ್ಳು? ಕೂತ್ಕೊಂಡ್ರೆ ಅವ್ರಿಗೆ ಹಿಂದೆಯಿಂದ ದೂಕಬೇಕು ಅಥವಾ ಅವ್ರನ್ನ ಎತ್ತಿ ಇನ್ನೊಂದ್ ಕಡೆ ಕೂರಿಸಿದ್ರು ಅಲ್ಲೇ ಇರ್ತವೆ. ಸೊ ಅಂತ ಆಲಸಿ ಮಕ್ಳು ಈಗ. ಆಗ ಎಕ್ಸಸೈಸ್ ಇಲ್ಲದಿದ್ರೆ ಮುಂದೆ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬಂದೇ ಬರ್ತದೆ. ಓಕೆ ಮೇಡಮ್, ಈಗ ಹಾರ್ಟಿಗೆ ಸಂಬಂಧಪಟ್ಟಿರೋ ವಿಚಾರ ಬಗ್ಗೆ ನಾವು ಮಾತನಾಡಿದಾಗ ಒಂದು 2-3 1 2 3 3 ಐಟಮ್ಗಳು ದಿಸ್ ಇಸ್ ವೆರಿ ಬೆಟರ್ ಅಂಡ್ ತಾವು ಪ್ರಿಫರ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ್ದನ್ನ ಪ್ರಿಫರ್ ಮಾಡ್ತೀರಾ? ಅಂದ್ರೆ ಈಗ ನೋಡುವಂತವ್ರಿಗೆ ಅನೇಕ ಜನರಿಗೆ ಏನಾದ್ರು ಒಂದು ನಟ್ಸ್ ಅಂಡ್ ಆಯಿಲ್ ಸೀಡ್ಸ್ ಅಂತ ಹೇಳ್ತೀವಿ ನಾವು. ನಟ್ಸ್, ಡ್ರೈ ಫ್ರೂಟ್ಸ್ ತಿನ್ನಿ. ಆಯಿಲ್ ಸೀಡ್, ಸನ್ಫ್ಲವರ್ದು ಸೀಡ್ ಬರ್ತದೆ, ಈಗ ಸೆಫ್ಲವರ್ದು ಸೀಡ್, ಚಿಯಾ ಸೀಡ್ಸ್ ಬರ್ತದೆ, ಅದು ತಕೊಳ್ಳಿ. ಫ್ಲಾಕ್ಸ್ ಸೀಡ್ ಬರ್ತದೆ. ಯಾರು ವೆಜಿಟೇರಿಯನ್ ನಾನ್ ವೆಜ್ ತಿನ್ನಲ್ಲ, ಫ್ಲಾಕ್ಸ್ ಸೀಡ್ ಇಸ್ ಅ ಗುಡ್ ಸೋರ್ಸ್, ಅದು ತಕೊಳ್ಳಿ. ಫಿಶ್ ತಿಂತೀರಾ, ಫಿಶ್ ತಿನ್ನಿ. ವೆಜಿಟೇಬಲ್ಸ್ ಜಾಸ್ತಿ ಪ್ರಮಾಣದಲ್ಲಿ ತಿನ್ನಿ. ಹೋಲ್ ಇದು ಅಂತ ಹೇಳ್ತೀವಿ ನಾವು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ. ಸಿಂಪಲ್ ಮೈದಾ ಅನ್ನನೆಲ್ಲ ಕಮ್ಮಿ ಮಾಡಿ ಫೈಬರ್ ಜಾಸ್ತಿ ಇರುವಂತದ್ದು ಮಿಲ್ಲೆಟ್ಸ್ ಅಂದ್ರೆ ಸಿರಿಧಾನ್ಯನ ಉಪಯೋಗಿಸಿ. ರಾಗಿ, ಜೋಳ, ಗೋಧಿ ಅಂಥದ್ನೆಲ್ಲ ಜಾಸ್ತಿ ಉಪಯೋಗಿಸಿ. ಅನ್ನದ ಕ್ವಾಂಟಿಟಿ, ಯಾಕೆಂದ್ರೆ ಅದು ಸಿಂಪಲ್ ಕಾರ್ಬೋಹೈಡ್ರೇಟ್, ಅದನ್ನ ಕಡಿಮೆ ಮಾಡಿ. ಆದಷ್ಟು ಆಕ್ಟಿವ್ ಆಗಿರಿ. ತಿಂದ ತಕ್ಷಣ ಮಲ್ಗಬೇಡಿ. 2 hours ಗ್ಯಾಪ್ ಕೊಡಿ. ಬೇಕಾದಷ್ಟು ನೀರು ಕುಡೀರಿ. ಎಕ್ಸಸೈಸ್ ಅಟ್ಲೀಸ್ಟ್ 30 minutes a day ಕಂಪಲ್ಸರಿ ಮಾಡಿಸಿ ಮಕ್ಕಳಿಗೆ. ನೀವು ಮಾಡಿ. ಇದು ತಮ್ಮ ಕಿವಿ ಮಾತು ಅಲ್ವಾ? ಎಸ್. ಓಕೆ, ಕೊನೆಯದಾಗಿ ಸುಶಾಂತ್ ಅವರು ಎಲ್ಲಾ ಯೂತ್ ಗಳಿಗೆ, ಜಿಮ್ ಮಾಡೋರಿಗೆ ಎಸ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ? ಅದೇ ನಾನಂದ್ರೆ ಅವ್ರಿಗೆ ಎಕ್ಸಸೈಸ್ ಇಸ್ ಕಂಪಲ್ಸರಿ. ಅಟ್ಲೀಸ್ಟ್ 1 hour ಆದ್ರೂ ನೀವು ಎಕ್ಸಸೈಸ್ ಮಾಡಲೇಬೇಕು. ಮತ್ತೆ ಪ್ರಾಪರ್ ಫುಡ್ ಸಹ ನೀವು ತಗೊಳ್ಬೇಕು. ಔಟ್ಸೈಡ್ ಫುಡ್ ಕಂಪ್ಲೀಟ್ ಸ್ಟಾಪ್ ಮಾಡಬೇಕು. ಈ ಶುಗರ್ ಐಟಮ್ಸ್ ಮತ್ತೆ ಐಸ್ ಕ್ರೀಮ್, ಇದರಿಂದನೇ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ. ಸೊ ಆದಷ್ಟು ಎಕ್ಸಸೈಸ್ ಮಾಡಿ ಖುಷಿಯಾಗಿರಿ ಅಂತ. ಓವರ್ ಆಗಿ ಮಾಡಬೇಡಿ ಅಷ್ಟೇ. ಕರೆಕ್ಟ್. ಖುಷಿಯಾಗಿ ಮಾಡಿ. ಅವರು ಮಾಡಿದ್ರಂತ ನೀವು ನಾನ್ ಸಹ ಮಾಡ್ಬೇಕಂತ ಆ ಮೆಂಟಾಲಿಟಿ ಬಿಟ್ಟು ನಿಮ್ಗೆ ಎಷ್ಟು ಆಗ್ತದೆ ಅಷ್ಟು ಮಾಡ್ತಾ ಹೋಗಿರಿ. ಒಂದ್ ದಿವಸ ಇಂಪ್ರೂವ್ಮೆಂಟ್ ಬರ್ತದೆ. ಓಕೆ, ಮತ್ತೆ ಜಿಮ್ಗೆ ಬಂದಿರೋ ಒಂದು ಆರೋಪದ ಬಗ್ಗೆ, ಆಪಾದನೆ ಬಗ್ಗೆ? ಎಸ್, ಜಿಮ್ಗೆ ಮತ್ತೆ ಇದಕ್ಕೆ ಕನೆಕ್ಷನ್ ಇಲ್ಲ. ಓಕೆ, ಸೊ ಡಿಪೆಂಡ್ಸ್ ಆನ್ ಲೈಫ್ ಸ್ಟೈಲ್. ಓಕೆ, ರೈಟ್. ಥ್ಯಾಂಕ್ ಯು ಸುಶಾಂತ್ ಅವರೇ. ಕೊನೆಯದಾಗಿ ಸ್ವಾಮಿ ಪ್ರಸಾದ್ ಅವರು. ಎಸ್ ಸರ್,
ತಾವು ಟ್ರೈನರ್ ಆಗಿದ್ದೀರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜೊತೆಗೆ ಅನೇಕ ಜನರನ್ನು ಟ್ರೈನ್ ಮಾಡಿದ್ದೀರಾ. ಅಂಡ್ ಈಗ ಪ್ರಸಕ್ತ ಪರಿಸ್ಥಿತಿ, ಒಂದು ಘಟನೆಯಿಂದ ಆಗಿರುವಂತಹ ಪರಿಸ್ಥಿತಿ, ಜೊತೆಗೆ ಯುವಕರ ಮೇಲೆ ಆಗಿರುವಂತಹ ಕೆಲವು ಘಟನೆಗಳಿಂದ ಈಗ ಯುವಕರು ಆಗಿರುವಂತಹ ಭಯ ಆತಂಕಗಳ ನಡುವೆ ತಮ್ಮ ಒಂದು ಕಿವಿ ಮಾತು ಎಲ್ಲ ಯುವಕರಿಗೆ, ಯುವ ಸಮೂಹಕ್ಕೆ. ಎಸ್ ಸರ್. ನಾವು ರಾತ್ರಿ ಪಾರ್ಟಿ ಮಾಡಿ ಬಿಯರ್ ಹೊಡೆದು ಅದೆಲ್ಲ ನಿದ್ದೆಲ್ಲೇ ಕೊಟ್ಟು ಅದು ಜನರಿಗೆ ಓಕೆ, ಉಕ್ಕ ಹೊಡೆದು ಸಿಗರೇಟ್ ಹೊಡೆದು ಓಕೆ. ಜಿಮ್ಮಲ್ಲಿ 1 ಗಂಟೆ ವರ್ಕೌಟ್ ಮಾಡಿದ್ರೆ ಇವರಿಗೆ ಹಾರ್ಟ್ ಫೇಲ್ ಆಗುತ್ತೆ. ಸೊ ಈ ಮೆಂಟಾಲಿಟಿಯಿಂದ ನಾವು ಹೊರಗಡೆ ಬರಬೇಕು. ಸೊ ಎಲ್ಲದನ್ನು ನಾವು ನಂಬಾರ್ದು. TRPಗೋಸ್ಕರ ಏನೇನೋ ಮಾಡ್ತಾರೆ ಕೆಲವರು, ಅದನ್ನು ನಾವು ನಂಬಾರ್ದು. ಸೊ ಆದಷ್ಟು ನಾವು ಹೆಲ್ದಿ ಲೈಫ್ ಸ್ಟೈಲ್ ಮಾಡಬೇಕು, ಸರಿಯಾದ ಸಮತೋಲಿನ ಆಹಾರನ ತಗೋಬೇಕು, ನಿದ್ದೆ ಜಾಸ್ತಿ ಗೆಡಬಾರ್ದು, ರೆಸ್ಟ್ ಇರಬೇಕು. ಅತಿಯಾದ ಯಾವುದೂ ಒಳ್ಳೆಯದಲ್ಲ. ಸೊ 20 ನಿಮಿಷದಿಂದ 1 ಗಂಟೆ ವರ್ಕೌಟ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆದಷ್ಟು ವೆಯ್ಟ್ ಟ್ರೈನಿಂಗ್ ಮಾಡಿ, ಇಲ್ಲ ಬಾಡಿ ವೆಯ್ಟ್ ಟ್ರೈನಿಂಗ್ ಮಾಡಿ. ಕಾರ್ಡಿಯೋನೂ ಸ್ವಲ್ಪ ಇರಲಿ, ವಾರದಲ್ಲಿ ಅಟ್ಲೀಸ್ಟ್ ಒಂದು ಸಲ 2 ಸಲ ನಾನು ಕಾರ್ಡಿಯೋ ಮಾಡಿಸ್ತೀನಿ. ಟ್ರೆಡ್ಮಿಲ್ ಅಲ್ಲ, ಬಾಡಿ ವೆಯ್ಟ್ ವರ್ಕೌಟ್, ಬ್ಯಾಟರ್ ರೋಪ್ ನಾನು ಕಾರ್ಡಿಯೋ ಮಾಡಿಸ್ತೀನಿ. ವೀಕ್ಲಿ ಒನ್ಸ್ ನನ್ನ ಕ್ಲೈಂಟ್ಸ್ಗೆ ನಾನು ಮಾಡಿಸ್ತೀನಿ. ಸೊ ಸಮತೋಲಿತವಾಗಿ ಇರಲಿ ಎಲ್ಲನೂ. ಅತಿಯಾದ ಯಾವುದೂ ಒಳ್ಳೆಯದಲ್ಲ. ಬಟ್ ಸ್ಟೆರಾಯ್ಡು ಅದೆಲ್ಲ ಬೇಡ. ಅದು ಜಿಮ್ಮಿಗೇನು ಆ್ಯಕ್ಚುಲಿ ಹೆಸರು. ಸ್ಟೆರಾಯ್ಡ್ ಬಂದು ಅದು ಕಂಪ್ಲೀಟ್ಲಿ ಸಪ್ರೇಟ್ ಇರಲಿ. ಫಿಟ್ನೆಸ್ನವರಿಗೆ ಅದು ಸ್ಟೆರಾಯ್ಡ್ ಅಗತ್ಯನೇ ಇಲ್ಲ. ಓಕೆ. ಸೊ ಪ್ರೊಫೆಷನಲ್ ಬಾಡಿ ಬಿಲ್ಡರ್ಸ್ ಅದು ಯೂಸ್ ಮಾಡ್ತಾರೆ. ಓಕೆ ಸರ್. ಆಸ್ ಎ ಇನ್ನೊಂದು ಕಡೆ ಹೃದಯ ಸಂಬಂಧಿ ಕಾಯಿಲೆ, ಹಾರ್ಟ್ ಅಟ್ಯಾಕ್ಗೂ ಜಿಮ್ಮಿಗೂ ಇರುವಂತಹ ಒಂದು ಸಂಬಂಧ ಆರೋಪ ಈಗ ಬಂದಿರುವಂಥದ್ದು, ಅದಕ್ಕೆ ತಮ್ಮ ಒಂದು ಸ್ಪಷ್ಟೀಕರಣ. ಜಿಮ್ಮಿಂದ ಹೃದಯಕ್ಕೆ ಸಂಬಂಧ ಕಾಯಿಲೆ ಏನು ಬರೋದಿಲ್ಲ. ಸೊ ಬಂದಿರೋ ಕಾಯಿಲೆಯನ್ನು ಇಂಪ್ರೂವ್ ಮಾಡ್ಬೋದು, ಆ್ಯಕ್ಚುಲಿ ಒಳ್ಳೇದು ಮಾಡ್ಬೋದು. ಅವ್ರ ಬ್ಲಾಕೇಜ್ ಇದ್ರೂ ಕಮ್ಮಿ ಆಗ್ಬೋದು. ಓಕೆ. ಸೊ ಎಲ್ಲ ಡಾಕ್ಟರ್ಸು ಹೇಳ್ತಾ ಇದ್ದಾರೆ, ಸೈನ್ಸು ಹೇಳ್ತಾ ಇದೆ. ನಾವು ವರ್ಕೌಟ್ ಮಾಡಿ ಸೈನ್ಸ್ ಮೇಲೆ ನಾವು ಇವಾಗ ನಡೀತಾ ಇರೋದೆಲ್ಲ. ಸೈನ್ಸ್ ಹೇಳ್ತಾ ಇದೆ ಅಟ್ಲೀಸ್ಟ್ 20 to 60 minutes ಪರ್ ಡೇ ವರ್ಕೌಟ್ ಮಾಡಿ ನಾವು ಹೆಲ್ದಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಯಾಡ್ ಹ್ಯಾಬಿಟ್ಸ್ ನಾವು HDLನ ಇಂಪ್ರೂವ್ ಮಾಡಬೇಕು. ಗುಡ್ ಕೊಲೆಸ್ಟ್ರಾಲ್ ನಾವು ಇಂಪ್ರೂವ್ ಮಾಡಿದರೆ, ಇವಾಗ ಮೇಡಮ್ ಹೇಳಿದಂಗೆ ಚಿಯಾ ಸೀಡ್ಸ್ ಅದೆಲ್ಲ ನಟ್ಸ್ ಯೂಸ್ ಮಾಡ್ಬೋದು. ತುಪ್ಪನೂ ಅವರ ಒಂದು ಮೇನ್ ಬಿಟ್ರು, ನಮ್ಮ ಹಸುವಿನ ತುಪ್ಪ ಬಿಟ್ರು ಒಳ್ಳೆ ಫ್ಯಾಟ್, ಅದು ಗುಡ್ ಫ್ಯಾಟ್. ಕೆಲವು ತುಪ್ಪ ತಿಂದರೆ ದಪ್ಪ ಆಗ್ತದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಕೆಟೋಜೆನಿಕ್ ಡಯಟ್ ಅಂತ ಹೇಳಿ ಹೈ ಫ್ಯಾಟ್ ಕೊಟ್ಟೆ ವೆಯ್ಟ್ ಲಾಸ್ ಮಾಡ್ತಾರೆ. ಅದು ಸೈನ್ಸ್ ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಇದೆ. ಲೋ ಕಾರ್ಬ್ ಇರ್ಬೋದು, ಹೈ ಕಾರ್ಬ್ ಇರ್ಬೋದು. ನಿಮಗೆ ಹೈ ಕಾರ್ಬ್ ಕೊಟ್ಟರೆ ನೀವು ಫ್ಯಾಟ್ ಲಾಸ್ ಮಾಡ್ತಾರೆ. ಕೆಟೋಜನ್ ಅಂದ್ರೆ ಹೈ ಫ್ಯಾಟ್, ನಿಮ್ಮ ಬಾಡಿಗೆ ಫ್ಯಾಟೇ ಕೊಡಿಸೋದು. ಸೊ ಹೇಗೆ ನಿಮ್ಮ ವೆಹಿಕಲ್ಗೆ ನೀವು ಫ್ಯೂಲ್ ಆಗ್ತೀರಾ, ಹಾಗೆ ನಮ್ಮ ಬಾಡಿಗೆ ನಮ್ಗೆ ಫ್ಯೂಲ್ ಬರೋದು ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ಇಂದ. ಸೊ ಇಲ್ಲಿ ನಾವು ಹೈ ಫ್ಯಾಟ್ ಇದರಲ್ಲಿ ಡಯಟಲ್ಲಿ ಕೆಟೋದಲ್ಲಿ ಕಾರ್ಬು ರೆಸ್ಟ್ರಿಕ್ಟ್ ಮಾಡಿ ನಿಮ್ಮ ಫ್ಯಾಟ್ ಇಂದನೇ ನಿಮ್ಗೆ ಬಾಡಿಗೆ ಫ್ಯೂಲ್ ಕೊಟ್ಟಂಗೆ. ಇವನ್ ನಿಮ್ದು ಬೋನು ಅದೆಲ್ಲ ವರ್ಕ್ ಆಗೋದು ಫ್ಯಾಟ್ ತುಂಬಾ ಇಂಪಾರ್ಟೆಂಟ್. ಫ್ಯಾಟು ಬೇಕು. ಗುಡ್ ಅಮೌಂಟ್ ಆಫ್ ಫ್ಯಾಟ್, ಗುಡ್ ಅಮೌಂಟ್ ಆಫ್ ಪ್ರೋಟೀನ್, ಗುಡ್ ಅಮೌಂಟ್ ಆಫ್ ಕಾಂಪ್ಲೆಕ್ಸ್ ಕಾರ್ಬ್ ಆರ್ ಸಿಂಪಲ್ ಕಾರ್ಬ್, ಎನಿಥಿಂಗ್ ಇಸ್ ಫೈನ್. ಓಕೆ. ಈಗಾಗಲೇ ಇನ್ನು ಮುಂದಕ್ಕೆ ಸರ್ಕಾರದಿಂದ ಗೈಡ್ಲೈನ್ಸ್ ಬರುತ್ತೆ ಪ್ರತಿಯೊಂದು ಜಿಮ್ಮಿಗೆ ಅನ್ನುವಂತಹ ವಿಚಾರ ತಮಗೇನಾದ್ರೂ ಬಂದಿದೆಯಾ? ಗೈಡ್ಲೈನ್ಸ್ ನಾವು ಆಕ್ಚುಲಿ ಸ್ಟಾರ್ಟಿಂಗ್ ಇಂದ ನಾವು ಗೈಡ್ಲೈನ್ಸ್ ಮಾಡ್ಕೊಂಡಿದ್ದೀವಿ. ಯಾವಾಗ ಕೋವಿಡ್ ಅದರ ಮುಂಚೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ ಜಿಮ್ ಅಲ್ಲಿ ಒಬ್ಬರಿಗೆ 1 ಗಂಟೆ ಮಾತ್ರ ಅವಕಾಶ. ಮೊದ್ಲಿಂದ ಅದೇ 1 ಗಂಟೆ ಮಾಡಿಸೋದು ಎಲ್ರಿಗೂ, ಜಾಸ್ತಿ ಯಾರಿಗೂ ಮಾಡಿಸೋದಿಲ್ಲ. ಪರ್ಸನಲ್ ಟ್ರೈನಿಂಗ್ ಬಂದ್ಬಿಟ್ಟು ನಂದು 45 minutes ಮಾತ್ರ ಮಾಡಿಸ್ತೀನಿ ಎಲ್ರಿಗೆ. ರಿಮೈನ್ 15 minutes ಕೂಲ್ ಡೌನ್ ಮಾಡಿ ಹೋಗ್ತಾರೆ. ಸೊ ಎಲ್ರಿಗೂ ಒಂದು ಸಜೆಷನ್ ಅಂದ್ರೆ, ಬಂದಾಗ ಸರಿಯಾದಾಗಿ ವಾರ್ಮ್ ಅಪ್ ಮಾಡಿ, ಸಡನ್ ಆಗಿ ವೇಟ್ ಎತ್ತಬೇಡಿ, ಅಥವಾ ಕಾರ್ಡಿಯೋಗೆ ಜಂಪ್ ಮಾಡಿ ಕಾರ್ಡಿಯೋಗೆ ಹೋಗಬೇಡಿ. ವಾರ್ಮ್ ಅಪ್ ಮಾಡಿ, ಒಂದು 5 ನಿಮಿಷ ವಾರ್ಮ್ ಅಪ್ 5 ನಿಮಿಷ 10 ನಿಮಿಷದ ಮೇಲೆ ಹೋಗಬಾರ್ದು. ವಾರ್ಮ್ ಅಪ್ ಅಲ್ಲಿ ಸುಸ್ತಾಗೋರು ಇದ್ದಾರೆ. ಸೊ 5 ನಿಮಿಷ 10 ನಿಮಿಷ ವಾರ್ಮ್ ಅಪ್ ಮಾಡಿ, ಕ್ಲೀನ್ ಆಗಿ ವಾರ್ಮ್ ಅಪ್ ಮಾಡಿ. ನೆಕ್ಸ್ಟ್ ಬೇಕಾದ್ರೆ ಕಾರ್ಡಿಯೋ ಹೋಗಿ 10 ನಿಮಿಷ ಕಾರ್ಡಿಯೋ ಸಾಕು. ನೆಕ್ಸ್ಟ್ ಲೈಟ್ ಆಗಿ ವೇಟ್ ಟ್ರೈನಿಂಗ್ ಮಾಡಿ. ಸೊ ಎಲ್ಲ ಬೇಸಿಕ್ ಎಲ್ಲ ವರ್ಕೌಟ್ ಆದ್ಮೇಲೆ ಲಾಸ್ಟಿಗೆ ಕೂಲ್ ಡೌನ್ ಮಾಡಿ. ಕೂಲ್ ಡೌನ್ ತುಂಬಾ ಇಂಪಾರ್ಟೆಂಟ್. ಸರಿ, ಯಾವುದು ಕೂಡ ಮಿತಿ ಮೀರಬಾರ್ದು ಅನ್ನೋದು ಅಷ್ಟೇ ಹೇಳ್ತಾ ಹೌದು. ಎಸ್ ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾಗಿದ್ದಾರೆ. ತದನಂತರ ಆಗಿರುವಂತಹ ಘಟನೆಗಳು, ತದನಂತರ ಎದ್ದಿರುವಂತಹ ಅನೇಕ ಪ್ರಶ್ನೆಗಳು ತಾವು ನೋಡ್ತಾ ಇದ್ದಾರೆ. ಯಾವ ರೀತಿ ಬೆಳವಣಿಗೆಗಳು ಆಗ್ತಾ ಇದೆ. 11 ದಿನ ಆಗಿದೆ ಇವತ್ತಿನ ದಿನ. ಪುಣ್ಯ ಸ್ಮರಣೆ ಕೂಡ ಆಗಿದೆ. ಸಾವಿರಾರು ಜನರು ಪ್ರತಿನಿತ್ಯ ಬರ್ತಾನೆ ಇದ್ದಾರೆ. ಇವುಗಳ ನಡುವೆ ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಪುನೀತ್ ರಾಜ್ಕುಮಾರ್ ಅವರ ಸಾವಿನ ನಂತರ ಹೃದಯ ತಪಾಸಣೆಗೆ ಆಸ್ಪತ್ರೆಗಳಿಗೆ ಮುಗಿಬೀಳ್ತಾ ಇರುವಂತಹ ಜನ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇದಕ್ಕೆ ಪೆಟ್ಟು ಬಿದ್ದಿರುವಂತದ್ದು ಜಿಮ್ಗಳಿಂದ ಯುವಕರು ವಿಮುಖರಾಗ್ತಾ ಇದ್ದಾರೆ. ಜಿಮ್ಗೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನುವಂತಹ ತುಂಬಾ ದೊಡ್ಡ ಮಟ್ಟದ ಒಂದು ಗುಮ್ಮ ಎದ್ದಿದೆ. ಜಿಮ್ಗೆ ಹೋದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಸಮಸ್ಯೆ ಆಗುತ್ತೆ ಅನ್ನುವಂತಹ ದೃಷ್ಟಿಯಲ್ಲಿ ಪೋಷಕರು ಕೂಡ ಮಕ್ಕಳನ್ನ ಜಿಮ್ಗಳಿಗೆ ಕಳಿಸ್ತಾ ಇಲ್ಲ. ಎಲ್ಲಾ ವಿಚಾರಗಳ ನಡುವೆ ಏನು ಈ ವಿಚಾರ ಏನಾಗ್ತಾ ಇದೆ, ನಿಜವಾಗ್ಲೂ ಕೂಡ ಜಿಮ್ಗಳಿಗೆ ಹೋದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ, ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತಾ ಅಂತ ಬಂದಾಗ, ಎಸ್ ನುರಿತರು
ತರಬೇತುದಾರರು ಟ್ರೈನರ್ಗಳು ಹೇಳುವಂತಹ ವಿಚಾರದ ಪ್ರಕಾರ ಮಿತಿ ಮೀರಿದ್ರೆ ಯಾವುದು ಕೂಡ ಹಾನಿಕಾರಕ, ಅಮೃತವು ಕೂಡ ಮಿತಿ ಮೀರಿದ್ರೆ ವಿಷ ಅನ್ನುವಂತಹ ಮಾತೇನಿದೆ. ಹಾಗಾಗಿ ನಾವುಗಳು ಸರಿಯಾದ ತರಬೇತುದಾರರ ಜೊತೆಗೆ ಟ್ರೈನ್ ಅಪ್ ಮಾಡಿದ್ರೆ ಈ ರೀತಿಯ ಸಮಸ್ಯೆಗಳು ಬರಲ್ಲ. ಆದ್ರೆ ಮಿತಿ ಮೀರಿದ್ರೆ ಎಲ್ಲವೂ ಕೂಡ ವಿಷ ಆಗುತ್ತೆ ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಹಾಗಾಗಿ ನಾನು ಈ ಚರ್ಚೆಯನ್ನ ನಾವು ಮಾಡಿರುವಂತಹ ವಿಚಾರ ಪ್ರಮುಖವಾಗಿ ಕರೆಗಳು ಬರ್ತಾ ಇದೆ, ಆದ್ರೆ ಸಮಯದ ಅಭಾವ ತುಂಬಾನೇ ಇದೆ. ಆದ್ರೆ ಕೊನೆಯದಾಗಿ ನಾನು ಹೇಳ್ತಾ ಇರುವಂತದ್ದು ಇಷ್ಟೇ, ಪುನೀತ್ ಅವರ ಸಾವು ಅಪಾರವಾಗಿರುವಂತಹ ನಷ್ಟ, ಬೇಸರ, ಹತಾಶೆ ಎಲ್ಲವನ್ನ ಕೂಡ ನಮ್ಮ ಕಣ್ಣ ಮುಂದೆ ತಂದು ಇಟ್ಟಿದೆ. ಜೊತೆಗೆ ಅನೇಕ ಜನರು ಹೇಳುವಂತದ್ದು ಆತ್ಮಹತ್ಯೆ ಕೂಡ ನಾವು ಕಣ್ಣ ಮುಂದೆ ನೋಡ್ತಾ ಇದ್ದೇವೆ. ಜೀವನ ನಶ್ವರ ಅನ್ನುವಂತಹ ಭಾವನೆಗಳು ಕೂಡ ನಮ್ಮ ಕಣ್ಣ ಮುಂದೆ ಬರುತ್ತೆ. ಆದ್ರೆ ಲೈಫ್ ಇಸ್ ಬ್ಯೂಟಿಫುಲ್ ಅನ್ನುವಂಥದ್ದು ಕೂಡ ನಾವು ಈ ಸಂದರ್ಭಗಳಲ್ಲಿ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಇವರೆಲ್ಲರೂ ಕೂಡ ಹೇಳುವಂತಹ ಪ್ರಕಾರ ನಮ್ಮ ಜೀವನವನ್ನ, ನಮ್ಮ ಬದುಕನ್ನ ನಾವು ಪ್ರೀತಿಸಬೇಕು. ಜೊತೆಗೆ ಶಿಸ್ತುಬದ್ಧವಾಗಿರುವಂತಹ ಜೀವನ ಇದ್ರೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅನ್ನುವಂಥದ್ದು. ಒಂದು ಘಟನೆಯಿಂದ ನಾವು ಹತಾಶೆಯನ್ನ ಪಡುವಂಥದ್ದು ನಿಜವಾಗ್ಲೂ ಕೂಡ ತಪ್ಪು ಅನ್ನೋಂಥದ್ದು ಅಷ್ಟೇ ಸತ್ಯದ ವಿಚಾರ. ಯಾಕಂದ್ರೆ ಲೈಫ್ ಇಸ್ ಬ್ಯೂಟಿಫುಲ್ ಒನ್ಸ್ ಅಗೇನ್ ಅನ್ನೋಂಥದ್ದು. ಅದೇ ರೀತಿ ಅನೇಕ ಜನರಿಗೆ ಜಿಮ್ಮಿನ ಬಗ್ಗೆ ಇರುವಂತಹ ಒಂದು ಆರೋಪ ಏನಿದೆ, ಜೊತೆಗೆ ಈ ಒಂದು ವಿಚಾರಗಳೇನಿದೆ ಇದು ಕಡಿಮೆ ಆಗ್ಲಿ ಅನ್ನುವಂತಹ ದೃಷ್ಟಿಯಲ್ಲಿ ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆಯನ್ನ ನಾವು ಮಾಡಿದ್ವಿ. ಭಯ ಬೇಡ, ಆತಂಕ ಬೇಡ, ಜೊತೆಗೆ ಜಾಗೃತಿ ಇರಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ. ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಂತಹ ಗಣ್ಯ ವ್ಯಕ್ತಿಗಳು ಅಂತಾರಾಷ್ಟ್ರೀಯ ಜಿಮ್ ಟ್ರೈನರ್ ಸ್ವಾಮಿ ಪ್ರಸಾದ್ ಅವರು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ಸುಶಾಂತ್ ಅರ್ದೇವಾಳಿಗ ಅವರು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ಶ್ರೀಮತಿ ಅರುಣಾ ಮಾಲ್ಯ ಅವರು, ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರು, ಇದು ಈ ಹೊತ್ತಿನ ವಿಶೇಷ. ನಮ್ಮ ಹೃದಯ ಕಾಳಜಿಯನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ, ನಮ್ಮ ಆರೋಗ್ಯದ ಕಾಳಜಿಯನ್ನ ನಾವು ಮಾಡಿಕೊಳ್ಬೇಕಾಗುತ್ತೆ, ಜೊತೆಗೆ ಶಿಸ್ತುಬದ್ಧ ಜೀವನವನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇದೆಲ್ಲದರ ನಡುವೆ ಎದ್ದಿರುವಂತಹ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ನಮ್ಮಲ್ಲೇ ಉತ್ತರ ಇದೆ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ಶಿಸ್ತುಬದ್ಧವಾಗಿರುವಂತಹ ಜೀವನ ನಡೆಸೋಣ, ಖುಷಿಯಿಂದಿರೋಣ, ಎಲ್ರಿಗೂ ಕೂಡ ಶುಭವಾಗಲಿ. ಅದೇ ರೀತಿ ಮಹಾನ್ ನಾಯಕ, ಮಹಾನ್ ಕಲಾವಿದ ಅಪ್ಪು ಸರ್ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲೇ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು